हरे 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 कृष्णा कृष्ण कृष्ण हरे 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 राम 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 हरे 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 कृष्ण माता जी। हरे कृष्ण प्रभु जी। थैंक यू माता जी। प्रभु जी हरे कृष्ण प्रभु जी। हरे कृष्ण प्रभु जी। हरे कृष्ण हरे कृष्ण हरे कृष्ण प्रभु जी। हरे कृष्ण प्रभु जी। हरे कृष्ण जी हरे कृष्ण। हरे कृष्ण प्रभु जी प्रणाम। ಮಾತಾಜಿ ಮಾತಾಡೋದು ಕೇಳಿಸ್ತಾ ಇದೆ ಸ್ಪಷ್ಟವಾಗಿ? हाँ प्रभु जी। ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। प्रभु जी एको ಬರ್ತಾ ಇದೆ प्रभु जी। एको ಬರ್ತಾ ಇದೆ प्रभु जी। नमो ओम विष्णुपादाय कृष्णपृष्ठाय भूतले श्रीमते भक्तिवेदांत स्वामीनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। ಸೊ ಇವತ್ತು ಕುಂತಿ ಮಹಾರಾಣಿ ಅವರ ಪ್ರಾರ್ಥನೆ ಮುಂದುವರಿಸ್ತಾ ಇದ್ದೇವೆ. ಸೊ ಲಾಸ್ಟ್ ವೀಕ್ ಸೊ ಕುಂತಿದೇವಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇರೋದು. ಇದರಿಂದ ಕೃಷ್ಣನು ಸಂತೃಪ್ತನಾಗಿ ಅವನು ಇನ್ನ ಸ್ವಲ್ಪ ದಿವಸ ಉಳಿಬಹುದೇನೋ ಅಂತ ಅವರ ಒಂದು ಮನವಿ ಕೊನೆಗೆ ಕೇಳ್ತೇವೆ. ಸೊ ಅವರ ಪ್ರಾರ್ಥನೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ಕೃಷ್ಣನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ತಿಳಿಯೋದು. ಸೊ ನೋಡಿದ್ರೆ ಕೃಷ್ಣನಿಗೆ ಹಿರಿಯರು ಕುಂತಿದೇವಿ, ಕೃಷ್ಣನ ಅತ್ತೆ, ಅವರ ತಂದೆಯ ತಂಗಿ. ಆದರೂ ಅವರಿಗೆ ಗೊತ್ತು ಕೃಷ್ಣ ಪರಮ ಪುರುಷ ಅಂತ. ಅವರ ಪ್ರಾರ್ಥನೆಗಳಲ್ಲಿ ಅವರು ಕೃಷ್ಣನ ಇಂದ್ರಿಯ ಸ್ಥಾನ, ಆಧ್ಯಾತ್ಮಿಕ ಸ್ವಭಾವವನ್ನು ನಮಗೆ ತಿಳಿಸಿಕೊಟ್ಟಿದ್ದು ಮೊದಲಿಗೆ. ನಂತರ ಅವರ ಒಂದು ವಿನಮ್ರ ಭಾವ. ನೀನು ತಿಳಿಯಬೇಕಾದ್ರೆ ದೊಡ್ಡ ದೊಡ್ಡ ಪರಮಹಂಸರು, ಮುನಿಗಳು ಅವರು ನಿನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ನಾನೇನು ಅರ್ಥ ಮಾಡ್ಕೊಳಕ್ ಸಾಧ್ಯ? ನಾನೊಂದು ಸಾಧಾರಣ ಸ್ತ್ರೀ ಅಂತ. ಆ ರೀತಿ ಅವರೇನು ಸಾಧಾರಣ ವ್ಯಕ್ತಿ ಇಲ್ಲ, ಆದ್ರೂ ಕೂಡ ಭಕ್ತರು ನಮ್ರವಾಗಿರ್ತಾರೆ. ಕುಂತಿದೇವಿ ತಮ್ಮ ನಮ್ರ ಸ್ವಭಾವವನ್ನು ವ್ಯಕ್ತಪಡಿಸಿ ನಾವು ನೋಡ್ತೇವೆ. ಕೃಷ್ಣನಿಗೆ ಅವ್ರ ಪ್ರಾರ್ಥನೆಗಳು ಸಲ್ಲಿಸಿದ್ದು ಕೃಷ್ಣ ದಿವ್ಯ ರೂಪಕ್ಕೆ. ಕೃಷ್ಣ ನಮೋ ಪಂಕಜ ನಾಭಾಯ, ನಮೋ ಪಂಕಜ ಮಾಲಿನೆ, ನಮೋ ಪಂಕಜ ನೇತ್ರಾಯ, ನಮೋ ಪಂಕಜಾಂಗ್ರೇ, ನಮಸ್ತೆ ಪಂಕಜಾಂಗ್ರೇ. ಸೊ ಕೃಷ್ಣನನ್ನು ಆ ರೀತಿಯಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಕೃಷ್ಣನನ್ನು ನಾವು ನಮಸ್ಕರಿಸ್ಬೇಕು ಅದು ಕೂಡ ಅವರು ತೋರಿಸ್ಕೊಡ್ತಾರೆ. ಆದ್ರೆ ಅವರು ಒಂದು ಹಿರಿಯ ಅತ್ತಿಗೆ ಆತರ ಬಂದದ್ರಿಂದ ಅವರು ಹಾಗೆ ಕೃಷ್ಣನ ಮಕ್ಕಳಿಂದ ನೋಡೋ ರೀತಿಯಲ್ಲಿ ಅವರು ಕೃಷ್ಣನಿಗೆ ನಮಸ್ಕರಿಸಿ. ಸೊ ಹಾಗೆ ನಾವು ಕೃಷ್ಣನನ್ನು ನಮಸ್ಕಾರ ಮಾಡೋದು, ಕೃಷ್ಣನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸೋದು ಸಮಯದಲ್ಲಿ ಭಗವಂತನ ಮೂರ್ತಿಯ ದರ್ಶನ ಮಾಡುವಾಗಲೂ ಅವರ ಪಾದಗಳಿಂದ ನೋಡೋದು. ಸೊ ಮೊದಲಿಗೆ ಸುಮ್ಮನೆ ಕೃಷ್ಣನ ಮುಖವನ್ನು ನೋಡೋದಲ್ಲ, ಮೊದಲ ಕೃಷ್ಣ ಪಾದಗಳ ಆಶ್ರಯ ಪಡೆಯೋದು ನಾವು. ನಂತರ ಕೃಷ್ಣ ಪ್ರತಿಯೊಂದು ಮೇಲೆ ಕೃಷ್ಣ ದರ್ಶನ ಪಡೆಯೋದು. ಹಾಗೆ ನಮಗೆ ಎಷ್ಟು ಅವರು ಕಷ್ಟಗಳು ಅವರು ಅನುಭವಿಸಿದ್ರು. ಆ ಕಷ್ಟಗಳು ಅನುಭವಿಸೋದ್ರಲ್ಲಿ ಅವರು ಎಲ್ಲ ಕೃಷ್ಣನೇ ರಕ್ಷಣೆ ಕೊಟ್ಟಿದ್ರು. ಸೊ ಡೈರೆಕ್ಟ್ ಆಗಿ
ನಮಗೆ ಕಷ್ಟಗಳು ಬಂದಾಗ ನಾವು ಕೂಡ ಅದ್ರ ಪಾರಾದಾಗ ನಮಗೆ ಕಾಣೋದಿಲ್ಲ. ನಮಗೆ ಆ ಕಷ್ಟಗಳು ಬಂತು, ಕಷ್ಟಗಳ ನಿವಾರಣೆ ಹೇಗಾಯ್ತು ಅಂತ ನಮಗೆ ಗೊತ್ತಾಗೋದಿಲ್ಲ. ಕುಂತಿದೇವಿಯವರಿಗೆ ಕೂಡ ಅವ್ರ ಕಷ್ಟಗಳು ಬಂದಾಗ ಭವ ವಿಷಾನ್ ಮಹಾಗ್ನೆ ಪುರುಷಾದ ದರ್ಶನ. ಸೊ ಒಂದೊಂದು ಭೀಮಸೇನಿಗೆ ವಿಷ ಕೊಟ್ಟಾಗ, ಮತ್ತೆ ಒಬ್ಬ ಮ್ಯಾನೀಟರ್ ಕ್ಯಾನಿಬಾಲ್ ಮನುಷ್ಯನ ತಿನ್ನುವ ಒಬ್ಬ ರಾಕ್ಷಸ, ಸೊ ಅವರ ಜೊತೆ ಇದಾದಾಗ, ಮತ್ತೆ ಅಸತ್ಸವ ದ್ರೌಪದಿ ಇದು ಮಾಡಿದಾಗ, ಸೊ ಮತ್ತೆ ಆ ಮಹಾಭಾರತ ಯುದ್ಧ ಆದಾಗ, ಸೊ ಎಷ್ಟೋ ಒಂದೊಂದ್ ಕಡೆ ಇದು ಕೃಷ್ಣ ಅಲ್ಲಿ ಕಾಣದೇ ಇರೋ ತರ ಇರುತ್ತೆ. ಭೀಮಸೇನಿಗೆ ವಿಷ ಕೊಟ್ಟಾಗ ಆಗ್ಬೋದು, ಇಲ್ಲಾಂದ್ರೆ ಆ ಮನೆಗೆ ಇದು ಮಾಡಿದಾಗ ಆಗ್ಬೋದು, ಅವರು ಯಾರು ಶಕುನಿಯವರೆಲ್ಲ ಪ್ಲಾನ್ ಮಾಡಿ ಅವ್ರನ್ನ ಭಸ್ಮ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟರು. ಸೊ ಅಲ್ಲೆಲ್ಲ ನೇರವಾಗಿ ಕೃಷ್ಣ ಕಾಣೋದಿಲ್ಲ ನಮಗೆ. ಆದ್ರೂ ಕೂಡ ಶುದ್ಧ ಭಕ್ತರಾದ ಕುಂತಿದೇವಿ ಕೂತು ಅದು ಕೃಷ್ಣನ ಕೃಪೆಯಿಂದ ನಾವು ಮಾಡ್ತೀವಿ. ಮಾರೇ ಕೃಷ್ಣ ರಾಖಿಕೆ, ರಾಖಿ ಕೃಷ್ಣ ಮಾರೇಕೆ. ಸೊ ಪರಮ ಪುರುಷ, ಪರಮ ರಕ್ಷಕ, ಪರಮ ಮೇಂಟೈನರ್, ಪರಮ ಪರಿಪಾಲಕ ಕೃಷ್ಣನೇ ಅಂತ ಸಂಪೂರ್ಣ ಶುದ್ಧ ಭಕ್ತರಿಗೆ ಅವ್ರಿಗೆ ಅರಿಗಿದೆ. ಅವರಿಗೆ ಆಮೇಲೆ ನಾವು ನೋಡಿದ್ದು, ಅವ್ರ ನೆನೆಸ್ಕೊಂಡಿದ್ದು ದೇವಕಿಗೆ ಕಿಂತನೂ ಹೆಚ್ಚಾಗಿ ಒಂದ್ ರೀತಿ ಕೃಷ್ಣನು ಹೆಚ್ಚು ಕರುಣೆಯನ್ನು ಕುಂತಿದೇವಿ ಕೊಟ್ಟದ್ದು ಅಂತ ಒಂದು ಅವರ ಪ್ರಾರ್ಥನೆ ಕೇಳೋದು. ಯಾಕೆ ಅಂತ ಶ್ರೀಲ ಪ್ರಭುಪಾದ ಭಾವದಲ್ಲಿ ಹೇಳೋದು, ದೇವಕಿ ಮಕ್ಕಳನ್ನು ಕೃಷ್ಣ ಬಲರಾಮರು ಅವರು ಪರಮ ಪುರುಷರು, ಅವ್ರು ಬಿಟ್ರೆ ಅವರ ಅಣ್ಣಂದಿರು ಇನ್ನ ಎಷ್ಟು ಜನ ಮಕ್ಕಳು, 6 ಮಕ್ಕಳು ಹುಟ್ಟಿದ್ರು ಕೃಷ್ಣ ಬಲರಾಮರ ಮುಂಚೆ, ಅವರೆಲ್ಲರೂ ಮರಣವನ್ನು ಬೇಕಾಯ್ತು. ಆದ್ರೆ ಇಲ್ಲಿ ಕುಂತಿದೇವಿಯವರಿಗೆ ಕೃಷ್ಣನು ಎಲ್ಲ ಮಕ್ಕಳನ್ನು ರಕ್ಷಿಸ್ತಾರೆ, ಯಾರ ಕೂಡ ಸಾವಾಗಿಲ್ಲ. ಯಾಕೆ ಅಂದ್ರೆ ಅವರು ಅಲ್ಲಿ ಹೇಳಿದ್ದು, ದೇವಕಿಗೆ ಅಟ್ಲೀಸ್ಟ್ ವಸುದೇವರಿದ್ದಾರೆ, ತನ್ನ ಗಂಡ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅವ್ರ ಮಕ್ಕಳ ಒಂದು, ಅದಕ್ಕೂ ಇನ್ನ ಸ್ಟೋರಿ ಇದೆ ಯಾಕೆ ಅವ್ರು ಇದಾಯ್ತು ಅಂತ. ಅದಕ್ಕೆ ಕುಂತಿದೇವಿಯ ಸನ್ನಿವೇಶದಲ್ಲಿ ಅವರ ಗಂಡ ಇಲ್ಲ, ಪಾಂಡುವಿನ ಮರಣ ಆಗಿದೆ. ಸೊ ಆಗಿರುವಾಗ ಅವ್ರ ಮಕ್ಕಳ ರಕ್ಷಣೆ ಆಗ್ಬೇಕು. ಸೊ ಈ ರೀತಿ ಶಿವಪ್ರಭುಪಾದರು ಇದು ತುಂಬಾ ಅಸಹಾಯ ಸ್ಥಿತಿ ಹೋದಷ್ಟು ಭಗವಂತನ ರಕ್ಷಣೆ ಹೆಚ್ಚಾಗುತ್ತೆ ಅಂತ ಇದನ್ನು ನಾವು ಸ್ವಲ್ಪ ಕೇಳಿದ್ವಿ. CPPT ಇದು ಇವತ್ತದು ಎಲ್ಲರಿಗೂ ಕಾಣುತ್ತೆ ಅನ್ಕೊಳ್ತೇನೆ. ಪ್ರಭುಜಿ ಕಾಣಿಸ್ತೇವೆ. ಕಾಣುತ್ತೆ. ಸೊ ಪಾಠ 2 ಲಾಸ್ಟ್ ಟೈಮ್ ಆಗಿದ್ದು ರಾಣಿ ಕುಂತಿ ಪ್ರಾರ್ಥನೆಗಳ ಅವಲೋಕನ. ರಾಣಿ ಕುಂತಿ ಮತ್ತು ಪಾಂಡವರ ಭಗವಂತನ ಮೇಲೆ ಅವಲಂಬನೆ. 17ನೇ ಶ್ಲೋಕ, 23ನೇ ಶ್ಲೋಕ. ನಮ ಪಂಕಜನಾಭಾಯ ನಮ ಪಂಕಜಮಾನ ನಮ ಪಂಕಜ. ಹೆಚ್ಚಿನ ಅಪಾಯದಲ್ಲಿರುವ ಭಕ್ತನೇ ಕೃಷ್ಣನು ಹೇಗೆ ಹೆಚ್ಚು ಉಪಕಾರವನ್ನು ನೀಡುತ್ತಾನೆ ಎಂಬುದರ ಕುರಿತು ಅವರ ಸ್ವಂತ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಿ. ತಥಾ ಕಥಿತ ವಿಪತ್ತುಗಳು ಸ್ವಾಗತಾರ್ಹ ಎಂದು ಕುಂತಿದೇವಿಯ ಬೋಧನೆಯಲ್ಲಿ ಬಹಿರಂಗಪಡಿಸಿದ ತತ್ವಗಳ ಚರ್ಚಿಸಲಾಗಿದೆ. ಸೊ ಇದು ಕೂಡ ಕುಂತಿದೇವಿಯ ಒಂದು ಪ್ರಾರ್ಥನೆ, ತುಂಬಾ ವಿಶೇಷ ಇದು. ನಾವೆಲ್ಲ ಪ್ರಾರ್ಥನೆ ಮಾಡೋದು ಕೃಷ್ಣನ ನಮಗೆ ಅಪಾಯಗಳಿಂದ ಮುಕ್ತರ ಮಾಡಿಸ್ಬೇಕು ಅಂತ. ಆದ್ರೆ ಕುಂತಿದೇವಿ ಹೇಳ್ತಾರೆ, ಇನ್ನ ಬರ್ಲಿ ನಂಗೆ ಹೆಚ್ಚು, ಇನ್ನ ಹೆಚ್ಚು ಹೆಚ್ಚು ಬರ್ಲಿ ನಂಗೆ. ಅವ್ರು ಹೇಳ್ತಾರೆ, ಹೆಚ್ಚು ಹೆಚ್ಚು ಅಪಾಯಗಳು ಬಂದಷ್ಟು ನಾನು ಇನ್ನ ತೀವ್ರವಾಗಿ ನಿನ್ನನ್ನು ಸ್ಮರಿಸ್ತೇನೆ. ಸೊ ನಿನ್ನನ್ನು ಸ್ಮರಿಸಿದಾಗ ನೀನು ಅಲ್ಲಿ ಬರ್ತೀಯ. ನಿನ್ನನ್ನು ನೋಡಿದಾಗ ನಾವು ಈ ಅಪುನರ್ಭವ ದರ್ಶನ, ಈ ಭವ ಇದು ಜನ್ಮ ಮೃತ್ಯು ಜರ ಏನಿದೆ, ಜನ್ಮ ಮೃತ್ಯು ಚಕ್ರದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ನಿನ್ನನ್ನು ದರ್ಶನ ಮಾಡಿದ್ರೆ ಇವುಗಳ ದರ್ಶನ ಮಾಡೋದಿಲ್ಲ. ಸೊ ಈ ರೀತಿ ಅವ್ರು ಹೇಳೋದವರು. ಅವ್ರು ಇನ್ನೊಂದು ಹೇಳ್ತಾರೆ, ಅವ್ರಿಗೆ ಈ ರೀತಿ ಅವ್ರಿಗೆ ಆ ಕಷ್ಟ ಬಂದಾಗ, ಆ ಕೃಷ್ಣನ ನೆನೆಸಿದಾಗ, ಕೃಷ್ಣನು ಬಂದಾಗ ಅಲ್ಲಿ ಅವ್ರಿಗೆ ಅನುಭವಿಸಿದ ಆಧ್ಯಾತ್ಮಿಕ ಸುಖ, ಕೃಷ್ಣನ ಸಂಪರ್ಕದಲ್ಲಿ, ಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣನ ಉಪಸ್ಥಿತಿ ಅಲ್ಲಿ ಬಂದಾಗ ಅವರ ಒಂದು ದಿವ್ಯ ಆನಂದ, ಅದರ ಒಂದು ಇದು ಅವರು ಅದಕ್ಕೆ ಒಂದು ಶಿವಿಗೆ ಅಡಿಕ್ಟೆಡ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅವರು ಇದಾಗ್ಬಿಟ್ರು. ಹಾಗಾಗಿ ಆನಂದನೇ ಅವ್ರಿಗೆ ಎಷ್ಟೇ ಭೌತಿಕವಾಗಿ ಕಷ್ಟ ಇದ್ರು ಕೂಡ ಆಧ್ಯಾತ್ಮಿಕ ಆನಂದದ ಲಭ್ಯವಾಗುವುದರಿಂದ ಅವರು ಇನ್ನ ಆಹ್ವಾನಿಸ್ತಿದ್ದಾರೆ, ಇನ್ನ ಬರ್ಲಿ, ನನಗೆ ಕಷ್ಟಗಳು ಇನ್ನ ಹೆಚ್ಚು ಬರ್ಲಿ. ಸೊ ಅವರು ಇರೋ ಆಧ್ಯಾತ್ಮಿಕ ಸ್ಥಾನ, ಉನ್ನತ ಸ್ಥಾನದಲ್ಲಿ ಆತರ ಒಂದು ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸುವ ಒಂದು ಸ್ಥಿತಿಯಲ್ಲಿ ಅವರು ಆ ರೀತಿ ಪ್ರಾರ್ಥನೆ ಮಾಡ್ತಾರೆ.
ನಮಗೆ ಅಷ್ಟೇ ಆತರ ಕಷ್ಟ ಬಂದ್ರೆ ಅಷ್ಟೇ ನಾವು ಕೃಷ್ಣ ಭಕ್ತಿನೇ ಬಿಟ್ಬಿಡ್ತೇವೆ. ಆತರ ಅಷ್ಟೇ ನಾವು ಕೃಷ್ಣ ನಿದ್ಯಾ ನಾನು ಇಷ್ಟು ನಿನಗೋಸ್ಕರ ಮಾಡಿದೆ, ನಾನು ಇಷ್ಟು ನಿನಗೆ ನಾನು ಧರ್ಮಿಷ್ಠನಾಗಿ ನಾನು ಪಾಲನೆ ಮಾಡಿದೆ, ನೀ ನನಗೆ ಈ ತರ ಮಾಡಿದೆ, ನನಗೆ ಅನ್ಯಾಯ ಮಾಡಿದೆ, ಅವರೆಷ್ಟು ಚೆನ್ನಾಗಿದ್ದಾರೆ, ಇವರೆಷ್ಟು ಚೆನ್ನಾಗಿದ್ದಾರೆ. ಸೊ ಇದು ನಮ್ಮ ಕುಂತಿದೇವಿ ಆಗಿಲ್ಲ. ಕುಂತಿದೇವಿ ಸಂಪೂರ್ಣ ಕೃಷ್ಣ ದಿವ್ಯ ಸ್ಥಾನವನ್ನು ಅರ್ಥ ಮಾಡ್ಕೊಂಡು ದಿವ್ಯನು ಅವರಿನ್ನ ಎಷ್ಟು ಕಡೆ ಇವತ್ತು ಕೃಷ್ಣ ಪಕ್ಷಪಾತನಲ್ಲ, ಕೃಷ್ಣನು ಎಲ್ಲರಿಗೂ ಕೂಡ ಸಮನು ಅದೆಲ್ಲ ಕೂಡ ಅವರ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ ಅಷ್ಟೇ ಕೃಷ್ಣ ಪಕ್ಷಪಾತ ಮಾಡ್ತಾ ಇದ್ದಾನೆ, ಪಾರ್ಶ್ಯ ಇಲ್ಲ. ಕೃಷ್ಣ ಯಾರು ಪಕ್ಷಪಾತ ಮಾಡೋದಿಲ್ಲ, ಕೃಷ್ಣ ಎಲ್ಲರಿಗೂ ಕೂಡ ಸಮ. ಕುಂತಿ ಪ್ರಾರ್ಥನೆಯ ವಿಷಯಗಳು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಇದರಲ್ಲಿ ಕೃಷ್ಣ ಆಧ್ಯಾತ್ಮಿಕ ಸ್ವರೂಪವನ್ನು ಹೇಳಿದ್ರು. ನಾವು ನಮಸ್ಯೆ ಪುರುಷಂ ತಾತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ ಮಾಯಾಜವನಿಕಾಚ್ಛನ್ನಂ ಅಗ್ನಾ ಅಧೋಕ್ಷಜಂ ಅವ್ಯಯಂ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ. ಕೃಷ್ಣನ ಹೇಗೆ ಈ ಗುಣಗಳ ಈಚೆ ಈ ಮಾಯೆಯ ಅವನ ಅಧೀನದಲ್ಲಿದೆ. ಮಾಯಾ ಜವನಿಕ ಆಚನ್ನ, ಸೊ ಅವನಿಗೆ ಮಾಯ ಆವೃತವಾಗಿಲ್ಲ, ಅವನು ಮಾಯಾತೀತ. ಸೊ ಈ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದು. ಕೃಷ್ಣನ ರೂಪ ದಿವ್ಯವಾದ ರೂಪ, ಕೃಷ್ಣನದು ದೇಹ ಅನ್ನೋದು ದಿವ್ಯವಾದ ಸಚ್ಚಿದಾನಂದ ದೇಹ. ಸೊ ಹಾಗೆ ಅವರು ನಮ್ಮ ಪ್ರತಿಯೊಂದಕ್ಕೂ ಕೃಷ್ಣನ ಇದಕ್ಕೆ ಅವನ ಒಕ್ಕಳಿಗೆ ನಾಭಿ, ಅವನ ಸುಂದರ ಮುಖಕ್ಕೆ ನೇತ್ರಗಳು, ಅವನ ಧರಿಸಿದ ನಮ್ಮ ಪಂಕಜ ಮಾಲಿನೆ. ಸೊ ಈ ರೀತಿ ಕೃಷ್ಣನ ದಿವ್ಯ ದೇಹಕ್ಕೆ ವಂದನೆಗಳನ್ನು ಅರ್ಪಿಸೋದು. ಆಮೇಲೆ ತಮ್ಮ ಹೇಗೆ ನಾವು ಭಗವಂತನಿಗೆ ಅಸಹಾಯ ಸ್ಥಿತಿಯಲ್ಲಿ ನಾವು ಇದ್ರೆ ನಾವು ಪ್ರಾರ್ಥನೆ ಮಾಡೋದು, ಅದು ಇವತ್ತಿನ ಮುಖ್ಯ ವಿಷಯ. ಮತ್ತೆ ಹೇಗೆ ಕೃಷ್ಣ ರಕ್ಷಣೆ ಮಾಡ್ದ ಅಂತೆಲ್ಲ ಹೇಳಿದ್ದಾರೆ, ಪಾಂಡವರ ರಕ್ಷಣೆ. ಸೊ ಇದೆಲ್ಲ ವಿಷಯಗಳು ಇದು ಪ್ರಾರ್ಥನೆಯಲ್ಲಿ ಸಾರಾಂಶವಾಗ್ತಿದೆ. ಸೊ 26ನೇ ಶ್ಲೋಕ. ಜನ್ಮೈಶ್ವರ್ಯ ಶ್ರುತ ಶ್ರೀವೇ ಏಧಮಾನ ಮದಃ ಪುಮಾನ್ ನೈವಾರ್ಯ ಅಪಿಧಾತು ವೈ ತ್ವಾಮಕಿಂಚನ ಗೋಚರಂ. ಸೊ ಇದರ ಅನುವಾದ: ಓ ನನ್ನ ಅನುವಾದ ಅಲ್ಲ ಇದು ಓಕೆ ಅನುವಾದ. ಓ ನನ್ನ ಪ್ರಭುವೆ, ಐಹಿಕವಾಗಿ ರಿಕ್ತನಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಐಹಿಕ ಪ್ರಗತಿಯ ಹಾದಿಯಲ್ಲಿ ಇರುವವರೆಗೆ ಎಂದರೆ ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸೌಂದರ್ಯ ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಸೊ ಇಲ್ಲಿ ಮುಖ್ಯವಾದ ಪದ ಈ ಶ್ಲೋಕದಲ್ಲಿ, ಎಲ್ಲ ಪದಗಳು ಇದರಲ್ಲಿ ಇಂಪಾರ್ಟೆಂಟ್ ನಮ್ಗೆ. ಆದ್ರೂ ಕೂಡ ನಮ್ಗೆ ಒತ್ತಡ ಕೊಡೋದು ತ್ವಾಂ ಅಕಿಂಚನ ಗೋಚರಂ. ಸೊ ಕೃಷ್ಣನು ಯಾರು ಮೆಟೀರಿಯಲ್ ಇಂಪವರಿಸ್ಟ್, ಭೌತಿಕವಾಗಿ ಯಾವ ಒಂದು ಅವ್ರಿಗೆ ಇದಿಲ್ಲ, ಫೌಂಡೇಶನ್ ಇಲ್ಲಂದ್ರೆ ಸ್ಟ್ರೆಂತ್ ಇಲ್ಲ, ಅಕಿಂಚನ. ಸೊ ಅವರಿಗೆ ಕೃಷ್ಣ ಅವ್ರಿಗೆ ಅರ್ಥ ಆಗುತ್ತೆ ಕೃಷ್ಣ. ನೆಕ್ಸ್ಟ್ ಶ್ಲೋಕದಲ್ಲೂ ಕೂಡ ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಾಯ, ನೀನು ಪ್ರಾಪರ್ಟಿ ಆಫ್ ದ ಇಂಪವರಿಸ್ಟ್. ಅಕಿಂಚನ ಗೋಚರ ನೆಕ್ಸ್ಟ್ ಶ್ಲೋಕದಲ್ಲಿ ಅಕಿಂಚನ ವಿತ್ತಾಯ. ಸೊ ಅವರಿಗೆ ಸೇರಿದ್ದು ನೀನು ಯಾರ ಸ್ವತ್ತು ಅಂದ್ರೆ ಯಾರಿಗೆ ಏನು ಭೌತಿಕವಾಗಿಲ್ಲ, ಸಂಪೂರ್ಣವಾಗಿ ಅವರು ಈ ಭೌತಿಕ ಇದರಿಂದ ಅವಲಂಬಿಸೋದು ಬಿಟ್ಬಿಟ್ಟಿದ್ದಾರೆ. ಸೊ ಅವರಿಗೆ ನೀನು ಸ್ವತ್ತು ನೀನು ಅಂತ ಕೂಡ ನೆಕ್ಸ್ಟ್ ಶ್ಲೋಕ. ಸೊ ಜನ್ಮ, ಭೌತಿಕವಾಗಿ ನಮಗೆ ಜನ್ಮ ಗೊತ್ತು, ನಾವು ನೋಡ್ತೀವಿ. ನಾವು ಯಾರಾದ್ರೂ ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ ಎಷ್ಟೊಂದು ಅಹಂಕಾರ ಇರುತ್ತೆ, ಓ ನಾನು ಇವರ ಕುಟುಂಬದಲ್ಲಿ ಹುಟ್ಟಿದೆ ಅಂತ. ಸೊ ಹಿಂದೆ ಕಾಲದಲ್ಲಿ ಇರ್ತಾ ಇತ್ತು, ನಾನು ಈ ತರ ಒಳ್ಳೆ ಬ್ರಾಹ್ಮಣ ಕುಟುಂಬದಲ್ಲಿದ್ದೇನೆ ಇಲ್ಲೇ ಈಗ ಅಂತ. ಸೊ ಈಗಲೂ ಕೂಡ ಇರ್ಬೋದು, ಈಗಲೂ ಕೂಡ ಸ್ವಲ್ಪ ಇದೆ, ಆದ್ರೆ ತುಂಬಾ ಸಮಯದ ಪ್ರಭಾವದಿಂದ ಅದರ ಇದು ಹೋಗಿದೆ. ಆದ್ರೂ ಕೂಡ ಇದೆ ಸ್ವಲ್ಪ ಜನಕ್ಕೆ, ನಾನು ಇಂಥ ಒಂದು ಕುಟುಂಬ, ಇಂಥ ಒಂದು ಕುಲ, ಈ ತರ ಒಂದು ಬ್ರಾಹ್ಮಣ ಕುಲ, ಈ ತರ ಅಂತ ಹೇಳೋದು ನಾವು ಕೇಳ್ತೇವೆ ನಾವು ಸಾಧಾರಣವಾಗಿ. ಇಲ್ಲ ಅಂದ್ರೆ ಈಗ ರಾಷ್ಟ್ರೀಯತೆ ಬಗ್ಗೆ ಇವತ್ತು ಜನ ರಾಷ್ಟ್ರೀಯತೆ, ನಾನು ಅಮೇರಿಕ ದೇಶ ಸೇರಿದವ, ನಾನು
ಈ ದೇಶದ ಇದರಿಂದ ಅವರು ಒಂದು ಜನ್ಮವನ್ನು ಅವರು ತುಂಬಾ ದೊಡ್ಡ ಇದು ಅನ್ಕೊಳ್ತಾರೆ. ಇಲ್ಲಾಂದ್ರೆ ಕೆಲವೊಮ್ಮೆ ಒಂದು ಕುಟುಂಬ ಯಾರೋ ಒಬ್ಬರು ಆ ತುಂಬಾ ದೊಡ್ಡ ವ್ಯಕ್ತಿ ಆ ಕುಟುಂಬದಲ್ಲಿ ಬಂದಿದ್ರೆ ನಾವು ಅದಕ್ಕೆ ಸೇರಿದ್ವಿ ಅಂತ ಹೇಳ್ತಾರೆ. ಈಗಲೂ ಇದು ನಾನು ಈ ದೇಶದಲ್ಲಿ ನಾನು ಯಾಕೆ ಪ್ರಧಾನಿ ಆಗ್ಬೇಕಂದ್ರೆ ನಾನು ಆ ಕುಟುಂಬದಲ್ಲಿ ಹುಟ್ಟಿ ಬಂದೆ ನಾನು ಅಂತ ಹೇಳೋದಿದೆ ಜನರು. ಕುಟುಂಬದ ಒಂದು ಇದರಿಂದ ಹೆಸರಿಂದ ನಾನು ಯಾಕೆ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ನಾನು ಆ ಕುಟುಂಬದಲ್ಲಿ ಹುಟ್ಟಿದವನು, ನಾನು ಅವರ ಮಗ ನಾನು. ಸೊ ಈ ರೀತಿಯಲ್ಲಿ ಅವರ ಮೊಮ್ಮಗ ನಾನು. ಸೊ ಈ ರೀತಿ ಹೇಳೋದಿದೆ. ಇದರಿಂದ ಅವರು ಅರ್ಹತೆಯನ್ನು ಪಡೆದ ಹಾಗೆ ಈ ಜನ್ಮದಿಂದ ಅವರು ಇನ್ನೊಂದು ಸ್ಪೆಷಲ್ ಅರ್ಹತೆ ಪಡೆದ ಹಾಗೆ ಅವರು ಆ ಸಮಾಜದಿಂದ ದೇಶದಿಂದ ಅವರೊಂದು ಗೌರವವನ್ನು ಅವರು ಅಪೇಕ್ಷಿಸ್ತಾ ಇದ್ದಾರೆ. ಸೊ ಈ ರೀತಿ ಅದೊಂದು ಗರ್ವ. ಜನ್ಮ ಐಶ್ವರ್ಯ. ಸೊ ಐಶ್ವರ್ಯ ಹೇಳೋದ್ ಬೇಕಿಲ್ಲ. ಸೊ ಐಶ್ವರ್ಯ ಆದರೆ ಜನರು ಎಲ್ಲರೂ ಕೂಡ ಎಂತವರು ಕೂಡ ಅವ್ರಿಗೆ ಗೌರವ ಕೊಡ್ತಾರೆ. ಹಿಂದೆ ಗೌರವ ಅದಕ್ಕೆ ಇರ್ತಾ ಇರ್ಲಿಲ್ಲ. ಹಿಂದೆ ಗೌರವ ಇರ್ತಾ ಇತ್ತು ಒಬ್ಬರ ಜ್ಞಾನ, ಒಬ್ಬರ ವೈರಾಗ್ಯ. ಸೊ ಅದನ್ನು ನೋಡಿ ಗೌರವ ಇರ್ತಾ ಇತ್ತು. ಇವಾಗ ಕಲಿಯುಗದಲ್ಲಿ ಇದರಲ್ಲಿ 5th ಕ್ಲಾಸ್ 10th ಕ್ಲಾಸ್ ಜನರು ಈಗ. ಸೊ ಅವರ ಒಂದು ಗೌರವ ಅಂದ್ರೆ ಹಣ. ಮನಿ ಸ್ವೀಟರ್ ದನ್ ಹರಿ. ಯಾರ ಹತ್ರ ಹಣ ಇದೆ ಅದೇ. ಸೊ ಅದು ಹಣ ಗಳಿಸ್ಬಿಟ್ರೆ ಆಯ್ತು, ನನ್ನ ಜೀವನದ ಪರಿಪೂರ್ಣತೆ ಆಯ್ತು. ಬೆಗ್ ಬಾರೋ ಆರ್ ಸ್ಟೀಲ್, ಹೇಗಾದ್ರೂ ಆ ಹಣವನ್ನು ಗಳಿಸ್ಬೇಕು ಅಷ್ಟೇ. ಹೇಗಾದ್ರೂ ಆಗ್ಬೋದು. ಐಶ್ವರ್ಯ, ಜನ್ಮ ಐಶ್ವರ್ಯ. ಸೊ ಮಿಲಿಯನೇರ್, ಬಿಲಿಯನೇರ್, ಟ್ರಿಲಿಯನ್, ಈ ತರ ಕರೋರ್ಪತಿ. ಸೊ ಎಷ್ಟು ಪಡೆದ್ರು ನಮ್ಗೆ ಇದಿಲ್ಲ. ನಮ್ಗೆ ಇನ್ನ ಸಿಗ್ಬೇಕು. ಆ ಸಿಕ್ಕಿದ್ಮೇಲೆ ನಮಗೆ ನಾನು ದೊಡ್ಡ ಸಾಧನೆ ಮಾಡಿದೆ ನಾನು. ಸೊ ಜನ್ಮ ಐಶ್ವರ್ಯ. ಶ್ರುತ ಅಂದ್ರೆ ಭೌತಿಕ ಜ್ಞಾನ. ಎಜುಕೇಶನ್. ಸೊ ನಾನು ಈ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ, PhD ಈ ತರ. ಸೊ ಇದು ಕೂಡ ಒಂದು ನಮಗೆ ರಕ್ಷಣೆ ಕೊಟ್ಟಾಗೆ ನಮ್ಗೆ ಅನ್ಸುತ್ತೆ. ನಮ್ಗೆ ನಾನೇನೋ ದೊಡ್ಡ ಸಾಧನೆ ಮಾಡಿದೆ, ನನಗೆ ಜನರು ಗೌರವ ಕೊಡಬೇಕು, ನನ್ನ ಜೀವನ ಪರಿಪೂರ್ಣತೆ ಆಯ್ತು. ಸೊ ಇಲ್ಲಿ ಹೇಳ್ತಾ ಇರೋದು ಈ ರೀತಿಯ ಇದೆಲ್ಲ ಭೌತಿಕವಾಗಿ ಒಳ್ಳೇದಿದೆಲ್ಲ, ಇದೆಲ್ಲ ಬೇಕು. ನಾವು ಹೇಳ್ತೇವೆ ಈ ತರ ಒಳ್ಳೆ ಕುಟುಂಬದಲ್ಲಿ ಇದ್ರೆ ಅವರು, ಇಲ್ಲ ಒಳ್ಳೆ ಶ್ರೀಮಂತರಿದ್ರೆ, ಒಳ್ಳೆ ವಿದ್ವತ್ತು ಜ್ಞಾನ ಪಡೆದಿದ್ರೆ, ಮತ್ತೆ ಇನ್ನೊಂದು ತುಂಬಾ ಸೌಂದರ್ಯ, ತುಂಬಾ ಸುಂದರವಾಗಿದ್ದಾರೆ. ಸೊ ಇದೆಲ್ಲ ಏನ್ ಮಾಡುತ್ತೆ, ನಮ್ಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇದಕ್ಕೋಸ್ಕರ ನಾವು ನಮ್ಮ ಜೀವನ ಏನಕ್ಕೆ ಇದನ್ನ ಪಡಿಲಿಕ್ಕೆ, ಒಳ್ಳೆ ಐಶ್ವರ್ಯ ಪಡಿಬೇಕು, ಒಳ್ಳೆ ಎಜುಕೇಶನ್ ಪಡಿಬೇಕು, ಒಳ್ಳೆ ಕುಟುಂಬದ ಕನೆಕ್ಷನ್ಸ್ ಬೇಕು, ಕನೆಕ್ಷನ್ಸ್ ಬೇಕು. ನಂಗೆ ಅರಿಸ್ಟೋಕ್ರಾಟಿಕ್ ಕನೆಕ್ಷನ್ಸ್, ನಂಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು. ಸೊ ಈ ರೀತಿ ನಮ್ಗೆ ಇನ್ಫ್ಲೂಯೆನ್ಸ್ ಇದೆಲ್ಲ. ಮಂಡಲಪತಿ, ಓಕೆ, ಇದೆಲ್ಲ ಬೇಕು ಕನೆಕ್ಷನ್ಸ್. ಈ ತರ ಜನ್ಮ ಐಶ್ವರ್ಯ ಶ್ರುತಾಶ್ರೀ. ಸೊ ಇದೆಲ್ಲ ನಮ್ಗೆ ಇದಕ್ಕೋಸ್ಕರ ನಾವು ಹೋರಾಡ್ತಾ ಇರ್ತೀವಿ, ಇದಕ್ಕೋಸ್ಕರ ನಮ್ಮ ಎಲ್ಲ ಕಾಲಶ್ರಮ ಪಡಿತಾ ಇರ್ತೀವಿ. ಸೊ ಇಲ್ಲಿ ಹೇಳ್ತಾರೆ, ಇದರಿಂದ ನಾವೇನಾದ್ರೂ ನಾನೇನೋ ಒಂದು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇದ್ದೇನೆ, ನಾನೊಂದು ಕ್ಷೇಮವಾಗಿದ್ದೇನೆ ಅಂತ ನಾವು ಇದ್ರೆ, ನಾವು ಯದಮಾನ ಮದಃ ಪುಮಾನ್. ಸೊ ಪುಮಾನ್ ಒಬ್ಬ ವ್ಯಕ್ತಿ ಮದ, ಇದರಿಂದ ಮತ್ತನಾಗಿ ಇಂಟಾಕ್ಸಿಕೇಟೆಡ್, ಮತ್ತನಾಗಿ ನಾನು ಆಗಿದ್ರೆ ಅಲ್ಲಿ ಹೇಳ್ತಾರೆ ಅವರು, ನೈವಾರ್ಹತಿ ಅಭಿಧಾತು ವೈ ನ ಏವ ಅರ್ಹತಿ. ಸೊ ನಿನ್ನನ್ನು ಒಂದು ಭಾವದಿಂದ, ಒಳ್ಳೆ ಭಕ್ತಿ ಭಾವದಿಂದ ಕೃಷ್ಣ ಅಂತ ಅವ್ರು ಕರೀಲಿಕ್ಕ. ನೈವಾರ್ಹತಿ ಅಭಿಧಾತು ವೈ. ಸೊ ಅಲ್ಲಿ ಅದು ಮುಖ್ಯವಾಗುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀವು ಅವ್ರ ಶಿಷ್ಯರಿಗೆ ಅಮೆರಿಕನ್ ದೇಶ, ಸೊ ಎಲ್ಲಾ ವಿಶ್ವದಲ್ಲಿ ನಿಮಗೆ ತುಂಬಾ ಗೌರವ ಕೊಡ್ತಾರೆ. ಸೊ ನೀವು ತುಂಬಾ ಒಳ್ಳೆ ಕುಟುಂಬ, ಒಳ್ಳೆ ಇದರಲ್ಲಿ ಜನ್ಮ ನೀವು ಪಡೆದಿದ್ದೀರಾ, ನಿಮ್ಮ ದೇಶ. ಸೊ ನಿಮ್ಮ ಐಶ್ವರ್ಯ ತುಂಬಾ, ನಿಮ್ಗೆ ಇಲ್ಲೇನೆ ಅಷ್ಟು ಕಷ್ಟ ಇಲ್ಲ. ನಿಮ್ಗೆ ಹಣ ನಿಮ್ಮ ಬೀದಿಯಲ್ಲೇ ಇದ್ದಾಗೆ ಹಣ. ಸೊ ಯಾರಾದ್ರೂ ಚಿಕ್ಕ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ $10, $50, $100, $1000 ತಕ್ಷಣ ಸಿಗುತ್ತೆ. ಸೊ ಆ ತರ ಎಲ್ಲ ವ್ಯವಸ್ಥೆ ಇದೆ ಅಂತ. ಸೊ ಜನ್ಮ ಐಶ್ವರ್ಯ ಶ್ರುತ ಎಜುಕೇಶನ್. ಸೊ ಎಜುಕೇಶನ್ ಎಲ್ಲ ನೀವೆಲ್ಲ ಹೊಸ ಎಲ್ಲ ಕಂಡಿಡಿದು, ಎಲ್ಲ ಟೆಕ್ನಾಲಜಿ ಇದು ಅದು ತಾಂತ್ರಿಕ ಇದು ಜ್ಞಾನ, ಆ ಜ್ಞಾನ ಈ ಜ್ಞಾನ. ನಾವು ಸ್ಪೇಸ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇನ್ನ ಈ ಶಸ್ತ್ರ ಇದಕ್ಕೆ ನ್ಯೂಕ್ಲಿಯರ್ ಕಂಡುಹಿಡಿತೀವಿ, ಅದು ಮಾಡ್ತೇವೆ. ಈ ತರ ರಾಕೆಟ್ಸ್, ಈ ತರ ಇದು ಬಾಂಬ್. ಜನ್ಮ ಐಶ್ವರ್ಯ ಶ್ರುತ ಶ್ರೀ. ಸೌಂದರ್ಯ ತುಂಬಾ ಸುಂದರವಾಗಿ ಕಾಣೋದು. ಸೊ ಜನರು ಕೂಡ, ನಾವು ಬಿಳಿಯ ಒಂದು ಚರ್ಮ, ಇನ್ನೊಬ್ರು ಕಪ್ಪು ಚರ್ಮ. ಸೊ ಈ ರೀತಿ ಎಲ್ಲ ನಮ್ಮ ಇದಿರುತ್ತೆ. ಸೊ ಜನ್ಮ ಐಶ್ವರ್ಯ ಶ್ರುತಾಶ್ರೀ. ಸೊ ನೀವು ಇದೆಲ್ಲ ಪಡೆದಿದ್ದೀರಾ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದೆಲ್ಲವೂ ಏನಲ್ಲ, ಭೌತಿಕವಾಗಿ ಇದು ದೊಡ್ಡದಾಗಿ ಕಾಣ್ಬೋದು ಇದು, ಆದ್ರೆ ಆಧ್ಯಾತ್ಮಿಕವಾಗಿ ಇದು ಒಂದು ದೊಡ್ಡ ಸೊನ್ನೆ ಅಂತ. ಜನ್ಮ ಆದ್ರೂ ಒಂದು ಸೊನ್ನೆನೆ, ಐಶ್ವರ್ಯ ಇನ್ನೊಂದು ಸೊನ್ನೆ, ಶ್ರುತ ಅಂದ್ರೆ ಇನ್ನೊಂದು ಸೊನ್ನೆ, ಶ್ರೀ ಅಂದ್ರೆ ಮತ್ತೊಂದು ಸೊನ್ನೆ. ಸೊ ಸೊನ್ನೆ ಎಷ್ಟು ಸೇರಿದ್ರು ಕೊನೆಗೆ ಸೊನ್ನೆನೆ. 0 + 0 + 0 ಎಷ್ಟು ಕೂಡ ಇದು ಮಾಡಿದ್ರು ನಾವು ಸೊನ್ನೆನೆ.
ಸೊ ಆದರೆ ನೀವು ಕೃಷ್ಣನ ತಂದ್ರೆ ನಿಮ್ಮ ಜೀವನಕ್ಕೆ, ಆಗ ಆ ಸೊನ್ನೆಗೆ ಬೆಲೆ ಬರುತ್ತೆ. ಸೊನ್ನೆ ಪಕ್ಕದಲ್ಲಿ ನಾವು ಈ 1 0 2 0 3 0 4 0 ಹಾಕೋದಕ್ಕೆ ಬೆಲೆ ಇಲ್ಲ. ಆದ್ರೆ ಅದರ ಈ ಕಡೆ ಒಂದು ಹಾಕ್ಬಿಟ್ರೆ ಅದು ತುಂಬಾ ಬೆಲೆ ಬರುತ್ತೆ. ಒಂದು ಪಕ್ಕ 0 ಇದ್ರೆ 10, ಒಂದು ಪಕ್ಕ 2 0 ಇದ್ರೆ 100, ಒಂದು ಪಕ್ಕ 3 0 ಇದ್ರೆ 1000, ಒಂದು ಪಕ್ಕ 4 0 ಇದ್ರೆ 10,000. ಸೊ ಅದು ಬೆಲೆ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸೊನ್ನೆಗೆ ಬೆಲೆ ಇಲ್ಲ, ಆದ್ರೆ ಒಂದಕ್ಕೆ ಬೆಲೆ. ಸೊ ಶ್ರೀಲ ಪ್ರಭುಪಾದರಾಗಿ ಹೇಳೋದು ಆ ಲೆಕ್ಚರ್ ಅಲ್ಲಿ, ಬೆಲೆ ಇರುವುದು ಕೃಷ್ಣನಿಗೆ. ಸೊ ನೀವು ಕೃಷ್ಣನನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೃಷ್ಣನ ಆಶ್ರಯ ಪಡೆದಾಗ ಆಗ ಇದಕ್ಕೆಲ್ಲ ಬೆಲೆ ಬರುತ್ತೆ. ಈ ಜನ್ಮ ಐಶ್ವರ್ಯ ಶುದ್ಧಾಶ್ರಯ ಇಲ್ಲ ಅಂದ್ರೆ ಇದಕ್ಕೆ ಏನು ಬೆಲೆ ಇಲ್ಲ. ಅಪ್ರಾಣಸ್ಯ ದೇಹಸ್ಯ ಮಂಡಲಂ ಲೋಕರಂಜನ ಭಗವದ್ ಭಕ್ತಿ ವಿಹೀನಸ್ಯ ಜಾತಿ ಶಾಸ್ತ್ರ ತಪಕ್ರಿಯ. ಇನ್ನೊಂದ್ ಕಡೆ ಹೇಳೋದು ಜಾತಿ ಶಾಸ್ತ್ರ ತಪ, ನಾವೇ ಮಾಡೋ ಪ್ರಯತ್ನಗಳು, ದೊಡ್ಡ ದೊಡ್ಡ ಸಾಧನೆಗಳು, ದೊಡ್ಡ ದೊಡ್ಡ ಮನೆ, ದೊಡ್ಡ ದೊಡ್ಡ ನಾಗರಿಕತೆ, ದೊಡ್ಡ ದೊಡ್ಡ ಇಂಡಸ್ಟ್ರಿ, ಎಲ್ಲ ದೊಡ್ಡ ದೊಡ್ಡದು, ಎಲ್ಲವೂ ಕೂಡ ಝೀರೋ, ಎಲ್ಲ ಕೂಡ ಸೊನ್ನೆ, ಎಲ್ಲ ಕೂಡ ಸೊನ್ನೆ. ಇದು ದೇಹಕ್ಕೆ ಜೀವ ಇಲ್ಲದೆ ಇರುವಾಗ ಇರೋ ದೇಹ ಅಷ್ಟೇ. ಸೊ ನೀವು ಇಲ್ಲಿ ನಮ್ಗೆ ಶ್ರೀಲ ಮೇನ್ ಪಾಯಿಂಟ್ ಇಲ್ಲಿ ನೀನು ಅಕಿಂಚನ ಗೋಚರ. ಸೊ ಹಾಗಾಗಿ ನಾವು ಆಧ್ಯಾತ್ಮಿಕ ಪ್ರಗತಿಗೆ ನಾವು ಬರುವಾಗ ನಾವು ಇದರ ಗೋಲ್ ಇದನ್ನ ಇಡಬಾರ್ದು. ಏನೋ ಕರ್ಮಾನುಸಾರ ಸಿಕ್ಕಿದೆ ಅಷ್ಟೇ, ಅದು ಬಿಟ್ಬಿಟ್ಟು ನಾವು ಅದಕ್ಕೋಸ್ಕರ ಪಡೆಯೋದ ಶ್ರಮ ನಮ್ಮ ಒಳ್ಳೆ ಈ ಜನ್ಮವನ್ನು, ಒಳ್ಳೆ ಐಶ್ವರ್ಯವನ್ನು ಪಡೆಯೋದಕ್ಕೆ ನಮ್ಮ ಪ್ರಯತ್ನ, ನಮ್ಮ ಒಳ್ಳೆ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಇಲ್ಲ. ಇದನ್ನ ಮಾಡಬಾರ್ದು. ಏನು ಕರ್ಮಾನುಸಾರ ಏನ್ ಸಿಕ್ಕಿದೆ ನಮ್ಗೆ ಅಷ್ಟು ನಾವು ಸ್ಯಾಟಿಸ್ಫೈಡ್ ಆಗಿರ್ಬೇಕು. ನಮ್ಮದು ನಾವು ಭೌತಿಕ ಹಿಂದೆ ಇರ್ತಾ ಇದ್ದ ಬ್ರಾಹ್ಮಣರು ಅಂದ್ರೆ ಅವರು ವಾಲಂಟರಿಲಿ ಅವರೊಂದು ಪಾವರ್ಟಿ, ಅವರೇ ಸ್ವಂತವಾಗಿ ಅವರೊಂದು ಬಡತನದಲ್ಲಿ ಇರ್ತಾರೆ. ಪಠನ್ ಪಾಠನ್ ಯಜನ್ಯಾಜನ್ ದಾನ ಪ್ರತಿಗ್ರಹ, ಪಠನ್ ಪಾಠನ್ ಯಜನ್ಯಾಜನ್ ದಾನ ಪ್ರತಿಗ್ರಹ, ದಾನ ಸ್ವೀಕರಿಸ್ತಾ ಇದ್ರು. ಆದ್ರೆ ಮತ್ತೆ ಅವರು ನನಗೆ ಅದು ನಮಗೆ ಮುಂದೆ ನೆಕ್ಸ್ಟ್ ಏನು ಎಲ್ಲಿ ದಾನ ಸಿಗುತ್ತೋ ದಾನ ಸಿಗೋದಿಲ್ಲೋ, ಏನೋ ಕಷ್ಟದ ಟೈಮ್ ಬರುತ್ತೋ, ಇದು ಬರುತ್ತೋ ಅದು ಬರುತ್ತೋ ಯೋಚನೆ ಇಲ್ಲ. ಅವರು ಮತ್ತೆ ಅವ್ರ ಪ್ರತಿಗ್ರಹ ಅದನ್ನ ಕೊಟ್ಟಿದ್ದಾನ ಅಲ್ಲೇ ಉಪಯೋಗಿಸ್ಬಿಡ್ತಾರೆ ತಕ್ಷಣ. ಏನೋ ಒಂದು ಕೃಷ್ಣನಿಗೆ ಮತ್ತೆ ಏನಾದ್ರೆ ಬಡವರಿಗೋ ಇನ್ನೊಂದು ರೀತಿಯಲ್ಲಿ, ಎಷ್ಟೋ ರೀತಿಯಲ್ಲಿ ಬ್ರಾಹ್ಮಣರೆಂದರೆ ಅವರು ಸ್ವಂತ ಇದು ಹೋರ್ಡಿಂಗ್ ಇಲ್ಲ, ಆ ತರ ಸ್ವಭಾವ ಇರ್ತಾ ಇತ್ತು ಬ್ರಾಹ್ಮಣರು. ಅವರು ವಾಲಂಟರಿಯಾಗಿ ಅವರು ಒಂದು ಬಡತನದಲ್ಲಿ. ಚಾಣಕ್ಯ ಪಂಡಿತ ಕೇಳ್ತೀವಿ, ಈಗಲೂ ಕೂಡ 2000 ವರ್ಷದಿಂದ ಅವರ ಪ್ರಧಾನಿ ಚಂದ್ರಗುಪ್ತ ಮೌರ್ಯ ಆದ್ರೆ ಒಂದು ಬಡತನದಲ್ಲೇ ಒಂದು ಗುಡಿಸಿನಲ್ಲೇ ಇದ್ರು. ಅವರು ಚಂದ್ರಗುಪ್ತ ಮೌರ್ಯರು ಅರಮನೆಯಲ್ಲಿದ್ದಾರೆ ಅಂತ ಇವರು ಕೂಡ ಒಂದು ಅರಮನೆ ಕಟ್ಟಬೇಕು ಅಂತ ಇಲ್ಲ, ಇವರು ಒಂದು ಗುಡಿಸಲು. ಸೊ ಹೀಗೆ ಇರ್ತಾರೆ. ಸೊ ಯಾಕಂದ್ರೆ ಅವರು ಈ ಬೇಡ ನಮಗೆ ಐಶ್ವರ್ಯ ಶುದ್ಧಾಶ್ರೀ ಐಶ್ವರ್ಯ ಇದರ ಬೇಡ ನಮಗೆ. ಸೊ ಅದನ್ನ ಅಭ್ಯಾಸ ಮಾಡ್ತಾರೆ. ಸೊ ತ್ವಾಂ ಅಕಿಂಚನ ಗೋಚರ. ಕೃಷ್ಣನು ನಾವು ಯಾವುದು ಭೌತಿಕವಾಗಿ ನಮಗೆ ಇಲ್ಲದೆ ಇರುವಾಗ ನಾವು ಕೃಷ್ಣನನ್ನು ಆಶ್ರಯಿಸಕ್ಕಾಗುತ್ತೆ. ಸೊ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ ಭಾಗವತ ಬಹಳ ಚೆನ್ನಾಗಿ. ನಾವು ಹರೇ ಕೃಷ್ಣ ಹೇಳ್ತೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಸೊ ಈ ನಾಮಗಳಿಗೆ ಬಹಳ ಶಕ್ತಿ ಇದೆ. ನಾಮ ಚಿಂತಾಮಣಿ ಕೃಷ್ಣ. ಸೊ ಇದಕ್ಕೆ ಎಷ್ಟು ಶಕ್ತಿ ಇದೆ ಹೇಳ್ತಾರೆ. ನಾವು ಒಂದು ಉಚ್ಚಾರಣೆ ಮಾಡೋದು ಇದು ಎಷ್ಟೋ ಜನ್ಮಗಳ ಎಷ್ಟೋ ನಮ್ಮ ಪಾಪಗಳನ್ನ ಒಂದು ಕ್ಷಣದಲ್ಲಿ ತೆಗೆದುಬಹುದು, ಅಷ್ಟು ಶಕ್ತಿ ಇದೆ ಅಂತ. ಎಷ್ಟು ಇದರಲ್ಲೇನು ತಪ್ಪಲ್ಲ ಇದು, ಆದ್ರೆ ಅದು ಹೇಳೋ ಒಂದು ಇದಿದೆ ಅದಕ್ಕೆ, ಯಾವ ಭಾವದಿಂದ ಹೇಳಿ. ಇಲ್ಲಾಂದ್ರೆ ಕೃಷ್ಣನೇ ಇದ್ದಾನೆ ಅಲ್ಲಿ ಅಂತಾನೆ, ಕೃಷ್ಣ ಬೇರೆ ಅಲ್ಲ. ಸೊ ಕೃಷ್ಣನೇ ಅಲ್ಲಿ ಇದ್ದಾನೆ. ಆದ್ರೆ ಆ ಒಂದು ನಮಗೆ ಸಾಕ್ಷಾತ್ಕಾರ ಇಲ್ಲಾಂದ್ರೆ ಇದು ನಮಗೆ ಆಗ್ಬೇಕು ಅಂದ್ರೆ ನಾವು ಆ ಒಂದು ಭಾವನೆಯಲ್ಲಿ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಆ ಒಂದು ಅಸಹಾಯ ಸ್ಥಿತಿ ಬರೋದಕ್ಕೆ ಇದು ಈ 4 ನಮ್ಗೆ ಅನರ್ಹತೆಗಳು ಇದು ಅಂತ ಹೇಳ್ತಾರೆ. ನಮ್ಗೆ ಒಳ್ಳೆ ಜನ್ಮ, ಒಳ್ಳೆ ಐಶ್ವರ್ಯ, ಒಳ್ಳೆ ಶ್ರುತ, ಒಳ್ಳೆ ಇದ್ರೆ ನಮ್ಗೆ ಅನರ್ಹತೆಗಳಾಗುತ್ತೆ. ಸೊ ನೀವು ಬ್ರಹ್ಮನ ಇದು ಕೂಡ ಕೇಳ್ತೀವಿ ನಾವು, ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಬ್ರಹ್ಮನಿಗೆ ಅದೆಲ್ಲ ಆದ್ಮೇಲೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ಬ್ರಹ್ಮದೇವರಿಗೆ. ಯಾಕೆ ನನಗೆ ಹೀಗಾಯ್ತು, ನನಗೆ ನನ್ನ ಆರಾಧ್ಯ ದೇವನಾದ ಕೃಷ್ಣನಿಗೆ ನಾನು ಈ ರೀತಿ ಪರೀಕ್ಷೆ ಮಾಡಿದ್ದಲ್ಲ, ನನ್ನಿಂದ ಇದು ಅಪರಾಧ ಆಯ್ತಲ್ಲ ಅಂತ ಬ್ರಹ್ಮದೇವರಿಗೆ ತುಂಬಾ ನೋವಾಗುತ್ತೆ. ಬ್ರಹ್ಮದೇವರಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ತಾರೆ, ಆಗ ಮತ್ತೆ ಅವರು ನವದ್ವೀಪಕ್ಕೆ, ನಮಗೆ ಇದು ಭಾಗವತದಲ್ಲಿಲ್ಲ ಆದ್ರೆ ಮತ್ತೆ ನಮಗೆ ತಿಳಿಯೋದು, ನವದ್ವೀಪದಲ್ಲಿ ಬಂದವರು ಅವ್ರಿಗೆ ಗೊತ್ತು ಕೃಷ್ಣ ಚೈತನ್ಯ ಮಹಾಪ್ರಭು ಬರ್ತಾರೆ ಅಂತ. ಸೊ ಅವರು ತಪಸ್ಸೆ ಮಾಡಿ ಚೈತನ್ಯ ಮಹಾಪ್ರಭು ಕಾಣಿಸ್ಕೊಂಡ್ರು. ಆಗ ಬ್ರಹ್ಮದೇವರು ಕೇಳೋದು, ನನಗೆ ನಿನ್ನ ಜೊತೆಗೆ ನನಗೆ ಜನ್ಮ ಕೊಟ್ಟು ನನಗೆ ತುಂಬಾ ಒಂದು ಹೀನ ಜನ್ಮವನ್ನು ಕೊಡು ನೀನು.
ಅಂತ ಬ್ರಹ್ಮದೇವರೇ ಯಾಚಿಸಿದ್ರು. ಸೊ ಹಾಗಾಗಿ ಬ್ರಹ್ಮದೇವರು ಮತ್ತೆ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಹರಿದಾಸ್ ಠಾಕೂರ್ ಆಗಿ ಹುಟ್ಟಿದ್ದಾರೆ. ಸೊ ಹರಿದಾಸ್ ಠಾಕೂರ್ ಹುಟ್ಟಿದ್ದು ಯಾವುದೋ ಒಂದು ತುಂಬಾ ನಮ್ಮ ಆ ಸಮಯದಲ್ಲಿ ಪರ್ಟಿಕ್ಯುಲರ್ ಈಗ ಇದು ಬೇರೆ ಕುಲದವರು ಮಹಮ್ಮದೀಯ ಅಂದ್ರೆ ಅವ್ರು ತುಂಬಾ ಕೆಳ ಕುಲದವರು. ಯಾಕಂದ್ರೆ ಆ ಕುಲದಲ್ಲಿ ಗೋಮಾಂಸ ತಿನ್ನೋದು ಇದೆಲ್ಲ ಇದೆ, ಈ ತರ ಒಂದು ಚಟುವಟಿಕೆಗಳಿದೆ. ಹಾಗೆ ಅದು ತುಂಬಾ ಹೀನ ಜನ್ಮ. ಸೊ ಬ್ರಹ್ಮದೇವರೇ ಆ ರೀತಿ ಅವರು ನನಗೆ ಆ ರೀತಿ ಜನ್ಮ ಸಿಗಲಿ, ನನಗೆ ಆ ರೀತಿ ಜನ್ಮ ಸಿಗೋದ್ರಿಂದ ನಾನು ಗರ್ವಿತನಾಗೋದಿಲ್ಲ. ಬ್ರಹ್ಮನಾಗಿ ನಾನು ತುಂಬಾ ಗರ್ವ, ನಾನು ನೇರವಾಗಿ ನಾರಾಯಣನ ಮಗ, ನಾನು ನಾರಾಯಣನ ಪುತ್ರ ನಾನು. ಮತ್ತೆ ನನಗೆ ಈ ಸ್ಥಾನ ಇಷ್ಟು ದೊಡ್ಡ ಸಂಪೂರ್ಣ ವಿಶ್ವಕ್ಕೆ, ಸಂಪೂರ್ಣ ಬ್ರಹ್ಮಾಂಡಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಎಷ್ಟು ಐಶ್ವರ್ಯ ಇದೆ ನನ್ನ ಹತ್ರ, ಎಷ್ಟು ಸುಂದರವಾದ ದೇಹ ಇದೆ ಬ್ರಹ್ಮನಿಗೆ. ಸೊ ನನ್ಗೆ ಇಷ್ಟು ಜ್ಞಾನ ಇದೆ. ವೇದ ಜ್ಞಾನವನ್ನೇ ಕೃಷ್ಣ ಅವ್ರಿಗೆ ಬೋಧನೆ ಮಾಡಿದ್ದು ಬ್ರಹ್ಮದೇವರಿಗೆ. ಬ್ರಹ್ಮನೇ ತನ್ನ ಅಷ್ಟು ಬುದ್ಧಿಯಿಂದ ಎಲ್ಲ ಸೃಷ್ಟಿ ಮಾಡಿದ್ದು. ಸೊ ಈ ರೀತಿ ಬ್ರಹ್ಮದೇವರು ಕೇಳ್ಕೊಂಡಿದ್ದು, ನನಗೆ ಇದು ಬೇಡ, ಈ ರೀತಿಯ ಒಂದು ಜನ್ಮ ನನಗೆ, ನಾನು ಒಂದು ತುಂಬಾ ಹೀನ ಜನ್ಮದಲ್ಲಿ. ನಾವು ನೋಡ್ಬೋದು, ನಾವು ಹರಿದಾಸ್ ಠಾಕೂರ್ ಇದರಲ್ಲಿ ಎಷ್ಟು ನಮ್ರ ಸ್ವಭಾವದಲ್ಲಿ ಅವ್ರು ಚೈತನ್ಯ ಮಹಾಪ್ರಭು ಹತ್ರ ಬರ್ಲಿಕ್ಕೂ ಅವ್ರಿಗೆ ದೂರ ನಮಸ್ಕಾರ ಮಾಡೋದು, ಎಲ್ಲೋ ದೂರದಿಂದ ನಮಸ್ಕಾರ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಒಂದ್ಸಲ ಹೇಳ್ತಾ ಇದ್ದು, ನಿಮ್ಮ ನಮ್ರತೆ ನನ್ನನ್ನು ಇಟ್ಸ್ ಬ್ರೇಕಿಂಗ್ ಮೈ ಇದು ಚೈತನ್ಯ ಮಹಾಪ್ರಭು, ಇವರ ಹ್ಯುಮಿಲಿಟಿ ಇಸ್ ಬ್ರೇಕಿಂಗ್ ಮೈ ಹಾರ್ಟ್. ನಿನ್ನ ನಮ್ರತೆ ನನ್ನ ಹೃದಯವನ್ನು ಚಿದಿರಿ ಮಾಡ್ತಾ ಇದೆ. ಅಷ್ಟೊಂದು ನಮ್ರ ಸ್ವಭಾವ ಹರಿದಾಸ್ ಠಾಕೂರ್ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗೆ ಇದು ಯಾಕಂದ್ರೆ ಆವಾಗ ಅವರ ನಾಮ, ಸೊ ಅವ್ರು ಯಾಕೆ ಯಾಚಿಸಿದ್ದು ಅಂದ್ರೆ, ಆವಾಗ ಅವ್ರು ಹೇಳೋ ಒಂದು ಭಗವಂತನ ಕರೆ, ಭಗವಂತನ ಇದು ಆ ಭಕ್ತಿ ಭಾವ ಇರುತ್ತೆ ಅಂತ ಅವರು ಯಾಚಿಸಿದ್ರು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಕಿಂಚನ ಗೋಚರ. ಸೊ ಕೃಷ್ಣನ ಕಿಂಚನ ಗೋಚರ. ಇನ್ನೊಂದು ಭಾವಾರ್ಥ ಶ್ರೀಲ ಪ್ರಭುಪಾದ ಸನಾತನ ಗೋಸ್ವಾಮಿ ಅವ್ರದ್ದು ಕೂಡ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವ್ರದ್ದು ಅವರು ಸ್ಟೋರಿ ಹೇಳ್ತಾರೆ. ನೆಕ್ಸ್ಟ್ ಇದೆ ಸನಾತನ ಗೋಸ್ವಾಮಿ ಮತ್ತೆ ಒಬ್ಬ ಬ್ರಾಹ್ಮಣ. ಸೊ ಆ ಬ್ರಾಹ್ಮಣನು ಮೊದಲಿಗೆ ಶಿವನ ಹತ್ರ ಹೋಗಿದ್ದು, ಶಿವನಿಗೆ ಪ್ರಾರ್ಥನೆ ಮಾಡಿದಾಗ, ಶಿವ ನೀನು ಸನಾತನ ಗೋಸ್ವಾಮಿ ಹತ್ರ ಹೋಗು, ನಿನಗೆ ಏನ್ ಬೇಕು, ನಿನಗೆ ಹಣ ಬೇಕು, ಐಶ್ವರ್ಯ ಬೇಕು, ಸನಾತನ ಗೋಸ್ವಾಮಿ ಹತ್ರ ಹೋದ್ರೆ ಕೊಡ್ತಾರೆ. ಸೊ ಸನಾತನ ಗೋಸ್ವಾಮಿ ಹತ್ರ ಹೋದ್ರು ಅವರು. ಸನಾತನ ಗೋಸ್ವಾಮಿ ಅವರು ನನ್ನ ಹತ್ರ ಇದೆ, ನಿಮಗೆ ಶಿವ ಕಳ್ಸಿದ್ದು ಗೊತ್ತಾಯ್ತು ಯಾಕೆ ಕಳ್ಸಿದ್ದಾರೆ ನಿಮ್ಗೆ ಅಂತ. ನನ್ನ ಹತ್ರ ಏನೋ ಒಂದು ವಸ್ತು ಇದೆ ಅಂತ, ಬೆಲೆ ಬಾಳೋ ವಸ್ತು ಇದೆ ಅಂತ ಕಳ್ಸಿದ್ದಾರೆ. ಆ ಬೆಲೆ ಬಾಳೋ ವಸ್ತು ಓಕೆ ಇದೆ ನನ್ನ ಹತ್ರ, ಅದು ನನ್ನ ಗುಡಿಸಲಿನ ಹೊರಗಿದೆ. ಸೊ ಸನಾತನ ಗೋಸ್ವಾಮಿ ಅವ್ರಿಗೆ ಒಂದು ತೋರಿಸ್ತಾರೆ, ಒಂದು ದಿಕ್ಕಿಗೆ ಕೈ ತೋರಿಸಿ. ಸೊ ಅಲ್ಲೇ ಹೋಗ್ತಾರೆ ಆ ಬ್ರಾಹ್ಮಣ, ಹೋಗಿ ನೋಡ್ತಾರೆ ಅಲ್ಲಿ ಕೊಳಕು ಪ್ರದೇಶ, ಅಲ್ಲಿ ಒಂದು ಕಸದ ಇದಿರುತ್ತೆ. ಸೊ ಅದರ ಮಧ್ಯೆ ಅವ್ರು ನೋಡ್ತಾರೆ ಒಂದು ಚಿಂತಾಮಣಿ. ನಮ್ಗೆ ಈಗ ಕಾಣೋದಿಲ್ಲ ಇದು, ಇಲ್ಲ ಇದು ಆಧ್ಯಾತ್ಮಿಕ ಕೃಷ್ಣ ಲೋಕದಲ್ಲಿರೋದು ಚಿಂತಾಮಣಿ ಪ್ರಕಾರ ಸದ್ಮಸು ಕಲ್ಪ ವೃಕ್ಷ. ಸೊ ಆತರ ಇದು ವಿಶೇಷವಾದ ಇದು ಮಣಿ. ಸೊ ಹೇಳ್ತಾರೆ ಅದನ್ನೇನು ಅದ್ ಮುಟ್ಟಿದ್ರು ಅದು ಚಿನ್ನ ಆಗ್ಬೋದು, ಆ ತರ ಎಲ್ಲ ಅದಕ್ಕೆ ಶಕ್ತಿ ಇರುತ್ತೆ. ಏನಿವೆ ಚಿಂತಾಮಣಿ ತುಂಬಾ ಬೆಲೆ ಬಾಳುವ ಇದು, ಅದಕ್ಕೆ ಬೆಲೆನೇ ಇಲ್ಲ. ನಾವು ಹೇಳ್ತೀವಲ್ಲ ಕೊಹಿನೂರ್ ಡೈಮಂಡ್, ಈ ಡೈಮಂಡ್ ಒಂದೊಂದೆಲ್ಲ ಇದೆ, ಅದಕ್ಕೆ ಎಷ್ಟೋ ಜನರು ಕೊಡಕ್ ರೆಡಿ ಇದ್ದಾರೆ, ಎಷ್ಟೋ ಕೋಟಿಗಳು, ಎಷ್ಟೋ $ಬಿಲಿಯನ್ ಕೊಡಕ್ ರೆಡಿ ಇದ್ದಾರೆ. ಈ ತರ ಚಿಂತಾಮಣಿ. ಸೊ ಅವ್ರು ತಗೊಂಡು ಬಂದು ಅವ್ರ ಧನ್ಯವಾದಗಳು ಹೇಳಿ ಹೋಗ್ತಾ ಇದ್ರು. ಹೋಗೋರ್ಗೆ ಏನೋ ಆಲೋಚನೆ ಬಂತು, ಯಾಕೆ ಇದು ಇವ್ರು ಈ ತರ ನನಗೆ ಈ ತರ ಅದನ್ನ ಅಲ್ಲಿ ಒಂದು ಕೊಳಕಾದ ಪ್ರದೇಶದಲ್ಲಿ ಇಟ್ರು, ಆದ್ರೆ ಇದಕ್ಕಿಂತ ಏನೋ ಬೆಲೆ ಬಾಳುವ ವಸ್ತು ಇರ್ಬೋದು ಅವ್ರ ಹತ್ರ, ನೋಡೋಣ ಕೇಳೋಣ ಅಂತ ಮತ್ತೆ ಬಂದ್ರು ಸನಾತನ ಗೋಸ್ವಾಮಿ ಹೇಳಿದ್ದು, ಹೌದು ನನ್ನ ಹತ್ರ ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಇದೆ, ಆದ್ರೆ ಇದನ್ನು ನೀನು ದೂರ ಬಿಸಾಡಿ ಬಾ. ಸೊ ಅವರು ಸನಾತನ ಗೋಸ್ವಾಮಿ ಹೇಳಿದಂಗೆ ಅಲ್ಲಿ ಯಮುನಾ ನದಿ ತೀರದಲ್ಲಿ ಆ ಚಿಂತಾಮಣಿ ಒಂದು ಇದನ್ನು ಅಲ್ಲಿ ಬಿಟ್ಟು ಬಂದರು, ನೀರಲ್ಲಿ ಹಾಕಿ ಬಂದರು, ನೀರಲ್ಲಿ ಕೊಚ್ಕೊಂಡು ಹೋಯ್ತಾರೆ. ಸೊ ಬಂದಾಗ ಅವರು ನೋಡಿ ಈ ಹರೇ ಕೃಷ್ಣ ಮಹಾಮಂತ್ರ ಏನಿದೆ, ಇದಕ್ಕಿಂತ ಬೆಲೆ ಬಾಳುವ ಇದು ಇಲ್ಲ. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ. ಸೊ ಪ್ರೇಮಧನ, ಇದು ಪ್ರೇಮಧನ ಇದು ಎಲ್ಲಿಂದ ಬರ್ತಾ ಇದೆ? ಇದು ಇಂಪೋರ್ಟೆಡ್ ಫ್ರಮ್ ದ ಟಾಪ್ ಮೋಸ್ಟ್ ಪ್ಲಾನೆಟ್. ನಾವು ಇಂಪೋರ್ಟ್ ಮಾಡ್ತೀವಿ. ಸೊ ಇಂಪೋರ್ಟ್ ಇದು ಎಲ್ಲಿಂದ ಇಂಪೋರ್ಟ್ ಮಾಡಿದ್ದಾರೆ ಇದು ಅಂದ್ರೆ, ಇದು ಉನ್ನತ ಧಾಮ ಗೋಲೋಕ ಧಾಮದಿಂದ ಇದು ಬಂದಿರುವಂತ ಇದು ಧನ, ಇದು ಪ್ರೇಮಧನ. ಸಂಪೂರ್ಣ ಕೃಷ್ಣ ಪ್ರೇಮವನ್ನು ಕೊಡುವ ಒಂದು ಧನ ಇದು ಕೃಷ್ಣ ಹರಿನಾಮ ಸಂಕೀರ್ತನ. ಇಲ್ಲಿ ಈ ಭೌತಿಕ ಲೋಕದಲ್ಲ ಈ ಶಬ್ದಗಳು. ಸೊ ಮತ್ತೆ ಅವರು ಸನಾತನ ಗೋಸ್ವಾಮಿ ಅವರ ಕೃಪೆಯಿಂದ ಅವರು ಹರಿನಾಮ ದೀಕ್ಷೆಯನ್ನು ಪಡೆದು ಅವರು ಆ ಒಂದು ಮೊದಲಿಗೆ ಶಿವನ ಕೃಪೆಯಿಂದ ಸನಾತನ ಗೋಸ್ವಾಮಿ ಭೇಟಿ ಮಾಡೋದು, ಮತ್ತೆ ಸನಾತನ ಗೋಸ್ವಾಮಿ ಅವರ ಕೃಪೆಯಿಂದ ಅವರು ಹರಿನಾಮವನ್ನು ಪಡೆದರು, ಆ ಒಂದು ಬೆಲೆ ಬಾಳುವ ಇದನ್ನು ಪಡೆದರು. ಸೊ ಆ ಸನ್ನಿವೇಶದಲ್ಲಿ ಶ್ರೀಲ ಪ್ರಭುಪಾದರು ಹೇಳೋದು, ಸನಾತನ ಗೋಸ್ವಾಮಿಗಳು ಮಾಡಿದ್ದು ಇದು ಯಾಕೆ ಅಂದ್ರೆ, ಅವ್ರಿಗೆ
ಅವ್ರಿಗೇನು ಚಿಂತಾಮಣಿ ಏನು ಮಾಡೋದಿಲ್ಲ ಅವ್ರಿಗೆ. ಆದ್ರೆ ನಮಗೆ ಒಂದು ಪಾಠ, ನಮಗೆ ಪಾಠ ಅಂದ್ರೆ ನಾವು ಈ ಭೌತಿಕವಾದ ವಸ್ತುಗಳಿಂದ ದೂರ ಇರಬೇಕು, ಇದರ ಒಂದು ಆಸೆ ನಮಗೆ ಇರಬಾರದು ನಮಗೆ. ಆಮೇಲೆ ನಾವಿರೋ ಒಂದು ಶುರುವಿನ ಹಂತದಲ್ಲಿ ನಾವು ಇದು ಮಾಡ್ಬೇಕು, ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ನಾವು, ಇದು ಆಧ್ಯಾತ್ಮಿಕ ಇದು ಭೌತಿಕ ಅಂತ ಹೇಳಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಸನಾತನ ಗೋಸ್ವಾಮಿ ಅವ್ರಿಗೆ ಏನ್ ಡಿಫ್ರೆನ್ಸಿಯೇಷನ್ ಇಲ್ಲ, ಎಲ್ಲವೂ ಕೃಷ್ಣ ಶಕ್ತಿ ಅಂತ ಕಾಣುತ್ತೆ. ಆದ್ರೂ ಕೂಡ ಭೌತಿಕವಾಗಿ ನಾವಿರುವಾಗ ನಮಗೆ ಯಾವುದು ಅನುಕೂಲ ಆಗುತ್ತೆ, ಯಾವುದು ಪ್ರತಿಕೂಲ ಆಗುತ್ತೆ ಭಕ್ತಿಯಲ್ಲಿ ನಾವು ನೋಡ್ಬೇಕು. ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಚನ. ಇದು ನನ್ನ ಭಕ್ತಿಗೆ ನನಗೆ ಸಹಾಯ ಮಾಡುತ್ತೆ, ಇದು ನನ್ನ ಭಕ್ತಿಗೆ ಇದು ಆತಂಕ ತರುತ್ತೆ, ಇದು ನನಗೆ ಆಗೋದಿಲ್ಲ, ಇದು ನನಗೆ. ಸೊ ನಮ್ಮ ಶಕ್ತಿ ಇದ್ದಷ್ಟು ನಾವು ಭೌತಿಕ ವಸ್ತುವನ್ನು ಆಧ್ಯಾತ್ಮಿಕವಾಗಿ ಪ್ರಯತ್ನಿಸ್ಬೇಕು. ಯುಕ್ತ ವೈರಾಗ್ಯ ಅಂತೇನಿದೆ, ಅದು ನಮಗೆ ಶಕ್ತಿ ಇದ್ದಲ್ಲಿ ಎಷ್ಟು ಮಟ್ಟಿಗೆ ನಮ್ಗೆ ಶಕ್ತಿ ಇದೆ ಅಷ್ಟನ್ನ ನಾವು ಉಪಯೋಗಿಸ್ಬೋದು. ಒಬ್ಬರಿಗೆ ಇರ್ಬೋದು, ಯಾರಾದ್ರೂ ಒಬ್ಬರಿಗೆ ಒಂದು 50 ಕೋಟಿ ಕೊಟ್ರೆ ಅವ್ರು ಅದನ್ನ ಕೃಷ್ಣ ಸೇವೆ ಉಪಯೋಗಿಸ್ಬೋದು. ಸೊ ನಮಗೆ ಯಾರಾದ್ರೂ ಒಂದು ಕೋಟಿ ಕೊಟ್ಟು ಕೂಡ ನಾವು ಅದನ್ನ ಉಪಯೋಗಿಸದೆ ನಾವು ಇದಾಗ್ಬೇಕು. ಈಗ ಒಂದು ಲಕ್ಷ ಕೊಟ್ಟರು ನಮ್ಗೆ ಅದನ್ನ ದುರುಪಯೋಗ ಮಾಡ್ಬೋದು. ಸೊ ಈ ರೀತಿ ನಮ್ಮ ಶಕ್ತಿ ಅದು ನಾವು ನೋಡ್ಬೇಕು, ನಮ್ಮ ಎಷ್ಟು ಶಕ್ತಿ ಇದೆ, ಭೌತಿಕವಾದನ್ನು ಆಧ್ಯಾತ್ಮಿಕವಾಗಿ ನೋಡೋದು ಶಕ್ತಿ ಇದೆ, ಆ ಕೆಪಾಸಿಟಿ, ಅದ್ರ ಮೇಲೆ ನಾವು ಭೌತಿಕವಾದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಪ್ರತಿಯೊಂದು ಆಧ್ಯಾತ್ಮಿಕವಾಗಿ ಎಲ್ಲವೂ ಕೃಷ್ಣ ಶಕ್ತಿಯೇ, ಆದ್ರೆ ನಮಗೆ ಎಷ್ಟು ಶಕ್ತಿ ಇದೆ, ನಮಗೆ ಎಷ್ಟು ದೃಷ್ಟಿ ಇದೆ, ನಮಗೆ ಭೋಗದ ಇಚ್ಛೆ ಇದೆ, ನಮಗೆ ಭೋಗ ಇದನ್ನ ಆನಂದಿಸುವ ಇಚ್ಛೆ ಇದೆ. ಸೊ ಆಗಿರುವಾಗ ನನಗೆ ಅದನ್ನ ನನ್ನ ಕೃಷ್ಣ ಸೇವೆ ಉಪಯೋಗಿಸುವ ಶಕ್ತಿ ಇದೆಯಾ ನನಗೆ? ಸೊ ನಾವು ಅದನ್ನ ನೋಡ್ಬೇಕು. ಹೆಣ್ಣು ಹೊನ್ನು ಏನ್ ಬೇಕಾದ ಯಾವ ಇದು ಕೂಡ ಭೌತಿಕವಾದದ್ದು, ನಮಗೆ ಎಷ್ಟು ಶಕ್ತಿ ಇದೆ, ಸೊ ಅದರ ಮೇಲೆ ನಾವು ಅದನ್ನು ಸ್ವೀಕರಿಸ್ಬೇಕು. ಸೊ ಅಕಿಂಚನ ಗೋಚರಂ ಸದ ಈ ಪದದ ಒಂದು ಕಿಂಚನ ಕೆಲವೊಂದು, ಅಕಿಂಚನ ಏನೂ ಇಲ್ಲ, ಗೋಚರಂ ಸಮೀಪಿಸಬಹುದಾದ. ಇಂಪಾರ್ಟೆಂಟ್ ವರ್ಡ್, ನಮ್ಗೆ ಇಂಪಾರ್ಟೆಂಟ್ ಅಲ್ಲಿ ಕುಂತಿದೇವಿಯವರು ನಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಕೃಷ್ಣ ನೀನು ಅಕಿಂಚನ ಗೋಚರ. ಸೊ ಹೇಗೆ ನಾವು ಕೇಳ್ತೇವೆ, ದ್ರೌಪದಿ ಆಗ್ಬೋದು, ಅಜಾಮಿಳನ್ ಆಗ್ಬೋದು, ಅವರೊಂದು ಅಸಹಾಯ ಸ್ಥಿತಿಯಲ್ಲಿ ಅಜಾಮಿಳನ್ ನಾರಾಯಣ ಅಂತ ತುಂಬಾ ಒಂದು ಅಸಹಾಯ ಸ್ಥಿತಿ ಅಲ್ಲಿ ಅಜಾಮಿಳನ್ ಹೇಳಿದ, ಒಂದೇ ಸಲ ಹೇಳಿದೆ ಅಷ್ಟೇ. ಸೊ ಈ ಪುಸ್ತಕ ಪ್ರಭುಪಾದರ ಇದು ಭಾಗವತದಲ್ಲಿ ಅವರು ಬರ್ದಿದ್ದಾರೆ ಇದರ ಅನುವಾದ ಭಾವ ಅಂತ. ಸೊ ಅವರ ಶಿಷ್ಯರು ಅದನ್ನ ಸ್ವಲ್ಪ ತಪ್ಪಾಗಿ ಫಸ್ಟ್ಗೆ ಅವರು ಪ್ರಭುಪಾದ ಹೇಳಿದ್ದಾರೆ ಅನುವಾದದಲ್ಲಿ, ಆದ್ರೆ ಅವರು ಪ್ರಿಂಟ್ ಮಾಡುವಾಗ ಸ್ವಲ್ಪ ತಪ್ಪು ಮಾಡಿ 3 times ಅಂತ ಬರ್ತಾರೆ. ಅಂದ್ರೆ ಅಜಾಮಿಲನು ನಾರಾಯಣ 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 3 ಸಲ ಹೇಳ್ದ ಅಂತ ಅವರು ಆತರ ಅದನ್ನ ಇನ್ನೇ ಪ್ರಿಂಟಿಂಗ್ ಹೋಗ್ಬೇಕು, ಪ್ರಿಂಟಿಂಗ್ ಹೋಗ್ ಮುಂಚೆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಆತರ ರೆಡಿ ಆಯ್ತು. ಸೊ ಶ್ರೀಲ ಪ್ರಭುಪಾದರು ಏನಿದು 3 ಸಲ ಅಂತಿದ್ಯಾ ಅಲ್ಲಿ? ಇಲ್ಲ, ಬೇಕಾಗಿಲ್ಲ 3 ಸಲ, ಒಂದೇ ಸಲ ಸಾಕು. ಸೊ ಬಹಳ ಚೆನ್ನಾಗಿದೆ ಪ್ರವಚನ ಕೇಳಿ, ಪ್ರಭುಪಾದ ಹೇಳ್ತಾರೆ. ಯಾಕಂದ್ರೆ ತಪ್ಪಾಗಿ ಅವ್ರ ಶಿಷ್ಯರು 3 ಸಲ ಅಂತ ಬರ್ದ್ಬಿಟ್ಟಿದ್ದಾರೆ ಅವರು ಆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ, ಪ್ರಿಂಟಿಂಗ್ ಹೋಗ್ಬೇಕು ಇನ್ನ ಅದು. ಪ್ರಭುಪಾದ ಇಲ್ಲ ಇಲ್ಲ ಇಲ್ಲ, ಬೇಕಾಗಿಲ್ಲ 3 ಸಲ, ಒಂದೇ ಸಲ ಸಾಕು, ಸಫಿಶಿಯಂಟ್. ಕೃಷ್ಣ ಅಂತ ನಾವು 1 ಸಲ ನಾವು ಹೇಳಿದ್ರೆ ಸಾಕು, ಹರೇ ಕೃಷ್ಣ ಅಂತ 1 ಸಲ ನಾವು ಕೂಗಿದ್ರೆ ಸಾಕು. ನಾವು ಅದನ್ನ ಅಂದ್ರೆ ಅಷ್ಟು ಶಕ್ತಿ ಇದೆ ಈ ಭಗವಂತನ ನಾಮ, ಕ್ವಾಲಿಟಿ. ನಾವು ಯಾವ ಒಂದು ಅಸಹಾಯ ಸ್ಥಿತಿಯಿಂದ, ಯಾವ ಭಾವನೆಯಿಂದ ನಾವು ಕೃಷ್ಣನ ಒಂದು ಪ್ರೀತಿಯಿಂದ ನಾವು ಕೂಗ್ತೇವೆ. ನಾವು ಹರೇ ಕೃಷ್ಣ ಅಂತ ನಮ್ಗೆ ಬೇಸರ, ಯಾವಾಗಪ್ಪ 16 ಸುತ್ತು ಫಿನಿಶ್ ಆಗುತ್ತೆ, ಅಯ್ಯೋ ಇದು ಮೈಂಡ್ ನಮ್ದು ಒಂದೊಂದ್ಸಲ ಇದು ನಮ್ಗೆ ಮಾಡುತ್ತೆ, ಯಾವಾಗುತ್ತೆ ನೋಡ್ತಾ ಇರ್ತೀವಿ, ಇನ್ನ ಎಷ್ಟಿದೆ. ಇಲ್ಲ, ಪ್ರೀತಿಯಿಂದ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಪ್ರೀತಿಯಿಂದ ನಾವು ಹೇಳ್ಬೇಕಾಗಿದ್ದು. ಸೊ ಇದಕ್ಕೆ ಅಷ್ಟು ಶಕ್ತಿ ಇದೆ ಭಗವಂತನ ನಾಮಕ್ಕೆ. ಕೃಷ್ಣ ನಾಮ, ರಾಮನಾಮ, ನಾರಾಯಣ ನಾಮ ಅಷ್ಟು ಶಕ್ತಿ ಇದೆ. ಸೊ ಇವರು ಕೂಡ ನಾವು ಕೇಳೋದು ಅಷ್ಟು ಅಸಹಾಯ ಸ್ಥಿತಿಯಲ್ಲಿ. ದ್ರೌಪದಿ ಕೂಡ ಗೋವಿಂದ ಅಂತ ಅವರು ಕರೆದದ್ದು ಕೃಷ್ಣನಿಗೆ. ಸೊ ಕೃಷ್ಣ ಹೇಳ್ತಾರೆ, ಅವ್ರು ಬಂದವ್ರು ರಕ್ಷಣೆ ಕೊಟ್ಟದ್ದು ಅವ್ರಿಗೆ ಯಾರು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ದುಶ್ಯಾಸನ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾರು ದುಷ್ಟರು ಇವರು ಯಾರು ಅವ್ರನ್ನು ಆತ ನಗ್ನವಾಗಿ ನೋಡ್ಬೇಕು ಅಂತ ಆಗ್ಲಿಲ್ಲ. ಕೃಷ್ಣ ಅವ್ರ ರಕ್ಷಣೆ ಕೊಟ್ಟ, ಅವ್ರಿಗೆ ಅನ್ಲಿಮಿಟೆಡ್ ಕ್ಲಾತ್. ಸೊ ಆಮೇಲೆ ಕೃಷ್ಣ ಹೇಳೋದು, ಆ ಕರೆದ ಕೂಗು 1 ಸಲ ಅದು ನನಗೆ ಶಾಶ್ವತವಾಗಿ ಐ ಆಮ್ ಇಂಡೆಪ್ಟೆಡ್, ಎಟರ್ನಲಿ ಐ ಆಮ್ ಇಂಡೆಪ್ಟೆಡ್. ನಾನು ಇದನ್ನು ಮತ್ತೆ ಪೂರೈಸಿಕ್ ಆಗಲ್ಲ, ಅಷ್ಟು ಭಕ್ತಿ ಭಾವದಿಂದ ಕೂಗಿದ್ದು ನನಗೆ ಅದು ಭಕ್ತಿ, ಪ್ರೇಮದಿಂದ ಭಕ್ತಿ ಇಲ್ಲ. ಸೊ ಅದಕ್ಕೆ ನಾನು ವಾಪಸ್ ಏನು ಕೊಡ್ಲಿಕ್ಕ, ನಾನು ಚಿರಋಣಿ ನಾನು ಯಾವಾಗಲೂ ನಾನು ಐ ಆಮ್ ಇಂಡೆಪ್ಟೆಡ್ ಟು ದಟ್ ದ್ರೌಪದಿ. ಅದರಿಂದ ನಾನು ಪರ್ಚೇಸ್ ಮಾಡ್ಬಿಟ್ಟು ಭಕ್ತರಾದ್ರು ಕೃಷ್ಣನನ್ನು ಪರ್ಚೇಸ್, ಕೃಷ್ಣ ಸ್ವತ್ತು, ಕೃಷ್ಣ ಸೇ ತೋಮಾರ ಕೃಷ್ಣಾದಿತೆ ಪಾರು. ಸೊ ಇಂಥ ಕೃಷ್ಣ ಭಕ್ತರು, ಶುದ್ಧ ಭಕ್ತರು, ಅವರು
ಕೃಷ್ಣನ ಅವರ ಸ್ವತಃ ಅವರ ಇದರಲ್ಲಿ ನಿಯಂತ್ರಣದಲ್ಲಿದ್ದಾರೆ. ಸೊ ಹಾಗೆ ದ್ರೌಪದಿ ಒಂದು ಕೂಗಿನಿಂದ ಕೃಷ್ಣನನ್ನು ಅವ್ರಿಗೆ ಮಾಡಿದ್ರು. ಸೊ ಇದು ಅಕಿಂಚನ ಗೋಚರ ಅಂದ್ರೆ ನಾವು ಈ ಭೌತಿಕ ಇದರಿಂದ ಹೊರಗೆ ಬಂದು ನಾವು ಆಗ ನಮ್ಮ ಅಭ್ಯಾಸ, ನಮ್ಮ ಈ ಜಪ ಇದಕ್ಕೆ ತುಂಬಾ ಒಂದು ಇದಿರುತ್ತೆ. ಸಾಂಸಾರಿಕವಾಗಿ ದಣಿದವರಿಂದ ಸಮೀಪಿಸಬಹುದಾದ ಅಕಿಂಚನ ಗೋಚರ ಈ ಸ್ಥಾನವು ತುಂಬಾ ಚೆನ್ನಾಗಿದೆ. ನಿಷ್ಕಿಂಚನ, ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ, ಈಗ ನನ್ನ ಬಗ್ಗೆ ಕಾಳಜಿ ವಹಿಸುವ ನನ್ನ ಸಂಸಾರ ಸ್ನೇಹಿತರು ಇಲ್ಲ, ಆದ್ದರಿಂದ ನಾನು ನಿಮ್ಮ ಬಳಿಗೆ ಬಲವಂತವಾಗಿ ಬಂದು ಶರಣಾಗಿದ್ದೇನೆ. ಆದ್ದರಿಂದ ನನ್ನನ್ನು ಹೊರಹಾಕಬೇಡಿ, ದಯವಿಟ್ಟು ಆಶ್ರಯ ನೀಡಿ, ಏಕೆಂದರೆ ನನಗೆ ಬೇರೆ ಯಾರ ಆಶ್ರಯವೂ ಇಲ್ಲ. ಶಿಲ ಪ್ರಭುಪಾದರು ಒಂದು ಕವನ ಬರೀತಾರೆ ಬೃಂದಾವನ ಕುತ್ಕೊಂಡಾಗ. ಎಲ್ಲ ಹೆಸರುಗಳು ಅಷ್ಟೇ, ಎಲ್ಲ ಹೆಸರುಗಳಂದ್ರೆ ನೇಮ್ಸ್ ಎಲ್ಲವೂ ಅಷ್ಟೇ. ಸಮಯದಲ್ಲಿ ಎಲ್ಲ ನಮ್ಮ ಹಿಂದೆ ಇವರೆಲ್ಲ ಅಂತ್ಯ ಆಗುತ್ತೆ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಎಲ್ಲ ಪ್ರತಿಯೊಬ್ಬರು, ನಮ್ಮ ಕುಟುಂಬ ಎಲ್ಲರೂ ಕೂಡ. ಆಮೇಲೆ ಯಾರು ಕೂಡ ನಮಗೆ ನಿಜವಾಗಿ ಬೃಂದಾವನ ಪ್ರಭುಪಾದ ಸನ್ಯಾಸ ಎಲ್ಲ ಸ್ವೀಕಾರ ಎಲ್ಲವೂ ಕೂಡ ಈಗ ನೇಮ್ಸ್, ಹೆಸರುಗಳು ಅಷ್ಟೇ. ಅಂತ ಪ್ರಾರ್ಥನೆ ಚೆನ್ನಾಗಿದೆ ಪ್ರಭುಪಾದ. ಎಲ್ಲಿಯವರೆಗೆ ನಾವು ನಮ್ಮ ರಕ್ಷಣೆಗೆ ಈ ವ್ಯವಸ್ಥೆ ಇದೆ ಎಂದು ಭಾವಿಸುತ್ತೇವೆ ಅದು ನಿಷ್ಕಿಂಚನವಲ್ಲ. ನಿಷ್ಕಿಂಚನ ಎಂದರೆ ನನಗೆ ಕೃಷ್ಣನನ್ನು ಹೊರತು ಬೇರೆ ರಕ್ಷಣೆ ಇಲ್ಲ ಎಂದು ಭಾವಿಸುತ್ತೇನೆ ಮತ್ತು ನಂತರ ನಾನು ಸಂಪೂರ್ಣವಾಗಿ ಶರಣಾಗುತ್ತೇನೆ. ಅದು ಕೃಷ್ಣ ಪ್ರಜ್ಞೆಗೆ ಉತ್ತಮ ಅರ್ಹತೆ. ಸುಶೀಲ ಪ್ರಭುಪಾದರ ಪ್ರವಚನ, ಮಾಯಾಪುರ, ಅಕ್ಟೋಬರ್ 6, 1974. ಇದೇ ಶ್ಲೋಕದ ಮೇಲೆ. ನಾವು ಈಗ ದೊಡ್ಡ ಮನೆಯನ್ನು ಹೊಂದಿದ್ದೇವೆ, ನಾವು ಆರಾಮವಾಗಿ ಬದುಕುತ್ತೇವೆ ಮತ್ತು ಆರಾಮವಾಗಿ ಮಲಗುತ್ತೇವೆ ಎಂದು ಭಾವಿಸಿದರೆ ನ ಗೋಚರಂ, ಆಗ ಕೃಷ್ಣನನ್ನು ಅರಿಯಲಾಗುವುದಿಲ್ಲ. ಆರಾಮವನ್ನು ಅರಿಯಬಹುದೇ ಹೊರತು ಕೃಷ್ಣನಲ್ಲ. ಅಕಿಂಚನ ಗೋಚರಂ, ಇದನ್ನು ಸದಾ ನೆನಪಲ್ಲಿಟ್ಟುಕೊಳ್ಳಬೇಕು. ಸೊ ಶಿವಪ್ರಭುಪಾದರು ಹೇಳ್ತಾರೆ, ಅವ್ರ ಗುರುಗಳು ಏನ್ ಮಾಡ್ತಾ ಇದ್ರಂತೆ, ಗೌಡಿಯ ಮಠ, ಅವಾಗ ಅವರು ಹೋಗ್ತಾ ಇದ್ರಂತೆ ಯಾರಾದ್ರೂ ಅವರ ಒಂದು ಶಾಖೆಗೆ ಭೇಟಿ ಸಂದರ್ಶನ ಕೊಡುವಾಗ ಅಕಸ್ಮಾತ್ ಏನಾದ್ರು ಅಲ್ಲಿ ಶಿಷ್ಯರು ಸ್ವಲ್ಪ ಆರಾಮಾಗಿದ್ದಾರೆ ಅಂತ ನೋಡಿದ್ರೆ ಅವ್ರು ಏನ್ ಮಾಡ್ತಾ ಇರುತ್ತೆ, ಹೋಗಿ ಒಂದು ದೊಡ್ಡ ಒಂದು ಸಾಲವನ್ನು ತಗೊಂಡ್ಬಿಡ್ತಾರೆ ಆ ಮಠದ ಮೇಲೆ. ಸೊ ಸಾಲವನ್ನು ತೆಗೆದು ಇಲ್ಲ ಯಾವ್ದೋ ಒಂದು ದೊಡ್ಡ ಹೊಸ ಪ್ರಾಜೆಕ್ಟ್ ಏನೋ ಒಂದು ಮಾಡ್ಬಿಡ್ತಾರೆ. ಸೊ ಆಗ ಶಿಷ್ಯರು ಅವಾಗ ಓಡಾಡ್ಬೇಕು, ಅಯ್ಯೋ ಈಗ ಹೇಗೆ, ಈಗ ನಮ್ಮ ಗುರುನ ಇಷ್ಟೊಂದು ಇದು ಮಾಡಿದ್ದಾರೆ, ಈಗ ಒಂದು ಇದು ಕಟ್ಟಡ, ಹೊಸ ಕಟ್ಟಡನೋ ಇಲ್ಲ ಇನ್ನೊಂದೇನೋ ಒಂದು ಮುದ್ರಣನೋ, ಪುಸ್ತಕ ಮುದ್ರಣ, ಸೊ ಇದಕ್ಕೆ ನಾವು ಹಣವನ್ನು ಸಂಗ್ರಹಿಸಬೇಕು, ಸೊ ಇದಕ್ಕೆ ಹೋಗಿ ಜನರ ಭೇಟಿ ಮಾಡೋಣ, ಪ್ರಚಾರ ಮಾಡೋಣ. ಸೊ ಈ ರೀತಿಯಲ್ಲಿ ಅವರು ಬ್ಯುಸಿ ಶಿಷ್ಯರನ್ನ ಆಗಿರ್ತಾರೆ. ಸೊ ಇಲ್ಲಾಂದ್ರೆ ನಾವು ಆರಾಮವಾಗಿಬಿಡ್ತೇವೆ. ಒಳ್ಳೆ ನನಗೆ ಎಲ್ಲ ಈ ಕೃಷ್ಣ ಮೂರ್ತಿ ಇದೆ, ಸೊ ಜನರು ಬರ್ತಾರೆ, ಇಲ್ಲಿ ಕಾಣಿಕೆ ಹಾಕ್ತಾರೆ, ಸೊ ನಮ್ಮ ಜೀವನ ಆಯ್ತು, ನಮ್ದು ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ನಿದ್ದೆ ಮಾಡ್ಬೋದು, ಒಳ್ಳೆ. ಸೊ ಹಾಗೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನ ಪತನ ಮಾಡ್ತೇವೆ. ಭಗವದ್ ಭಕ್ತರನ್ನು ಅಕಿಂಚನರು ಎಂದು ಕರೆಯಲಾಗಿದೆ, ಏಕೆಂದರೆ ಅವರ ಬಳಿ ವಸ್ತುತಃ ಯಾವ ಐಹಿಕ ಸಂಪತ್ತೂ ಇಲ್ಲ. ಅಂತಹ ಐಹಿಕ ಸಂಪತ್ತು 3 ಪ್ರಕೃತಿ ಗುಣಗಳ ಉತ್ಪನ್ನಗಳಾಗಿವೆ. ಅವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನಾಶ ಮಾಡುತ್ತವೆ. ಅಂತಹ ಐಹಿಕ ವಸ್ತುಗಳನ್ನು ನಾವು ಕಡಿಮೆ ಹೊಂದಿದಷ್ಟು ಆಧ್ಯಾತ್ಮಿಕ ಮುನ್ನಡೆಗೆ ಒಳ್ಳೆಯ ಅವಕಾಶ ಹೆಚ್ಚು ಲಭಿಸುತ್ತದೆ. ಭಾವಾರ್ಥದಲ್ಲಿ ಇದು 27ನೇ ಶ್ಲೋಕದಲ್ಲಿ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಮನ್ಯೇ ತ್ವಾಂ ಕಾಲಮೀಶಾನಂ ಅನಾದಿ ನಿಧನಂ ವಿಭುಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತಾ ಕಲಿ. ಸೊ ಅಲ್ಲಿ ಆ ಶ್ಲೋಕದಲ್ಲಿ ಕೃಷ್ಣನವರು ಕಾಲದ ರೂಪದಲ್ಲಿ ಅವರು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರು ಹೇಳ್ತಾ ಇರೋದು, ನಾವು ಜನರ ಮಧ್ಯೆ ಪರಸ್ಪರ ಕಲಹ ಇದು ಕಾಣೋದು, ಇದು ನಮ್ಮದೇ ಒಂದು ಇದು ಅಷ್ಟೇ, ಭೌತಿಕವಾಗಿ ಇದು ಕಾಣುತ್ತಿದೆ. ಅದು ಸೋಷಿಯಲ್ ಇಂಟರ್ ಕೋರ್ಸ್. ಸೊ ಇದು ಕೃಷ್ಣನ ಕಾರಣದಿಂದ ಅಲ್ಲ ಆಗೋದು, ಇದು ನಾವು ಮಾಡ್ಕೊಳ್ಳೋ ನಮ್ಮ ಇದರಿಂದ ಅಷ್ಟೇ. ನಮ್ಮ ಕಷ್ಟಗಳು ಯಾಕೆ ಬರ್ತಾ ಅಂದ್ರೆ ಅದು ಕಾಲರೂಪ, ಅದು ನಾವು ಮಾಡಿದ್ದೇ ನಮ್ಗೆ ಬರ್ತಾ ಇದೆ ಅಷ್ಟೇ. ಆಮೇಲೆ ಕೃಷ್ಣನು ಸಮನು ಅಂತ ಕೂಡ ಹೇಳ್ತಾರೆ, ಸಮಂ ಚರಂತಂ ಸರ್ವತ್ರ. ಕೃಷ್ಣನು ಯಾರು ಕೂಡ ಇದಲ್ಲ, ಪಕ್ಷಪಾತನಲ್ಲ. ಕೃಷ್ಣನ ಪರಮಾತ್ಮನ ಒಂದು ಸ್ವರೂಪವೇ. ನಾವು ಇದು ಭಾಗವತದಲ್ಲೂ ಕೇಳ್ತಾ ಇದ್ದೇವೆ, ಕೃಷ್ಣನು ಅಂತ ಪುರುಷ ರೂಪೇಣ ಬಹಿರ್ ಕಾಲರೂಪೇಣ ಅಂತ ಕೇಳಿದ್ವಿ ನಾವು. ಸೊ ಹಾಗೆ ಇದು ಕೃಷ್ಣ ರೂಪಗಳೇ, ಇದು ಕಾಲರೂಪ, ಪರಮಾತ್ಮನ ಇನ್ನೊಂದು ಸ್ವರೂಪ.
ನೈಷಾಂ ಅತಿಸ್ತಾವ ದುರ್ಕ್ರಮಾಂಗ್ರಿಂ ಸ್ಪೃಶನ್ ಅಪಾರ್ಥಗಮೋ ಯದರ್ಥಃ ಮಹೀಯಸ ಪಾದರಜೋಭಿಷೇಕಂ ನಿಷ್ಕಿಂಚನಾನಂ ನ ವೃಣೀತ ಯಾವತ್. ಸೊ ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಇಲ್ಲಿ ಭೌತಿಕವಾಗಿ ನಾವಿದ್ದಾಗ ನಮಗೆ ಹೇಗೆ ನಮಗೆ ನಿವಾರಣೆ ಇದು ಏನಂದ್ರೆ, ನಾವು ಒಬ್ಬ ಶುದ್ಧ ಭಕ್ತರ ಪಾದ ಧೂಳಗಳನ್ನು ನಾವು ಸವರ್ಕೊಳ್ಬೇಕು. ಅಂದ್ರೆ ಅವರ ಪಾದಗಳ ಆಶ್ರಯದಲ್ಲಿ ನಾವು ತರಬೇಕು. ನಾವು ಸೊ ಗುರು ಆಶ್ರಯ, ಪ್ರಭುಪಾದ ಆಶ್ರಯ, ಸೊ ಈ ತರ ಆಚಾರ್ಯರು ಆಶ್ರಯ, ಅವರ ಪಾದ ಧೂಳುಗಳು. ಸೊ ಅವಾಗ ನಮಗಾದಾಗ ಅವಾಗ ನಮ್ಗೆ ಈ ರೀತಿ ನಮಗೂ ಕೂಡ ನಿಷ್ಕಿಂಚನ ಅಕಿಂಚನ ಬರಕ್ ಸಾಧ್ಯ. ಇಲ್ಲಾಂದ್ರೆ ಅಕಿಂಚನ ಅದು ಬಹಳ ಕಷ್ಟ. ನಮ್ಗೆ ಯಾವಾಗಲೂ ನಮಗೆ ಮನಸ್ಸು ಭೌತಿಕ ಮನಸ್ಸು ನಮ್ಗೆ ಇದರ ಮೇಲೆ ಅವಲಂಬನೆ, ಇದರ ಮೇಲೆ ಡಿಪೆಂಡೆನ್ಸ್. ನಮ್ಗೆ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದೇ ನಮ್ಮಲ್ಲಿ ಜೀವನ, ನಾವು ನಮ್ಮ ಪರಿಪೂರ್ಣತೆ ಅನ್ಕೊಳ್ತೀವಿ. ಮಾಯಾಸುಖ, ಈ ಮಾಯಾಸುಖವೇ ಸರ್ವಸ್ವ ಅಂತ ಅನ್ಕೊಳ್ತೇವೆ. ದೇಹಾಪತ್ಯ ಕಲತ್ರಾದಿಶು ಆತ್ಮಸೈನ್ಯೇಶ ಸತ್ಸುಟಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಸೊ ವಿಮೂಢ ಮಾಯಾಸುಖಾಯ ಭರಂ ವಿಮೂಢತೋ ವಿಮೂಢ. ಸೊ ಎಷ್ಟೋ ಟೆನ್ಷನ್, ಎಷ್ಟೋ ಆಂಗ್ಸೈಟಿ ನಾವು ಈ 4 ಜನ್ಮ ಐಶ್ವರ್ಯ ಶ್ರುತಾಶ್ರೀಯ. ಭೌತಿಕ ಕಾಲುಷ್ಯದಿಂದ ಸಂಪೂರ್ಣವಾಗಿ ಮುಕ್ತನಾದ ವೈಷ್ಣವನ ಪಾದಾರವಿಂದದ ಧೂಳಿಯನ್ನು ತಮ್ಮ ಶರೀರಗಳ ಮೇಲೆ ಉಜ್ಜಿಕೊಳ್ಳದಿದ್ದರೆ ಭೌತಿಕ ಜೀವನದಲ್ಲಿ ಆತ್ಮಾಸಕ್ತರಾದ ಜನರು ಅಸಾಮಾನ್ಯ ಕ್ರಿಯೆಗಳಿಂದ ಮಹಿಮಾನ್ವಿತವಾದ ಭಗವಂತನ ಪವಿತ್ರ ಪಾದಪದ್ಮಗಳಲ್ಲಿ ಅನುರಕ್ತರಾಗಲಾರರು. ಕೃಷ್ಣ ಪ್ರಜ್ಞೆಯುಳ್ಳವನಾಗಿ ಭಗವಂತನ ಪಾದಪದ್ಮಗಳಲ್ಲಿ ಆಶ್ರಯವನ್ನು ಪಡೆಯುವುದರಿಂದ ಮಾತ್ರ ಮಾನವನು ಭೌತಿಕ ಕಾಲುಷ್ಯದ ಸೋಂಕಿನಿಂದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ಶ್ರೀಮದ್ ಭಾಗವತ ಅನುವಾದ 7:5-32. ಪ್ರಹ್ಲಾದ್ ಮಹಾರಾಜರು ಅವ್ರ ತಂದೆಗೆ ಹೇಳ್ತಾ ಇರೋ ಮಾತಿದು, ಹಿರಣ್ಯಕಶಿಪುಗೆ. ಸೊ ಇದೇ ರೀತಿಯ ಒಂದು ಶ್ಲೋಕ ಕೂಡ ಭರತ್ ಮಹಾರಾಜರು ಇದರಲ್ಲೂ ಕೂಡ ಬರುತ್ತೆ. ಭರತ್ ಮಹಾರಾಜ ಮತ್ತೆ ರಾಹುಗುಣ ಅವರು ಕೂಡ ಅದೇ ತರ ಆಲ್ಮೋಸ್ಟ್ ಪಾದರಜೋಭಿಷೇಕ. ಸೊ ಈ ತರ ಅಭಿಷೇಕ ಮಾಡ್ಕೊಳ್ಬೇಕು ನಾವು ಅವರ ಧೂಳಿಂದ ಅಂತ, ಪಾದಗಳ ಧೂಳಿಂದ. ಅಕಿಂಚನ ಗೋಚರಂ, ಮತ್ತು ಈಗ ನಾನು ಕಳೆದುಕೊಂಡಿಲ್ಲ ಎಂದು ನಾನು ಅರಿತುಕೊಂಡಿದ್ದೇನೆ. ನಾನು ಗಳಿಸಿದ್ದೇನೆ ಅದು ನಿಜ. ಆದ್ದರಿಂದ ಕೃಷ್ಣನಿಗಾಗಿ ವಸ್ತು ಐಶ್ವರ್ಯವನ್ನು ಕಳೆದುಕೊಳ್ಳುವುದು ನಷ್ಟವಲ್ಲ, ಇದು ದೊಡ್ಡ ಲಾಭ. ಒಂದು ಅಕಿಂಚನ ಐಹಿಕವಾಗಿ ಏನನ್ನು ಕೊಡಲಾರದವನು ಅಂದರ್ಥ. ಆಗುವಾಗ ಪಡೆಯುವುದು ಏನೂ ಇರುವುದಿಲ್ಲ. ಎಲ್ಲವೂ ಮುಗಿದ ನಂತರ ಕೃಷ್ಣನೇ ಅಂತಹ ವ್ಯಕ್ತಿಗೆ ಏಕೈಕ ಅಮೂಲ್ಯವಾದ ನಿಧಿ ಆಗುತ್ತಾನೆ. ಸೊ ಇದು ನಾವು ಶ್ರೀಲ ಪ್ರಭುಪಾದರದು ಅವ್ರ ವಾಸ್ತವಿಕ ಅವ್ರ ಜೀವನದಲ್ಲೇ ನೋಡ್ತೇವೆ. ಅವರು ಪ್ರಭುಪಾದ ಹೇಳ್ತಾರೆ, ನನ್ನ ಕುಟುಂಬವನ್ನು ಎಲ್ಲ ಬಿಟ್ಬಿಟ್ಟೆ ನಾನು ನನ್ನ ಒಂದು ಫ್ಯಾಮಿಲಿನ ಬಿಟ್ಬಿಟ್ಟೆ ನಾ 5 ಮಕ್ಕಳು ಬಿಟ್ಬಿಟ್ಟೆ ನಾನು. ಆದ್ರೆ ಈಗ ನೋಡಿ ನನಗೆ ಸಾವಿರಾರು ಮಕ್ಕಳು ಕೃಷ್ಣ ಕೊಟ್ಟಿದ್ದಾರೆ ನನಗೆ. ಸೊ ಪ್ರಭುಪಾದ ಅದಕ್ಕೆ ಹೇಳ್ತಾರೆ. ಸೊ ಕೃಷ್ಣನಿಗೋಸ್ಕರ ಅವ್ರು ಬಿಟ್ಟದ್ದು, ಕೃಷ್ಣನ ಅವರ ಗುರುವಿನ ಆಜ್ಞೆಯನ್ನು ಪೂರೈಕೆ ಮಾಡ್ಲಿಕ್ಕೆ, ಅವರು ನಮಗೆ ಕೃಷ್ಣ ಪ್ರಜ್ಞೆ ಕೊಡ್ಲಿಕ್ಕೆ ಅವರ ಆದೇಶದಿಂದ ಅವರು ಆ ಒಂದು ವ್ಯವಸ್ಥೆಯಲ್ಲಿ ಆ ಶಿಲ ಪ್ರಭುಪಾದರು ಯಾರು ಬಿಡ್ತಾರೆ 70 ವರ್ಷ 69 ವರ್ಷ ಆ ಸಮಯಕ್ಕೆ ಎಲ್ಲವನ್ನೂ ಬಿಟ್ಟು ಅವ್ರು ವೃಂದಾವನದಲ್ಲಿ ಬಂದಿದ್ದಾರೆ. ವೃಂದಾವನ ಬಿಟ್ಟು ಬಂದ್ರು. ಅಟ್ಲೀಸ್ಟ್ ವೃಂದಾವನ ಯಾರು ಸೇರಿದ್ರೆ ಆ ವಯಸ್ಸ ಎಷ್ಟು ಏಜ್ ಆದ್ಮೇಲೆ ಅವ್ರು ಅಲ್ಲೇ ಇದ್ಬಿಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ವೃಂದಾವನನೋ ಆ ರೀತಿಯ ಒಂದು ಪವಿತ್ರ ಕ್ಷೇತ್ರಗಳು, ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಭಕ್ತಿ ಕಾರ್ಯಗಳು ಮಾಡಿದ್ರು. ಸೊ ಶಿಲ ಪ್ರಭುಪಾದ ಅದೆಲ್ಲವೂ ಬಿಟ್ಟು ಬಂದ್ರು. ಅದು ಕೂಡ ಬಿಟ್ಬಿಟ್ರು. ಎಷ್ಟೋ ಜನ ಏನ್ ವೃಂದಾವನ ಬಿಟ್ಟು ಹೋಗ್ತಾ ಇದಾರೆ ನೀವು. ಸೊ ಶಿಲ ಪ್ರಭುಪಾದ ಯಾಕೆ ಹೋಗಿದ್ ಅವ್ರ ಗುರುವಿನ ಆದೇಶವನ್ನ ಪೂರೈಕೆ ಮಾಡಿದ್ರು. ಸೊ ಪ್ರಭುಪಾದ ಹೇಳ್ತಾರೆ, ಏನು ನನಗೆ ಇವಾಗ ನಷ್ಟ ಇಲ್ಲ. ಈಗ ನೋಡಿ ನನಗೆ ನನ್ನ ಮಕ್ಕಳು ಇಷ್ಟು ನನಗೆ ನೋಡ್ಕೊಳ್ತಾರೋ ಇಲ್ಲ. ಶಿಷ್ಯರು ಪ್ರಭುಪಾದರು ಅಂದ್ರೆ ಅಷ್ಟು ಪ್ರೀತಿ. ಪ್ರಭುಪಾದ ನೋಡಿ ನೀವು ಕೊನೆಯ ಸಮಯದಲ್ಲಿ ಪ್ರಭುಪಾದ ಅವ್ರ ಭಕ್ತ ಶಿಷ್ಯರ ಮಧ್ಯೆ ಮಾತುಕತೆ. ಸ್ವಲ್ಪ ಅವರು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಭುಪಾದರಿಗೆ ಕೃಷ್ಣನಿಗೆ ಕೇಳ್ಕೊಳ್ತಾ ಇದ್ದಾರೆ, ಇನ್ನ ನಮ್ಮ ಶಿಲ ಪ್ರಭುಪಾದರು ಬದುಕ್ಲಿ. ಶಿಲ ಪ್ರಭುಪಾದರು ಕೂಡ ಮನವಿ, ನೀವು ಇಷ್ಟು ಬೇಗ ನೀವು ಬಿಟ್ಟು ಹೋಗ್ಬಿಡ್ರಿ, ಹೇಗೆ ನಮ್ಗೆ ನೀವು ಬಿಡಬಾರ್ದು, ನೀವು ಇರ್ಬೇಕು, ಇನ್ನ ನೀವು ಮತ್ತಷ್ಟು ನೀವು ಬದುಕ್ಬೇಕು. ತಮಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರು, ಭಕ್ತಿ ಚಾರು ಮಹಾರಾಜ್, ಜಯವರ್ಧಕ ಸ್ವಾಮಿ ಗುರು ಮಹಾರಾಜರು ಎಲ್ಲ ಅವ್ರ ಮಾತುಕತೆ ನೋಡ್ಬೋದು. ಎಷ್ಟು ಪ್ರೀತಿ ಶಿಲ ಪ್ರಭುಪಾದರು ಅಂದ್ರೆ. ಸೊ ಪ್ರಭುಪಾದರಿಗೆ ಮಕ್ಕಳಿಗಿಂತ ಇನ್ನೂ ಹೆಚ್ಚು ಆ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೈನಿವೆ ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಏನು ನಷ್ಟ ಇಲ್ಲ, ನೀವು ಕೃಷ್ಣನಿಗೋಸ್ಕರ ಏನಾದ್ರು ಕಳ್ಕೊಂಡ್ರು. ನನಗೆ ನೋಡಿ ಎಷ್ಟು ಆ ರೀತಿ. ಆಮೇಲೆ ನಿಜವಾಗ್ಲೂ ಅಂದ್ರೆ ಕೃಷ್ಣನು ಯಾಕೆ ಅವ್ರಿಗೆ ಯಾರು ಕೃಷ್ಣ ಪ್ರಭುಪಾದರಿಂದ ಅಷ್ಟು ಹುಚ್ಚು ಅಂದ್ರೆ, ಯಾಕೆ ಕೃಷ್ಣನ ಶುದ್ಧ ಭಕ್ತ, ಕೃಷ್ಣ ಅವ್ರ ಹತ್ರ ಇದ್ದಾರೆ. ಸೊ ಅದಕ್ಕೆ ಅವರು ಅಷ್ಟು ಇದಾಗಿದ್ದಾರೆ. ಸೊ ಹೇಳ್ತಾರೆ, ಡಿವೋಟೀಸ್ ಹ್ಯಾವ್ ಎ ಸೀಕ್ರೆಟ್ ಟ್ರೆಷರ್ ಹೌಸ್ ಇನ್ ದ ಲೋಟಸ್ ಫೀಟ್ ಆಫ್ ದ ಲಾರ್ಡ್. ಅದೊಂದು ಭಾವಾರ್ಥ ಶ್ರೀಲ ಪ್ರಭುಪಾದ ಹೇಳ್ತಾರೆ. ತುಂಬಾ ಒಂದು ಮುಖ್ಯವಾದ ಒಂದು ಇದಿದೆ, ನಿಧಿ ಇದೆ, ಟ್ರೆಷರ್, ಬೆಲೆ ಬಾಳುವ ನಿಧಿ ಇದೆ. ಏನದು ಅಂದ್ರೆ ಕೃಷ್ಣನ ಪಾದಪದ್ಮಗಳು, ಅದರ
ಅದು ಅವ್ರಿಗೆ ಇದೆ, ಅವ್ರಿಗೆ ಅವರ ಇದರಲ್ಲಿ ಇದೆ. ಸೀಕ್ರೆಟ್ ಟ್ರೆಷರ್ಸ್ ಇಂದ ಲೋಟಸ್ ಫೀಟ್ ಅವರು ಕೃಷ್ಣ ಪಾದ ಪದ್ಮಗಳಲ್ಲಿ ಅದರಲ್ಲಿ ಒಂದು ಇದೆ, ಸೀಕ್ರೆಟ್ ಟ್ರೆಷರ್ ಹೌಸ್, ಗುಹ್ಯವಾದ ಬೆಲೆ ಬಾಳುವ ನಿಧಿ ಇದೆ. ಅದು ಶುದ್ಧ ಭಕ್ತರಿಗೆ ಪ್ರಾಪ್ತಿಯಾಗಿದೆ. ಅದಕ್ಕೆ ಅವರು ಅಕಿಂಚನ ಗೋಚರ ಅವ್ರು ಭೌತಿಕವಾಗಿ ಅವ್ರಿಗೇನು ಲೆಕ್ಕ ಮಾಡೋದಿಲ್ಲ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಅವರ ದೊಡ್ಡ ದೊಡ್ಡ ನಾಯಕರು ಸಮಾಜದಲ್ಲಿ. ದೊಡ್ಡ ರಘುನಾಥ್ ದಾಸ್ ಗೋಸ್ವಾಮಿ ನಾವು ಕೇಳೋದು, ಅವರ ತಂದೆ, ಅವರ ಮಾವ ತಂದೆ ದೊಡ್ಡಪ್ಪ, ಎಷ್ಟು ಇಬ್ಬರ ಏಕೈಕ ಪುತ್ರ. ಅವರ ವರಮಾನ ವರ್ಷಕ್ಕೆ ಎಷ್ಟೋ ಗೋಲ್ಡ್ ಕಾಯಿನ್ಸ್ 4 ಲಕ್ಷ ಎಷ್ಟು ಗೋಲ್ಡ್ ಕಾಯಿನ್ಸ್ ಆ ಸಮಯದಲ್ಲಿ. ಪ್ರಾಕ್ಟಿಕಲಿ ಹೇಳ್ತಾರೆ, ಆ ಬೆಂಗಾಲ್ ಎಲ್ಲ ಬ್ರಾಹ್ಮಣರು, ಎಲ್ಲ ಭಕ್ತರಿಗೆ ಅವರೇ ದಾನ ಕೊಟ್ಟು ಮೇಂಟೈನ್ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳು ಏನು ಅಲ್ಲಿದೆ ಎಲ್ಲರೂ ಕೂಡ ಅವರ ಒಂದು ರಕ್ಷಣೆಗೆ. ಅಷ್ಟು ದೊಡ್ಡ ಜಮೀನ್ದಾರ ರಾಜರು ಹಿಂದೆ ಅಷ್ಟು ಸಂಪತ್ತಿತ್ತು. ಸೊ ಅದೆಲ್ಲವನ್ನು ಬಿಟ್ಟು ರಘುನಾಥ್ ದಾಸ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅಷ್ಟು. ಸೊ ಎಲ್ಲವನ್ನು ಬಿಟ್ಟು, ಆದ್ರೆ ಅವ್ರು ಹೇಳ್ತಾರೆ, ಅವರು ತ್ಯಕ್ವಾ ಪೂರ್ಣಂ ಅಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛ ಅಂತ ಬಿಟ್ಬಿಟ್ರು. ಆದ್ರೆ ಅವ್ರಿಗೆ ಗೋಪಿ ಭಾವ, ಅವ್ರಿಗೆ ಸೀಕ್ರೆಟ್ ಟ್ರೆಷರ್ ಅಂದ್ರೆ ಗೋಪಿಕೆಯರ ಭಾವ. ಆ ಭಾವದ ಇಲ್ಲಿ ಅದರಿಂದ ಅವ್ರಿಗೆ ಬಿಡ್ಲಿಕ್ಕೆ ಇಲ್ಲಾಂದ್ರೆ ನಾವು ಭೌತಿಕವಾಗಿ ಬಿಟ್ಟರು ಕೂಡ ನಾವು ಅದು ಸಿಗ್ಲಿಲ್ಲ ಅಂತ, ಕೃಷ್ಣನ ಇದು ಸಿಗ್ಲಿಲ್ಲ ಅಂತ ಮತ್ತೆ ವಾಪಸ್ ಬರ್ತೇವೆ. ಪೆಂಡುಲಂ ತರ ವಾಪಸ್ ಬರ್ತೇವೆ. ಅದಕ್ಕೂ ನಾವು ನಮ್ಗೆ ವ್ಯತ್ಯಯ ಆಗುತ್ತೆ. ಅಯ್ಯೋ ಭೌತಿಕವಾಗಿ ಎಲ್ಲ ಹೊಟ್ಟೋಯ್ತಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ನಾವು ಕೃಷ್ಣನ ಆಶ್ರಯ ಪಡೆದ್ರೆ ಅವಾಗ ನಮ್ಗೆ ಭೌತಿಕ ಏನೂ ಇಲ್ಲ ಅಂದ್ರೆ ನಮ್ಗೆ ಸರಿ ಹೋಗುತ್ತೆ. ಮತ್ತೆ ಅದು ನಿಜವಾದ ಸ್ಥಾನ. ಅದು ಕೃಷ್ಣನಿಗೆ ಪಡಿಬೇಕು. ಕಿಂಚನ ಗೋಚರ ಅದು ಸಾಧ್ಯ ಮಾಡುತ್ತೆ, ಸಹಾಯ ಮಾಡುತ್ತೆ. ಇಲ್ಲಿ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಸಹಾಯ ಮಾಡುತ್ತೆ ಕಿಂಚನ ಗೋಚರ. ಅಂತಹ ನಾಮೋಚ್ಚಾರಣೆಗೆ ಒಂದು ಗುಣಮಟ್ಟ ಇದೆ. ಇದು ಭಾವದ ಉತ್ಕೃಷ್ಟತೆಯನ್ನು ಅವಲಂಬಿಸಿದೆ. ಅಸಹಾಯನಾದವನ್ನು ಉಚ್ಚರಿಸುವ ಭಗವನ್ ನಾಮದಲ್ಲಿ ಇರುವ ಭಾವತಿ ವ್ರತೆ ಮತ್ತು ಪ್ರಾಮಾಣಿಕತೆಗಳು ಐಹಿಕ ತೃಪ್ತಿ ಹೊಂದಿದವನು ಉಚ್ಚರಿಸುವ ಭಗವನ್ ನಾಮಕ್ಕೆ ಇರಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿ ಹಾಕಿ. ಓಕೆ, ಸೊ ನಂತರ ಇಲ್ಲಿ ಕುಂತಿದೇವಿಯರ ಪ್ರಾರ್ಥನೆ, ಕೃಷ್ಣನ ಅವತಾರ ಯಾಕಾಗುತ್ತೆ ಅಂತ ಹಲವು ಕಾರಣಗಳು ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕಾರಣಗಳು ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸೊ ಧರ್ಮದ ಅವನತಿ ಆದಾಗ ನಾನು ಬರ್ತೇನೆ, ಭಕ್ತರ ರಕ್ಷಣೆಗೋಸ್ಕರ ಬರ್ತೇನೆ, ದುಷ್ಟರ ಶಿಕ್ಷೆಗೋಸ್ಕರ ಬರ್ತೇನೆ, ನಾನು ಧರ್ಮ ಸ್ಥಾಪನೆಗೆ ಬರ್ತೇನೆ. ಸೊ ಈ ತರ ಎಲ್ಲ ಕೃಷ್ಣ ಹೇಳೋದಿದೆ ಮಾತುಗಳು. ಪರಿತ್ರಾಣಾಯ ಸಾಧುನ ವಿನಾಶ. ಸೊ ಅದೇ ಇದನ್ನು ಕೃಷ್ಣ ಅವತಾರದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಬಂದ ಕಾರಣಗಳು ಕುಂತಿದೇವಿ ಕೊಟ್ಟರು. ಕುಂತಿದೇವಿಯರು ಅದೆಲ್ಲ ಕೊಡ್ತಾರೆ ಅವರು. ಸೊ ಕೆಲವರು ಹೇಳ್ತಾರೆ, ನೀನು ಹುಟ್ಟದ್ದು ವಸುದೇವ ದೇವಕಿ ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ, ಹಿಂದೆ ಜನ್ಮದಲ್ಲಿ ಅವರು ಸೂತಪ್ಪ ಮತ್ತೆ ಪೃಷ್ಣಿಯಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ. ಕೆಲವರು ಹೇಳ್ತಾರೆ, ನೀನು ಈ ತರ ಪುಣ್ಯ ರಾಜರು ಯಾರಿದ್ದಾರೆ ಅವರನ್ನು ಸ್ಥಾಪನೆ ಮಾಡ್ಲಿಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ. ಹೀಗೆ ಯುಧಿಷ್ಠಿರ ಮಹಾರಾಜ ಅಂತ ಒಂದೊಬ್ಬ ಸತ್ಯವಂತ ಧರ್ಮಿಷ್ಠ, ಸೊ ನೀನು ಅವರನ್ನು ಸ್ಥಾಪನೆ ಮಾಡ್ಲಿಕ್ಕೆ ನೀನು ನೀತಿವಂತ ಬಂದದ್ದು ನೀನು. ಇಲ್ಲ ಯದುವಂಶ ಅಂತ ದೊಡ್ಡ ಆ ವಂಶ ಅವರ ಇದಕ್ಕೆ ಬಂದದ್ದು. ಸೊ ಇಲ್ಲ ಅಂದ್ರೆ ಕಂಸನೆಲ್ಲ ಕೊಲ್ಲಿಕ್ಕೆ ನೀನು ಬಂದದ್ದು ನೀನು. ಸೊ ಈ ರೀತಿ ಕೆಲವು ಜನ ಹೀಗೆ ಹೇಳ್ತಾರೆ, ಕೆಲವು ಜನ ಆ ಕಾರಣ ಹೇಳ್ತಾರೆ. ಇಲ್ಲ ಅಂದ್ರೆ ಕೆಲವರು ಹೇಳೋದು, ನೀನು ಈ ಭಕ್ತಿಯ ಒಂದು ಇದನ್ನು ಮತ್ತೆ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ. ಕಾಲ ಸಮಯದಲ್ಲಿ ಈ ಶ್ರವಣ, ಕೀರ್ತನ, ಸ್ಮರಣ ಈ ಭಕ್ತಿಯ ವಿಧಾನವು ಜನರಲ್ಲಿ ಕಡಿಮೆ ಆಗಿದೆ, ಸಮಾಜದಲ್ಲಿ ಕಡಿಮೆ ಆಗಿದೆ. ಇದನ್ನ ಮತ್ತೆ ವಾಪಸ್ ತರಲಿಕ್ಕೆ. ಮತ್ತೆ ಇಲ್ಲ ಭೂದೇವಿ ನಿನಗೆ ಅವ್ರ ಭೂಭಾರ ಹೆಚ್ಚಾದಾಗೆ ದುಷ್ಟರಿಂದ, ಆಗ ಬ್ರಹ್ಮದೇವರು ಹೋಗಿ ಪ್ರಾರ್ಥನೆ ಮಾಡಿದ್ರು. ಸೊ ಇದೆಲ್ಲ ಅವರು 4-5 ಶ್ಲೋಕದ ಅದು ಹೇಳ್ತಾರೆ. ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯ ಸಂವ್ಯವಾಯೇ ಮಲಯಸ್ಯೇವ ಚಂದನಂ ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋ ಅಭ್ಯಗಾತ್ ಅಜಸ್ವಮಸ್ಯ ಕ್ಷೇಮಾಯ ವದಾಯ ಚ ಸುರದ್ವಿಷಾಂ ಭಾರಾವತಾರವ ಅನ್ಯೇ ಭುವೋ ನಾವ ಇವೋ ದದೋ ಸೀದಂತ್ಯ ಭೂರಿ ಭಾರೇಣ ಜಾತೋ ಯೇ ಆತ್ಮಭುವಾರ್ಪಿತ ಭವೇ ಅಸ್ಮಿನ್ ಕೃಷ್ಯಮಾಣಾನಾಂ ಅವಿದ್ಯಾ ಕಾಮ ಕರ್ಮಭಿ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿ ಚ ಕೇಚನ. ಸೊ ಈ ತರ 4 ಶ್ಲೋಕಗಳಲ್ಲಿ ಕೃಷ್ಣನ ಅವತರಿಸುವ ಕಾರಣಗಳು ಕೂಡ ಅವರು ಪಟ್ಟಿ ಮಾಡ್ತಾರೆ. ಇದರ ಮುಂಚೆ ನಮಗೆ ಇಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಕುಂತಿ ಯಶೋಧ ಮಾತೆ ಅವರ ಒಂದು ದಿವ್ಯ ಸ್ಥಿತಿಯನ್ನು ಅವರು ನಮಗಿಲ್ಲಿ ಹೇಳೋದು. ಸೊ ಕುಂತಿ ದೇವಿ ಅವರು ಹೇಳ್ತಾರೆ ಇದರಲ್ಲಿ,
ಕೃಷ್ಣ, ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿ ಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಸೊ ಇದು ನಮಗೆ ಗೊತ್ತು, ದಾಮೋದರ ಪಾಸ್ಟೆ, ದಾಮೋದರ ಲೀಲೆ. ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹವೇ ತುಂಬಿಕೊಂಡಿತು. ಅವು ನಿನ್ನ ಕಣ್ಣುಗಳ ಕಾಡಿಗೆ ಕಪ್ಪನ್ನು ತೊಳೆದು ಹಾಕಿದವು. ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ. ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ. ತದತ್ಯಂತ ವಿಡಂಬನಂ ವಿಮೋಹಯತಿ ಭೀರಪಿಯತ್ ಬಿಬೇತಿ ವಿಮೋಹಯತಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಕುಂತಿದೇವಿಯವರು ಕೃಷ್ಣನ ದಿವ್ಯ ಸ್ಥಾನವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡು ಗೌರವದಿಂದ ಅವರು ಕೃಷ್ಣನನ್ನು ಭಕ್ತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಇದು ವೈಕುಂಠ ಲೋಕದಲ್ಲಾಗ್ಬೋದು, ಇಲ್ಲ ಭೌತಿಕ ಲೋಕದಲ್ಲಾಗ್ಬೋದು. ನಾವೆಲ್ಲ ಕೃಷ್ಣನ ಪರಮಸ್ಥಾನವನ್ನು ನೆನೆಸ್ತಾ ಕೃಷ್ಣ ಪರಮಪುರುಷ, ನಾರಾಯಣ ಪರಮಪುರುಷ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ತುಂಬಾ ಗೌರವದಿಂದ, ವಿತ್ ಗ್ರೇಟ್ ಆ ಅಂಡ್ ರೆಫರೆನ್ಸ್. ಸೊ ನಮ್ದು ಗೌರವದಿಂದ ನಮ್ದು ಇದು ಸಹಜ. ಒಬ್ಬ ದೊಡ್ಡ ವ್ಯಕ್ತಿ ಯಾರಾದ್ರೂ ಇದ್ರೆ ನಾವು ಸಹಜವಾಗಿ ಅವ್ರನ್ನ ಗೌರವದಿಂದ ಅವ್ರಿಗೆ ನಾವು ನಮಸ್ಕರಿಸ್ತೇವೆ, ಗೌರವದಿಂದ ಅವರ ಹತ್ತಿರ ನಮ್ಮ ಚಟುವಟಿಕೆಗಳಿರ್ತವೆ. ಸೊ ಕೃಷ್ಣನ ಪರಮ ಪುರುಷ, ಸರ್ವ ಕಾರಣ, ಇನ್ನೆಷ್ಟು ನಾವು ಗೌರವದಿಂದ ನಾವು ಕೃಷ್ಣನಿಗೆ ಹತ್ತಿರ ಇರ್ಬೇಕು, ಹತ್ತಿರ ಪ್ರಾರ್ಥನೆ ಮಾಡೋದಾಗ್ಬೋದು, ಏನಾದರೂ ಆಗ್ಬೋದು. ಸೊ ಆದರೆ ಹೇಳ್ತಾರೆ, ಗೋಲೋಕಧಾಮದಲ್ಲಿ ಕೃಷ್ಣನ ಶುದ್ಧ ಭಕ್ತರು ಅವನ ಅಂತರಂಗ ಶಕ್ತಿಯ ಪ್ರಭಾವದಿಂದ ಅವ್ರು ಮರೆತು ಬಿಡ್ತಾರೆ. ಕೃಷ್ಣನ ಸ್ನೇಹಿತರಾಗ್ಬೋದು, ಕೃಷ್ಣನ ಪ್ರೇಯಸಿಗಳಾಗ್ಬೋದು, ಕೃಷ್ಣನ ತಂದೆ ತಾಯಿಯರಾಗ್ಬೋದು. ವಾತ್ಸಲ್ಯ ರಸ, ಸಾಕ್ಷ್ಯ ರಸ, ಮಾಧುರ್ಯ ರಸ ಇದೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನೆನೆಸ್ತಾ ಇರೋದು ವಾತ್ಸಲ್ಯ ರಸ. ಸೊ ವಾತ್ಸಲ್ಯ ರಸದಲ್ಲಿ ಯಶೋದೆ ಸೊ ತಾಯಿ ಯಶೋದೆಗೆ ಕೃಷ್ಣನು ಮರೆಸ್ಬಿಡ್ತಾನೆ. ಕೃಷ್ಣ ಪರಮ ಪುರುಷ ಅಂತ ಅವ್ರ ನೆನಪಿದ್ರೆ, ಆ ಜ್ಞಾನ ಇದ್ರೆ ಅವ್ರಿಗೆ, ಅವ್ರು ಈ ರೀತಿ ಕೃಷ್ಣನನ್ನು ಸಾಮಾನ್ಯ ಮಗುಗೆ ಕಟ್ಟಾಕ ಆ ಕೃಷ್ಣನ್ ಕೂಡ ತಾಯಿ ಕಟ್ಟಾಕೋ ಮುಂಚೆ ಅವ್ರ ಬೆತ್ತವನ್ನು ತೆಗೆದುಕೊಂಡು ಹೋದಾಗ ಕೃಷ್ಣನ್ ಕೂಡ ಭಯದಿಂದ ಓಡೋದು. ಮತ್ತೆ ಕೃಷ್ಣನು ತಾಯಿ ಕಟ್ಟಾಕದ್ಮೇಲೆ ನೀನು ಹೊಡಿತಾರೋ ನಂಗೆ ಅಂತ ಅಳೋದು. ಸೊ ಇದೆಲ್ಲ ಹೇಳ್ತಾರೆ. ಇದು ಯಶೋದೆ ಮಾಯಿಗೆ ಮಾತ್ರ ಸಾಧ್ಯ. ಅಂದ್ರೆ ಯಶೋದೆ ಮಾಯಿ ಅಷ್ಟು ದೊಡ್ಡ ಭಕ್ತರು ಅವರು. ಸೊ ಕೃಷ್ಣನಿಗೆಲ್ಲೂ ಆನಂದ. ಹೇಳ್ತಾರೆ, ಕೃಷ್ಣನಿಗೆ ನಾವು ಪ್ರಾರ್ಥನೆಗಳು ಅರ್ಪಣೆ ಮಾಡ್ತೇವೆ, ವೇದಗಳಲ್ಲೂ ಈ ತರ ಪ್ರಾರ್ಥನೆಗಳಿದೆ, ವೇದ ಸ್ತುತಿನೇ ಇದೆ. ಸೊ ಇದಕ್ಕಿಂತ ಹೆಚ್ಚಾಗಿ ಕೃಷ್ಣನಿಗೆ ಇದು ಸಂತೋಷ ಕೊಡುತ್ತೆ. ತನ್ನ ಶುದ್ಧ ಭಕ್ತರು ಸಂಪೂರ್ಣ ಅವರು ಇದನ್ನು ಮರೆತು ಅವರು ಕೃಷ್ಣನೊಟ್ಟಿಗೆ ಅವರು ಮಾಡೋದು, ಕೃಷ್ಣನ ಒಂದು ಪರಮ ಸ್ಥಾನವನ್ನು ಮರೆತು ಅವರು ಕೇವಲ ಸ್ಪಾಂಟೇನಿಯಸ್ ಲವ್, ಕೇವಲ ಅವರು ಆಟೋಮ್ಯಾಟಿಕ್ ಇರೋಕೆ ಪ್ರೇಮ, ಕೃಷ್ಣ ಪ್ರೇಮ ಅದು ಬರ್ತಾ ಇರೋದು ಅವ್ರಿಗೆ ಸ್ವತಃ ಯಾವ ಒಂದು ಇದಿಲ್ಲದೆ, ಒಂದು ಗೌರವವಿಲ್ಲದೆ ಆ ತರ ಒಂದು ಇದು ಕೃಷ್ಣನಿಗಿಂತ ಒಂದು ಹೆಚ್ಚು ಕೊಡುತ್ತೆ. ಸೊ ಇದು ಯಶೋದ ತಾಯಿ ಯಶೋದೆ ಅವರ ಒಂದು ಇದು. ಸೊ ಕುಂತಿದೇವಿಯವರಿಗೆ ನೆನಪು ಮಾಡ್ಕೊಳ್ತಾರೆ. ಇದು ಹೇಗೆ ಇದು ಬೀರಪಿಯತ್ ಬಿಬೇತಿ, ಭಯದ ಒಂದು ಇದು ಕೂಡ ನಿನ್ನ ಕಂಡ್ರೆ ಭಯ ಪುರುಷ, ಭಯದ ಒಂದು ಸ್ವರೂಪ ತಗೊಂಡ್ರೆ ಪರ್ಸಾನಿಫಿಕೇಶನ್ ಆಫ್ ಭಯ. ಇದು ಪರ್ಸಾನಿಫಿಕೇಶನ್ ಫಿಯರ್ ಪರ್ಸಾನಿಫೈಡ್ ಇಸ್ ಅಫ್ರೇಡ್ ಆಫ್ ಯು. ಫಿಯರ್ ಪರ್ಸಾನಿಫೈಡ್, ಭಯ ಅನ್ನೋದು ವ್ಯಕ್ತಿ, ಒಬ್ಬ ದೇವತೆ, ಅವರೇ ನಿನ್ನನ್ನು ಭಯ ಪಡ್ತಾರೆ. ಎಲ್ಲರೂ ಭಯ ಪಡ್ತಾರೆ ನಿನ್ನ ಒಂದು ಕಾಲದ ರೂಪದಲ್ಲೋ, ಇಲ್ಲಾಂದ್ರೆ ನಿನ್ನ ಪರಮಸ್ಥಾನಕ್ಕೆ ಎಲ್ಲರೂ ಕೂಡ ಗೌರವ ಕೊಡ್ತಾ ಭಯ ಪಡ್ತಾರೆ. ಆದ್ರೆ ನೀನು ಇಲ್ಲಿ ಭಯ ಪಡ್ತಾ ಇದೀಯ ಅಂದ್ರೆ ಇದು ಇದು ಅದು ಯಶೋದ ಮತ್ತು ಕೃಷ್ಣನಲ್ಲಿ ಆತ್ಮೀಯ ವಾತ್ಸಲ್ಯ ಭಾವದಲ್ಲಿ, ವಾತ್ಸಲ್ಯ ರಸದಲ್ಲಿ ಇದು ನಡೆಯುವ ಒಂದು ವ್ಯವಹಾರ. ಸೊ ಇದೆಲ್ಲ ಇದು ಡಿಸ್ಕಷನ್ ಮಾಡ್ಬೋದು. ಸೊ ಇದು ಮೋಸ್ಟ್ಲಿ ಅದು ಹೇಳ್ತಾರೆ. ಈ 31ನೇ ಭಾವಾರ್ಥವನ್ನು ಓದಿ ರಾಣಿ ಕುಂತಿಯ ದಿಗ್ಭ್ರಮೆ ಅಭಿವ್ಯಕ್ತಿಯಿಂದ ಯಾವ ಸಾಮಾನ್ಯ ತತ್ವಗಳನ್ನು ಪಡೆಯಬಹುದು. ಸೊ ಎಲ್ಲ ಬ್ರೇಕ್ಔಟ್ ರೂಮಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿದ್ದು. ಬ್ರೇಕ್ಔಟ್ ರೂಮ್ಸ್ ಎಷ್ಟು ಮಾಡ್ಬೇಕು ಮಾತಾಜಿ? 6 ಮಾಡೋಣ, 7 ಮಾಡೋಣ? ಪ್ರಭುಜಿ 8 ಮಾಡ್ಬೇಕಾಗುತ್ತೆ. 8 ಮಾಡ್ಬೇಕಾಗುತ್ತಾ? ಓಕೆ, ಆಯ್ತಲ್ಲ ಮಾತಾಜಿ? ಇಲ್ಲ ಪ್ರಭುಜಿ, ಓಪನ್ ಆಲ್ ರೂಮ್ಸ್. ಓಕೆ.
ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ರಾಮ ರಾಮ ರೂಪಾಶಂಕರ್ ಮಾತಾಜಿ, ನೀವು ಯಾವ ರೂಮ್ ರೆಪ್ರೆಸೆಂಟ್ ಮಾಡ್ತೀರಾ? ಸೆಕೆಂಡ್ ಗ್ರೂಪ್ ನಲ್ಲಿ ಇದೆ. ನನ್ನ ಇದ್ರಲ್ಲಿ ಹರಿಣಿ ಮಾತಾಜಿ, Second. ಶ್ರೀದೇವಿ ಮಾತಾಜಿ ಮತ್ತು ಚಿತ್ರದೇವಿ ಮಾತಾಜಿ ಇದ್ರು. ನಾವು ಹೀಗೆಷ್ಟು ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿ ಭಗವಂತನು ಭಕ್ತರಿಗೆ ಆನಂದನು ಕೊಡಲಿಕ್ಕೆ ಮಾಡುವಂತ ಲೀಲೆ ಇದು. ಆಕ್ಚುಲಿ ಯಶೋಧ ಮಾತನಿಗೆ ಅವಳಿಗೆ ಗೊತ್ತಿಲ್ಲ ಅದು ಕೃಷ್ಣ ಅಂತ. ಅವಳಿಷ್ಟು ಮಗುವಿನ ತರ ಅವಳನ್ನು ವಾತ್ಸಲ್ಯ ಮಾಡ್ತಾಳೆ. ಸೊ ಇಲ್ಲಿ ಅವನು ದಾಮೋದರ ಲೀಲೆ ಆಡಿ ಅಲ್ಲಿ ಚಿಕ್ಕ ಮಗುವಿನ ಕಂಡರು ಅವನು ಪರಮ ಪ್ರಭುವೆ. ಅವನು ಯಾವುದೇ ಅವತಾರ ತೆಗೆದುಕೊಳ್ಳಲಿ ಅವನು ಪರಮ ಪ್ರಭು. ಆದರೆ ಅವನು ಶುದ್ಧ ಭಕ್ತರ ಎದುರಿಗೆ ಆಟದ ವಸ್ತುವಿನಂತೆ ಕಾಣಿಸಿಕೊಳ್ಳುತ್ತಾನೆ. ಅಂದ್ರೆ ಅವನು ಭಕ್ತರಿಗೆ ಇಷ್ಟು ಗ್ಲೋರಿಫೈ ಮಾಡ್ಲಿಕ್ಕೆ ಅವನು ಏನು ಸಹ ಭಗವಂತನ ಏನು ಮಾಡ್ಲಿಕ್ಕೆ ಸಹ ತಯಾರಿದ್ದಾನೆ. ಸೊ ಭಕ್ತರಿಂದ ಸೇವೆ ತೆಗೆದುಕೊಳ್ಳಲು ಅವನು ಹಾಗೆ ಲೀಲೆ ಮಾಡ್ತಾ ಇರ್ತಾನೆ. ಸೊ ಕೃಷ್ಣ ತನಗೆ ಎಲ್ಲರಂತೆ ತನ್ನ ಮಗ ಎಂದು ಯಶೋಧ ತಿಳಿದುಕೊಂಡಿದ್ದಾಳೆ. ಆದರೆ ಯಶೋಧ ಮಾತೆ ತೋರಿಸಿದ ವ್ಯಾತ್ಸಲ್ಯಕ್ಕೆ ಕೃಷ್ಣ ಹೇಗೆ ರೆಸಿಪ್ರಿಕೇಟ್ ಮಾಡ್ತಾನೆ ಅಂದ್ರೆ ಕೃಷ್ಣನಿಗೂ ಯಶೋಧ ಮಾತೆಗೂ ಕೃಷ್ಣನಿಗೂ ರಸ ವಿನಿಮಯವಾಗ್ತದೆ ಇಲ್ಲಿ. ಇದೇ ರೀತಿ ಲೀಲೆಗಳು ನಡೆಯುತ್ತಾ ಇದೆ ಗೋಲಕದಲ್ಲಿ ಸಹ. ಸೊ ಯಶೋಧ ಮಾತೆ ಕೃಷ್ಣನಿಗೆ ತಾಯಿ ತರೇ ಸೇವೆ ಮಾಡ್ತಾಳೆ. ಸೊ ಕೃಷ್ಣ ಅಂದ್ರೆ ಇಲ್ಲಿ ಕೃಷ್ಣ ಯಶೋಧ ಮಾತೆ ತುಂಬಾ ಭಯ ಪಡ್ತಾನೆ. ಅಂದ್ರೆ ಅವನೇ ಬೇರೆಯವರಿಗೆ ಭಯವನ್ನು ಕೊಡ್ತಾ ಇದ್ರು ಅವನೇ ಭಯ ಪಡ್ತಾನೆ. ಅಂದ್ರೆ ಭಕ್ತರು ಇಲ್ಲಿ ಭಗವಂತನ ಭಕ್ತರ ಪರಾಧೀನ. ಭಕ್ತರನ್ನೇ ಗ್ಲೋರಿಫೈ ಮಾಡ್ತಾನೆ. ಎಂತ ವಸ್ತುದಲ್ಲಿ ಅವನು ಭಕ್ತರನ್ನು ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಅಂದ್ರೆ ಭಕ್ತರ ತುಂಬಾ ಭಕ್ತರ ಅಂದ್ರೆ ಇಲ್ಲಿ ಇಬ್ಬರು ಕೂಡ ಅಂದ್ರೆ ಇಲ್ಲಿ ಕುಂತಿ ಮಾತೆ ಮತ್ತು ಇಲ್ಲಿ ಇಬ್ಬರು ಕೂಡ ಸ್ವಯಂ ಪ್ರೇರಿತ ರಾಗಾನುಗ ಭಕ್ತಿ ಮಾಡಿದ್ದಾರೆ, ಕುಂತಿ ಮಾತೆ ಮತ್ತು ಯಶೋಧ ಮಾತೆ. ಕುಂತಿದೇವಿಗೆ ಕೃಷ್ಣನ ಮೇಲೆ ಅಗಾಧ ಗೌರವವಿದೆ. ಅದೇ ಯಶೋಧ ಮಾತಾ ಭಗವಂತನಿಗೆ ತುಂಬಾ ಕ್ಲೋಸ್, ಅಂದ್ರೆ ಮಗುವಿನಂತ ಅವಳು ಕಾಣ್ತಾಳೆ. ಅವಳಿಗೆ ಗೊತ್ತಿರುತ್ತಿಲ್ಲ ಅದು ಭಗವಂತ ಅಂತ. ಸೊ ಕುಂತಿಯಲ್ಲಿ ಗೌರವದ ಭಾವ ಜಾಸ್ತಿ ಇದೆ, ಮತ್ತೆ ಯಶೋಧ ಮಾತೆಯಲ್ಲಿ ಇಲ್ಲಿ ಪ್ರೀತಿ ಭಾವ ಜಾಸ್ತಿ ಇರ್ತದೆ. ಅಂದ್ರೆ ಕುಂತಿಯ ಸ್ಥಾನದಿಂದ ಯಶೋಧೆಯ ಸ್ಥಾನ ಇಲ್ಲಿ ಉನ್ನತ ಸ್ಥಾನ ಎಂದು ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ ಪ್ರಭು, ಇಷ್ಟೇ ನಂಗೆ ಅರ್ಥ. ನಂಗೆ ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಮಲ್ಲಿ ಸೇರಿಸ್ತೀರಾ? ಗೊತ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಸುಮಾರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಭಗವಂತ ಯಾವುದೇ ಅವತಾರ ತಗೊಳ್ಳಿ, ಯಾವುದೇ ಸ್ಥಾನ ಇರ್ಲಿ, ಅದು ಅವನು ಯಾವಾಗಲೂ ಪರಮ. ಅವನು ಅರ್ಜುನನ ಸಾರಥಿ ಆದ್ರೂ ಕೂಡ ಅವನು ಪರಮ. ಯಶೋಧಿಯ ಮಗನಾಗಿ ಆ ಬಾಲ್ಯ ಲೀಲೆಗಳನ್ನು ಮಾಡುವಾಗ ಅಲ್ಲೂ ಕೂಡ ಅವನು ಪರಮ ದೊಡ್ಡ ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ. ಸೊ ಅದರಿಂದ ಆದರೆ ಶುದ್ಧ ಭಕ್ತರ ಎದುರಿಗೆ ಯಶೋಧ ಮಾತೆಗೆ ಅವನು ಮಹಾಶಕ್ತಿಯಾದವನು, ಆ ಪರಮ ಶುದ್ಧ ಭಕ್ತ ಯಶೋಧೆ ಎದುರು ಆ ಮಗುವಿನಂತೆ ಆಟ ಆಡಿ ತಾನು ತುಂಬಾ ಸಂತೋಷ ಪಡ್ಕೊಳ್ತಾನೆ. ಸೊ ಅದರಿಂದ ಶುದ್ಧ ಭಕ್ತರು ಆ ಭಗವಂತನ ಮೇಲೆ ಪರಿಶುದ್ಧ ಪ್ರೇಮ ಇಟ್ಕೊಂಡು ಅವನಿಗೆ ಸೇವೆ ಸಲ್ಲಿಸ್ತಾರೆ. ಇಂತಹ ಒಂದು ಸೇವೆಯನ್ನ ಆ ಭಗವಂತ ತನಗೆ ವೇದಗಳು ಸಲ್ಲಿಸುವ ಪ್ರಾರ್ಥನೆಗಿಂತ ಅವನು ಅದರಿಂದ ತುಂಬಾ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ. ಶುದ್ಧ ಭಕ್ತರಿಗೆ ಅವರು ಆ ಯಶೋಧೆಯ ಹತ್ರ ಅವನು ಲೀಲೆ ಮಾಡುವಾಗ ಅವನು ಪೂರ್ಣ ಮರೆಮಾಚುತ್ತಾನೆ ಭಗವಂತ ಅಂತ ಹೇಳೋದನ್ನ. ಆದ್ರೆ ಕುಂತಿಗೆ ಮಾತ್ರ ಅದು ಒಂದು ಗೌರವ ಭಾವನೆ ಇರ್ತದೆ, ಯಾಕಂದ್ರೆ ಅವಳಿಗೆ ಗೊತ್ತಿರುತ್ತೆ ಕೃಷ್ಣ ಭಗವಂತ ಅಂತ. ಸೊ ಇದರಲ್ಲಿ ಮತ್ತೆ ಕೃಷ್ಣನಿಗೆ ತನಗಿಂತ ಯಾರು ಗೌಣ ಎಂದು ಭಾವಿಸಿ, ಯಾರು ಅಂದ್ರೆ ಶುದ್ಧ ಸ್ನೇಹ ಮತ್ತು ಪ್ರೇಮದಿಂದ ಯಾರು ವಾತ್ಸಲ್ಯದಿಂದ ಸೇವೆ ಮಾಡ್ತಾರೆ, ಅಥವಾ ಯಾರು ಪ್ರೇಮದಿಂದ ಸೇವೆ ಮಾಡ್ತಾನೆ ಅದನ್ನು ಒಪ್ಕೊಳ್ತಾರೆ. ಅಥವಾ ಭಗವಂತನಿಗೆ ಬೇರೆ ಯಾವುದು ಬೇಕಾಗಿಲ್ಲ ಅಂತ ಪ್ರಭುಜಿ ಸಾಧಾರಣ ಅವರು ಮಾತಾಜಿ ಎಲ್ಲ ಪಾಯಿಂಟ್ ಹೇಳಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಗೀತಾ ಮೋಹನ್ ನೀವೇನ ಹೇಳಿದ್ರು? ಹರೇ ಕೃಷ್ಣ ಪ್ರಭುಜಿ ನನ್ಗೆ ಅದು ಶ್ಲೋಕ 31 ಭಾವಾರ್ಥ ಅಂತ ನೋಡಿದಾಗ ಇಲ್ಲಿ ಶ್ಲೋಕ 31ರಲ್ಲಿ ಯಾವ್ದು ಭಾವಾರ್ಥನೇ ಇರಲಿಲ್ಲ ಪ್ರಭುಜಿ. ಇದು ಯಾವ ಶ್ಲೋಕ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅಂದ್ರೆ ಇಲ್ಲಿ ಕುಂತಿ ಬಂದು
ಭಗವಂತನ ಶುದ್ಧ ಭಕ್ತೆ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಆದ್ರೂ ಕೂಡ ಯಶೋದೆ ಕುಂತಿಗಿಂತ ಹೆಚ್ಚು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾಳೆ. ಅಂದ್ರೆ ಯಶೋದೆ ಭಗವಂತನ ಯೋಗ ಮಾಯೆಯಲ್ಲಿದ್ದಾಳೆ. ಭಗವಂತನ ಐಶ್ವರ್ಯ ಭಾವ ಅವಳಿಗೆ ಗೊತ್ತಿಲ್ಲ, ಆದ್ರೆ ಕುಂತಿಗೆ ಭಗವಂತನ ಐಶ್ವರ್ಯ ಭಾವ ಗೊತ್ತಿದೆ. ಆದ್ರಿಂದ ಅವಳು ಭಗವಂತನನ್ನ ಭಗವಂತ ಅಂತ ತಿಳ್ಕೊಂಡು ಅವನನ್ನ ಆರಾಧನೆ ಮಾಡ್ತಾ ಇದ್ದಾಳೆ. ಆದ್ರೆ ಯಶೋದೆ ಭಗವಂತನನ್ನ ತನ್ನ ಮಗು ಅಂತಾನೆ ಭಾವನೆಯಲ್ಲಿದ್ದಾಳೆ. ಆದ ಕಾರಣ ಭಗವಂತ ಅವಳ ಹತ್ರ ಅವನು ದೇವೋತ್ತಮ ಪರಮ ಪುರುಷ, ಅವನನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಯಾವ್ದು ಇತಿಮಿತಿಗಳಿಲ್ಲ. ಅಂತವನು ಒಂದ್ ಪುಟ್ಟ ಬಾಲಕನಾಗಿ, ಅವನ ಮುಕ್ತ ಬಾಲಕನ ಹಾಗೆ ತಾಯಿ ಹತ್ರ, ಯಶೋದೆ ಹತ್ರ ಮಗುವಾಗ್ಬಿಟ್ಟಿದ್ದಾನೆ. ಆದ್ರೆ ಅವನಿಗೆ ಈ ರೀತಿ ಅವನ ಭಕ್ತರು ಅವನ ಐಶ್ವರ್ಯ ಭಾವದಿಂದ ಅವನನ್ನ ಆರಾಧನೆ ಮಾಡೋದಕ್ಕಿಂತ ಹೆಚ್ಚು ಗೋಪಿಯರು, ಗೋಪ ಬಾಲಕರು, ಮತ್ತೆ ಯಶೋದೆ, ನಂದ ಮಹಾರಾಜ. ಆದ ಕಾರಣ ಅವನಿರುವ ಧಾಮ ಅದು ಗೋಲೋಕ ಬೃಂದಾವನ ಆಗಿದೆ. ಅಂದ್ರೆ ಅವನು ಅಂತದೇ ಒಂದು ಜನರ ಮಧ್ಯೆ, ಅಂತದೇ ಒಂದು ಭಕ್ತರ ಮಧ್ಯೆ ಇರೋದಕ್ಕೆ ಅವನಿಗೆ ಇಷ್ಟ ಆದ ಕಾರಣ ಅವನು ಆ ಗೋಲೋಕ ವೃಂದಾವನದಲ್ಲಿ ಕೂಡ ಎಲ್ಲರೂ ಅವರೇ ಇರೋದು. ಅದ್ರಿಂದ ಇಲ್ಲಿ ಕುಂತಿಗೆ ಅದು ತಿಳಿದ ಕಾರಣ ಅವಳು ಹೇಳ್ತಾ ಇದ್ದಾಳೆ, ಯಶೋದೆ ಜೊತೆನಲ್ಲಿ ಇಂತಹ ದೇವೋತ್ತಮ ಪರಮ ಪುರುಷ ಒಂದು ಮಗುವಾಗಿ ಹೇಗೆ ಇದ್ದ, ಅವ್ನು ಹೇಗೆ ನಟಿಸ್ತಾ ಇದ್ದಾನೆ ಅಂತ ಹೇಳಿ ಅವಳಿಗೆ ದಿಗ್ಭ್ರಮೆ ಆಗ್ತಾ ಇದೆ. ಪ್ರಭುಜಿ, ಹರೇ ಕೃಷ್ಣ. ಇನ್ನ ಮುರಾರಿ ಮುನೀಶ್ವರರು ನೀವೇನ ಹೇಳೋದಿಸ್ತೀರಾ? ಹರೇ ಕೃಷ್ಣ ಪ್ರಭು. ಪ್ರಭು, ಇಲ್ಲಿ ಈ ರಾಣಿ ಕುಂತಿ ದೇವಿ ದಿಗ್ಭ್ರಮೆಯ ಅಭಿವ್ಯಕ್ತಿಯಿಂದ ನಮ್ಗೆ ಅರ್ಥ ಆಗೋ ತತ್ವಗಳೆಂದ್ರೆ ಎರಡು ರೀತಿಯಾಗಿ ಕಾಣಿಸಿದೆ ಪ್ರಭುದಿ. ಮೇಲೆ ರೂಪಶಂಕರ್ ಮಾತಾಜಿ ಮತ್ತೆ ಮಾತಾಜಿ, ಬೇರೆಯವ್ರ ಮಾತಾಜಿ ಹೇಳಿದ್ದಾರೆ. ಆದ್ರೆ ಇನ್ನು 2 ಪಾಯಿಂಟ್ ಸೇರ್ಬೇಕು. ಒಂದು, ಭಗವಂತ ಭಕ್ತರ ತನ್ನ ಸಹಜವಾದ ಶುದ್ಧ ಭಕ್ತಿಯನ್ನ ಬಯಸ್ತಾನೆ ಪ್ರಭುದಿ. ಹಾಗಾಗಿ ಅವನು ಯಶೋದೆ ಮುಂದೆ ಭಗವಂತ ಅಂತ ಗೊತ್ತಿದ್ರು ಅದನ್ನ ಮರೆಮಾಚಿ ಒಬ್ಬ ತಾಯಿ ಮತ್ತು ಮಗನ ಸಂಬಂಧ ಹೇಗಿರುತ್ತೆ ಅದು ನಿಜವಾದ ಒಂದು ಸಹಜವಾದ ಪ್ರೀತಿನ ತೋರ್ಲಿಕ್ಕೆ ಇಲ್ಲಿ ಬಯಸ್ತಾನೆ ಪ್ರಭುಜಿ. ಅದೇ ರೀತಿ ಮತ್ತೆ ವೃಂದಾವನದ ಲೀಲೆಗಳಲ್ಲಿ ತನ್ನ ಸ್ನೇಹದ ಜೊತೆ ಆಟ ಆಡುವಾಗ ಅವನು ಭಗವಂತನ ತೋರಿಸ್ಕೊಳ್ಳಲ್ಲ. ಒಬ್ಬ ಬಾಲಕನಾಗಿ ಸಹಜವಾಗಿ ಅವ್ರ ಜೊತೆ ಗೆಳೆಯರಾಗಿದ್ದು ಅವರ ಮೇಲೆ ಇರುವ ಪ್ರೀತಿಯನ್ನ ತೋರ್ಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿ ಭಗವಂತ ಯಾವಾಗ್ಲೂ ತನ್ನ ಭಕ್ತರಿಗೋಸ್ಕರ ಅವರ ಕೀರ್ತಿಯನ್ನ ಹೆಚ್ಚು ಮಾಡಕ್ಕೋಸ್ಕರ ರೀತಿ ಅವ್ರ ಲೀಲೆಗಳನ್ನ ಹಾಡ್ತಾನೆ ಪ್ರಭುಜಿ. ಈ ಒಂದು 3 ಪಾಯಿಂಟ್ ನಲ್ಲಿ ಸೇರಿಸ್ಬೋದು ಪ್ರಭುಜಿ. ಅಂದ್ರೆ ಶುದ್ಧ ಪ್ರೇಮನ ಭಗವಂತ ಭಕ್ತರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಯಾವುದೇ ಒಂದು ಆರ್ಟಿಫಿಷಿಯಲ್ ಆಗಿರ್ತಂತ ಭಕ್ತನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ಒಂದು ಪಾಯಿಂಟ್ ಹೇಳ್ಬೋದು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಮತ್ತೆ ಚಂದ್ರಿಕಾ ಮಾತಾಡಿ ನೀವೇನ ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಭಗವಂತ ವೇದಗಳು ಸಲ್ಲಿಸುವ ಪ್ರಾರ್ಥನೆಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳು ವಿಧಿಸುವ ದಂಡನೆಗಳನ್ನ ತುಂಬಾ ಸಂತೋಷವಾಗಿ ಸ್ವೀಕರಿಸ್ತಾನಂತೆ. ತನ್ನ ಪ್ರಿಯತಮೆಯರ ನಿಂದನೆಗಳನ್ನ ಅವನು ವೇದ ಮಂತ್ರಗಳಿಂದ ಹೆಚ್ಚಾಗಿ ಅವನಿಗೆ ತುಂಬಾ ಇಷ್ಟ ಆಗುತ್ತಂತೆ. ಮತ್ತೆ ಗೋಲೋಕ ವೃಂದಾವನದಲ್ಲಿ ಶಾಶ್ವತ ದಿವ್ಯ ಲೀಲೆಗಳನ್ನ ಈ ಲೌಕಿಕ ಜಗತ್ತಿನಲ್ಲಿ ತೋರುವ ಸಲುವಾಗಿ ಶ್ರೀಕೃಷ್ಣ ಜನಸಾಮಾನ್ಯರ ಆಕರ್ಷಣೆಗಾಗಿ ಅವತರಿಸ್ತಾನೆ. ಮತ್ತೆ ಅವನು ತನ್ನ ಸಹಜವಾದ ಕ್ರೀಡೆಗಳನ್ನ ತೋರಿಸ್ತಾನೆ. ಬೆಣ್ಣೆ ಮಡಕೆಗಳನ್ನ ಹೊಡೆದು ಬೆಣ್ಣೆನೆಲ್ಲ ತಂದು ತನ್ನ ಸಹಚರರಿಗೆಲ್ಲ ಧಾರಾಳವಾಗಿ ಹಂಚ್ತಾನೆ. ವೃಂದಾವನದಲ್ಲಿ ಎಲ್ಲಾ ಕಪಿಗಳಿಗೂ ಹಂಚಿ ಬೆಣ್ಣೆನೆಲ್ಲ ಹಾಳು ಮಾಡ್ತಾ ಇರ್ತಾನೆ. ಇದು ನೋಡಿ ತಾಯಿ ಏನ್ ಮಾಡ್ತಾಳೆ, ಅವಳಿಗೆ ಭಗವಂತ ಅಂತ ಗೊತ್ತಿಲ್ಲ, ಅವನ್ ಮಗು ಅಂತಾನೆ ತಿಳ್ಕೊಂಡಿದ್ದಾಳೆ ಯಶೋದೆ. ಹಾಗಾಗಿ ಅವಳು ಏನ್ ಮಾಡ್ತಿದ್ದಾಳೆ, ಹಗ್ಗ ತಗೊಂಡ್ಬಂದು ಅವನನ್ನ ಕಟ್ಟಾಕಿ ಬೆದರ್ಸ್ತಾ ಇದ್ದಾಳೆ. ಆದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ತಾನಾಗಿದ್ರು ಕೂಡ ಅವನ್ ಏನ್ ಮಾಡ್ತಾ ಇದ್ರೆ ಕಣ್ಣೀರ್ ಸುರಿಸ್ತಾ ಇದ್ದಾನೆ ಅವಳಿಗೆ ಎದುರ್ಕೊಂಡು. ಅವನ್ ಹಚ್ಚಿರುವಂತಹ ಒಂದು ಆ ಕಾಡಿಗೆ ಕೂಡ ಕೆನ್ನೆ ಮೇಲೆ ಕಾಡಿಗೆ ನೀರ್ ಕೂಡ ಹರಿತಾ ಇದೆ. ಆ ರೀತಿ ಭಗವಂತ ಒಂದು ನಟನೆಯನ್ನ ಮಾಡ್ತಾ ಇದ್ದಾನೆ. ಆದ್ರೆ ಅವಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಅವಳಿಗೇನಾದ್ರೂ ಗೊತ್ತಾಗಿತ್ತು ನನಗಿಂತ ಉನ್ನತ ಮಟ್ಟದಲ್ಲಿ ಇದ್ದಾನೆ ಕೃಷ್ಣ ಅಂತ ಗೊತ್ತಾಗಿದ್ರೆ ಅವಳು ಹಗ್ಗ ತಗೋತಾ ಇರ್ಲಿಲ್ಲ, ಅವಳು ಕಟ್ಟಾಗ್ತಾ ಇರ್ಲಿಲ್ಲ. ಮತ್ತೆ ಭಯದ ಮೂರ್ತಿಯನ್ನೇ ಭಯಗೊಳಿಸುತ್ತಿದ್ದವನು ತನ್ನ ಸಾಮಾನ್ಯವಾದ ರೀತಿಯಲ್ಲಿ ಶಿಕ್ಷಿಸಲು ಬಯಸಿದ ತಾಯಿಯ ಬಗ್ಗೆ ಭಯ ಪಡುತ್ತಿದ್ದನು. ಭಯಕ್ಕೆ ಅವನು ಭಯ ಅಂತವನು ತನ್ನ ತಾಯಿ ಶಿಕ್ಷಿಸ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಅವನು ಭಯ ಪಡ್ತಾ ಇರ್ತಾನೆ. ಮತ್ತೆ ತಾಯಿ ಮಗನ ಈ ನಡುವಣ ಈ ಪ್ರೀತಿಯ ವಿನಿಮಯ ಸಹಜವಾದ ರೀತಿಯಲ್ಲಿ ನಡೆಯುತ್ತೆ. ಇದು ಏನಾಗುತ್ತೆ, ಕುಂತಿದೇವಿ ಇದನ್ನ ನೋಡಿ ನೆನೆಸ್ಕೊಂಡು ಅವಳು ಮೂಕ ವಿಸ್ಮಿತಳಾಗ್ತಾಳೆ. ಏನಪ್ಪ ಯಶೋಧ ಮಾತೆ ಇಷ್ಟು ಚೆನ್ನಾಗಿ ಆ ಭಗವಂತನನ್ನೇ ಕಟ್ಟಾಕ್ತಾ, ಇದು ಕುಂತಿದೇವಿಗೆ ಗೊತ್ತಾಗಿದೆ ಭಗವಂತ ಅಂತ. ಆದ್ರೆ
ಯಶೋಧ ಮಾತೆಗೆ ಗೊತ್ತಿಲ್ಲ. ಅವಳು ತನ್ನ ಸಹಜವಾದ ತಾಯಿಯ ಪ್ರೀತಿಯಿಂದ ಮಗನನ್ನ ಒಂದು ಶಿಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಕೃಷ್ಣನು ಕೂಡ ಅದೇ ತರ ನಟನೆ ಮಾಡ್ತಾ ಇದ್ದಾನೆ. ಇದನ್ನ ನೋಡಿ ಇವಳಿಗೆ ಯಾರಿಗೆ ಕುಂತಿದೇವಿ ಮೂಕ ವಿಸ್ಮಿತಳಾಗಿದ್ದಾಳೆ. ಏನು ಎಂತಹ ಮಾತೃ ವಾತ್ಸಲ್ಯ ಅಂತ ಅಂದ್ಬಿಟ್ಟು ಅವಳಿಗೆ ತುಂಬಾ ಹೊಗಳ್ತಾ ಇದ್ದಾಳೆ. ಸರ್ವಶಕ್ತನಾದ ಭಗವಂತನನ್ನ ತನ್ನ ಪ್ರೀತಿಯ ಮಗನಾಗಿ ಪಡೆದು ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಯಶೋದೆಯ ಅನನ್ಯವಾದ ಪ್ರೇಮದ ಸ್ಥಾನವನ್ನು ಪರೋಕ್ಷವಾಗಿ ಅವಳು ಹೊಗಳಿದಳು. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ತುಂಬಾ ಆ ಭಗವಂತನ ಒಂದು ಲೀಲೆಗಳನ್ನ ಹೊಗಳ್ತಾ ಇದ್ದಾಳೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಸುನಂದ ಮಾತಾಜಿ ನೀವೇನ್ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕುಂತಿದೇವಿ ಕೃಷ್ಣನ ಭಗವಂತನ ರೂಪದಲ್ಲಿ ನೋಡ್ತಾ ಭಾವಚಿತ್ರನ ಪೂಜೆ ಮಾಡೋದು, ಮತ್ತೆ ಅಂದ್ರೆ ಹಿರಿಯ ವಯಸ್ಸಾಗಿರೋದ್ರಿಂದ ಅವಳು ಇದು ಮಂಡಿಯಿಂದ ಮೇಲಕ್ಕೆ ಭಗವಂತನ್ಗೆ ನಮಸ್ಕಾರ ಮಾಡೋದು, ಆತರ ಎಲ್ಲ ಒಂದು ಭಯ ಭಕ್ತಿ ಭಾವದಲ್ಲಿ ಸೇವೆ ಮಾಡಕ್ಕೆ ಅವಳು ಇಚ್ಛೆ ಪಡ್ತಾಳೆ. ಆದ್ರೆ ಯಶೋಧ ಮಾತೆ ಆತರ ಅಲ್ಲ. ಯಶೋಧ ಮಾತೆಗೆ ಏನಂದ್ರೆ ಕೃಷ್ಣನ ಒಂದು ಸಾಮಾನ್ಯವಾದ ಮಗುನ ಒಂದು ತಾಯಿ ಆದವಳು ಯಾವ ತರ ಕೇರ್ ಮಾಡ್ತಾಳೋ ಆ ತರ ನೋಡ್ಬೇಕು. ಕೃಷ್ಣನ್ಗೋಸ್ಕರನೇ ನಾನು ಎಲ್ಲ ಮಾಡ್ಬೇಕು. ನಾನು ಏನೇ ಮಾಡಿದ್ರು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೃಷ್ಣನೇ ಸ್ಮರಣೆ ಮಾಡ್ತಾ ಇರ್ತಾಳೆ. ಯಾರು ಅಂದ್ರೆ ಯಮರಾಜನ್ಗೆ ಎಲ್ಲರೂ ಎದುರುತ್ತಾರೆ. ಆ ಯಮರಾಜನ ಎದುರಿಸಂತ ಕೃಷ್ಣನ್ನ ಈ ಯಶೋಧ ಮಾತೆ ಕಟ್ಟಾಕಿದ್ಲಲ್ಲ, ಇದ್ಯಾವ ತರ ಅಂತ ಕುಂತಿಗೆ ದಿಗ್ಭ್ರಮೆ ಆಗುತ್ತೆ. ಆಮೇಲೆ ಇನ್ನು ಶಾಂತರಸ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಈ ರಸಗಳಲ್ಲಿ ಯಾರು ಸೇವೆ ಮಾಡ್ತಾರೋ ಅದು ಕೃಷ್ಣನ್ಗೆ ತುಂಬಾ ಇಷ್ಟ ಆಗುತ್ತೆ. ತನ್ನ ಭಕ್ತರಿಗೆ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನೆ. ಕೃಷ್ಣ ಭಕ್ತ ಪರಾಧೀನ, ಭಕ್ತರಿಗೆ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನೆ. ಯಶೋದೆ ಇದ್ರಲ್ಲೂ ಕೂಡ ಕೃಷ್ಣ ಇದೇ ರೀತಿ ನಡ್ಕೊಂತಾರೆ. ಯಶೋದೆಗೆ ವಾತ್ಸಲ್ಯ ಭಾವ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಕೃಷ್ಣನ್ ಸೇವೆ ಮಾಡ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಅದೇ ತರ ವರ್ತನೆ ಮಾಡಿ ಇದು ವೃದ್ಧಾಂತ ಮುಹೂರ್ ನೇತ್ರಂ ಯುಗ್ಮಂ ರುಜಂತಂ ಕರಂಬೋಜ ಯುಗ್ಮೇನ ಸಾತಂಕ ನೇತ್ರಂ, ಕಣ್ಣಲ್ಲಿ ಅಶ್ರುಗಳನ್ನ ಸುರಿಸ್ತಾ ನಾನ್ ನಿನ್ಗೆ ಅಧೀನ ಆಗಿದ್ದೀನಿ ಅನ್ನೋ ತರ ಕೃಷ್ಣ ತನ್ನನ್ನೇ ತಾನು ಇದ್ ಮಾಡ್ಕೊಂಡು ಬಾಯಿದಿಂದ ಕಣ್ಣೀರ್ ಸುರಿಸ್ತಾ ಯಶೋದೆಗೆ ಕಟ್ಟು ಹಾಕ್ಸ್ಕೊಳಕ್ಕೆ ಇದ್ ಮಾಡ್ತಾನಲ್ಲ, ಇದೆಲ್ಲ ನೋಡಿ ಕುಂತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಮತ್ತೆ ಕಣ್ಣಿಂದು ಕಾಡ್ಗೆ ಎಲ್ಲ ತೊಳ್ದೋಗ್ತಾ ಇರುತ್ತೆ, ಇದಾಗ್ತಾ ಇರುತ್ತೆ. ಭಯದಿಂದ ಮತ್ತೆ ಬೆಣ್ಣೆ ಕಡ್ದ ಅವಳು ಯಶೋಧ ಮಾತೆ ಮಾಡ್ತಿದ್ದೆ ಕೃಷ್ಣಂಗೋಸ್ಕರ ಬೆಣ್ಣೆನ. ಆದ್ರೂ ಆ ಬೆಣ್ಣೆ ಕದ್ದಾಗ ಒಂದ್ ಕೋಲ್ ತಗೊಂಡ್ಬಂದು ಅವಳಿಗೆ ಎದುರಿಸ್ತಾಳಲ್ಲ, ಇದನ್ನೆಲ್ಲ ಕೃಷ್ಣ ಮಾಡಕ್ಕೆ ಅವಕಾಶ, ಈ ತರ ಮಾಡಕ್ಕೆ ತಾಯಿಗೆ ಅವಕಾಶ ಮಾಡ್ಕೊಟ್ಟಿರೋದು ಭಗವಂತ. ಲೋಕೋದ್ಧಾರಕ ಜಗದೋದ್ಧಾರಕ ಆಗಿದ್ರು ಕೂಡ ಯಶೋದೆಗೆ ಇಷ್ಟೆಲ್ಲ ಮಾಡಕ್ಕೆ, ವಾತ್ಸಲ್ಯ ಇದು ಪ್ರೇಮನ ಅನುಭವಿಸಕ್ಕೆ, ಮತ್ತೆ ತಾನು ಒಂದು ಮಗುವಾಗಿ ಯಾವ ರೀತಿ ವಾತ್ಸಲ್ಯ ಭಾವದಲ್ಲಿ ನಾನು ಅದನ್ನ ತಾಯಿ ಸ್ಥಾನನ ಅವ್ರಿಗೆ ಕೊಟ್ಟು ಮತ್ತೆ ಮಗುಗೆ ಏನು ಇದ್ಬೇಕು ಅದನ್ನ ಪಡ್ಕೋಬೇಕು ಅನ್ನೋ ಇದ್ರಲ್ಲಿ ಕೃಷ್ಣ ತನ್ನನ್ನೇ ತಾನು ಮರ್ತು ಈ ಲೀಲೆಯಲ್ಲಿ ಭಾಗಿಯಾಯ್ತನ್ನಲ್ಲ, ಅದು ತುಂಬಾ ಶುದ್ಧ ವಾತ್ಸಲ್ಯನ ತೋರಿಸುತ್ತೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲ ಭಕ್ತರಿಗೂ. ಕೃಷ್ಣನ ದಿವ್ಯ ಲೀಲೆಗಳು, ಸೊ ಕುಂತಿದೇವಿ ದಿವ್ಯ ಲೀಲೆಗಳನ್ನು ಕೂಡ ಸ್ಮರಿಸ್ತಾ ಇದ್ದಾರೆ. ಕಂಟಿನ್ಯೂ ಮಾಡೋಣ ನಾವು ಮತ್ತೆ. ಶೇರಿಂಗ್ ಇಲ್ವಾ ಇದು? ಹಾಗೆ ನಾವು ಕೇಳೋದು ಕೃಷ್ಣ 4 ಕ್ವಾಲಿಟೀಸ್ ನಾರಾಯಣ ರೂಪದಲ್ಲಿ ಕೃಷ್ಣ ತೋರಿಸೋದಿಲ್ಲ. 60 ದಿವ್ಯ ಲಕ್ಷಣಗಳನ್ನು ತೋರಿಸ್ತಾರೆ. ಇನ್ನೂ 4 ಲಕ್ಷಣಗಳು ಎಕ್ಸ್ಟ್ರಾ ಕ್ವಾಲಿಟೀಸ್, ಗುಣಗಳು ಕೃಷ್ಣನ ರೂಪದಲ್ಲಿ. ಅವನ ಇನ್ನ ಹೆಚ್ಚು ಸೌಂದರ್ಯ, ಇನ್ನ ಅವನ ಕೊಳಲು ಊದೋದು, ಮತ್ತೆ ಅವನ ಆತ್ಮೀಯ ಭಕ್ತರು ಸ್ಪೆಷಲ್ ಕೃಷ್ಣನ ರೂಪದಲ್ಲಿ ಇನ್ನ ಈ ತರ ಆತ್ಮೀಯ ರೂಪಗಳಿಲ್ಲ. ಮತ್ತೆ ಕೃಷ್ಣನ ಒಂದು ಈ ತರ ಲೀಲೆಗಳು, ಈ ತರ ಪಾಸ್ಟ್ ಟೈಮ್ಸ್, ಈ ತರ ಚೈಲ್ಡ್ಹುಡ್ ಪಾಸ್ಟ್ ಟೈಮ್ಸ್, ಈ ಬಾಲ್ಯ ಲೀಲೆಗಳೆಲ್ಲ ಆಗ್ಬೋದು, ಕೃಷ್ಣನ ರೂಪಕ್ಕೆ ಇದು ಅಂದ ಇರೋದು.
ಬೇರೆ ಭಗವಂತನ ರೂಪಗಳಲ್ಲಿ ಭಗವಂತನು ಗೌರವಾನ್ವಿತವಾಗಿ ಅಲ್ಲಿ ತೋರಿಸೋದಲ್ಲಿ, ಅಲ್ಲಿ ಭಯದಿಂದ ಗೌರವದಿಂದಾನೇ ತೋರಿಸೋದಲ್ಲಿ ಭಕ್ತರಿಗೆ. ಅವ್ರಿಗೆ ಗೊತ್ತು ಕೃಷ್ಣನ ಪರಮಪುರುಷನ ಸ್ಥಾನ ಗೊತ್ತು. ಕೃಷ್ಣ ರೂಪದಲ್ಲಿ ಕೃಷ್ಣನು ಮರೆಸೋದು. ಸೊ ಯಶೋದಾಮಾಯಿ ಅವರೆಲ್ಲ ಆ ಇದರಲ್ಲಿದ್ದಾರೆ, ಆ ಭಾವ ಎಕ್ಸ್ಟ್ರಾ. ಕೃಷ್ಣನ ರೂಪದಲ್ಲಿ ಇದು ಎಕ್ಸ್ಟ್ರಾ ಅಂತ ಹೇಳ್ಬೋದು, ಈ ತರ ಒಂದು ಸ್ಪೆಷಾಲಿಟಿ. ನಾನು ಉದಾಹರಣೆಯಾಗಿ ಪ್ರಭುಪಾದ ಕೊಡೋದು, ಈ ತರ ಒಂದು ಇದೆ ಪ್ರವೃತ್ತಿ, ಎಲ್ಲವೂ ಕೂಡ ಬರ್ತಾರೆ ಕೃಷ್ಣನಿಂದ. ಕೃಷ್ಣನೇ ಮೂಲ ಆಧಾರ ಎಲ್ಲದಕ್ಕೂ, ಜನ್ಮಾದ್ಯಸ್ಯ ಯತಃ. ಸೊ ಎಲ್ಲವೂ ಅವನಿಂದನೇ ಬರೋದು. ಸೊ ಹಾಗೆ ಭೌತಿಕವಾಗಿ ನಾವು ನೋಡೋದಿದೆ ಈ ತರ ಒಂದೊಂದು ಚಟುವಟಿಕೆಗಳು. ಯಾರೋ ಹೇಳ್ತಾರೆ, ಶ್ರೀಲ ಪ್ರಭುಪಾದರ ಒಂದು ಐತಿಹಾಸಿಕವಾಗಿ ಒಂದು 150 ವರ್ಷಗಳ ಹಿಂದೆ ಬ್ರಿಟಿಷ್ ಕಾಲದಲ್ಲಿ, ಬ್ರಿಟಿಷ್ ಇದರಲ್ಲಿ ನಡೆದ ಒಂದು ಘಟನೆ. ಕ್ವೀನ್ ವಿಕ್ಟೋರಿಯಾ ಅವರ ಪ್ರೈಮ್ ಮಿನಿಸ್ಟರ್ ಯಾರೋ ಗ್ಲಾಡ್ ಸ್ಟೋನ್ ಅಂತಾನೆ ಯಾರು, ಆ ದೊಡ್ಡ ಪ್ರೈಮ್ ಮಿನಿಸ್ಟರ್. ಭಾರತ ಎಲ್ಲ ಅವರ ಆಕ್ರಮಣದಲ್ಲಿದೆ, ಎಲ್ಲ ದೇಶಗಳನ್ನು ಆಕ್ರಮಿಸಿದ್ದಾರೆ. ಸೊ ಇವ್ರನ್ನ ಮುಖ್ಯ ಪ್ರಧಾನಮಂತ್ರಿನ ನೋಡ್ಲಿಕ್ಕೆ ಯಾರೋ ಬರ್ತಾರೆ. ಸೊ ಬಂದು ಕೇಳಿದ್ರೆ ಅವರು ತುಂಬಾ ಬ್ಯುಸಿ ಅಂತ ಹೇಳ್ತಾರೆ. ಅವರು ಹೌದಾ ತುಂಬಾ ಬ್ಯುಸಿ ಆಯ್ತು, ವೆಯ್ಟ್ ಮಾಡ್ತಾರೆ. ಆಯ್ತು 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 3/4 ಗಂಟೆ, 1 ಗಂಟೆ ಆಯ್ತು, ಬ್ಯುಸಿ. ಸೊ ಅವ್ರಿಗೆ ಕುತೂಹಲತೆ, ಏನ್ ಇಷ್ಟು ಬ್ಯುಸಿ, ಏನೇನ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ ಅಂತ. ಸೊ ಅಲ್ಲಿ ಕಿಟ್ ಯಾವ್ದೋ ಬಾಗಿಲು ಸ್ವಲ್ಪ ತೆಗೆದಿತ್ತು ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ಅವರು ಸ್ವಲ್ಪ ತೆಗೆದು ನೋಡ್ತಾ ಇರುತ್ತೆ ಒಳಗೆ. ಸೊ ನೋಡಿದ್ರೆ ಒಳಗೆ ಏನಾಗಿದೆ, ಈ ದೊಡ್ಡ ಪ್ರಧಾನಿ, ಅಷ್ಟು ದೊಡ್ಡ ಪ್ರಧಾನಿ, ಅಷ್ಟು ಬಲಶಾಲಿ, ಅವರ ಮಾತು ಮೇಲೆ ಸಂಪೂರ್ಣ ಬ್ರಿಟಿಷ್ ಸಾಮ್ರಾಜ್ಯ ನಡೀತಾ ಇರೋದು. ಆದ್ರೆ ಅವರು ಅವರ ಮೊಮ್ಮಗನ ಕುದುರೆ ಆಗಿಬಿಟ್ಟಿದ್ದಾರೆ. ಸೊ ಮೊಮ್ಮಗನ ಅವ್ರ ಹೆಗಲ್ ಮೇಲೆ ಹಾಕೊಂಡು, ಮೊಮ್ಮಗ ಅವ್ರಿಗೆ ಹಟ್ 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 ಇಲ್ಲಾಂದ್ರೆ ಹಿಂಗೆ ಹೇಗೆ ನಾವು ಕುದುರೆನ ಆಟ ಮಾಡಿಸ್ತೀವಿ, ಓಡಿಸ್ತೀವೋ ಆ ತರ. ಸೊ ಅವರು ಮೊಮ್ಮಗ ಅವ್ರ ಮೇಲೆ ಮಾಡ್ತಾರೆ. ಸೊ ಇದು ಹೇಳ್ತಾರೆ, ಈ ತರ ಇದು ಆನಂದ. ಸೊ ಆ ದೊಡ್ಡ ಪ್ರಧಾನಿ ಏನು ಕುದುರೆ ಅಲ್ಲ, ಆದ್ರೆ ತನ್ನ ಮೊಮ್ಮಗನೊಟ್ಟಿಗೆ ಅದೊಂದು ಆತ್ಮೀಯ ಸಂಬಂಧ, ಅದರಲ್ಲೊಂದು ಆನಂದ ಅವರು ಅನುಭವಿಸೋದು. ಸೊ ಹೀಗೆ ನಾವು ನೋಡೋದು ಕೃಷ್ಣ ಪರಮಪುರುಷ, ದೇವೋತ್ತಮ ಪರಮಪುರುಷ ನಾರಾಯಣ. ಅದೇ ಕೃಷ್ಣ ರೂಪದಲ್ಲಿ ಅವನು ಇನ್ನು ಆತ್ಮೀಯವಾಗಿ ಅವನ ಭಕ್ತರೊಟ್ಟಿಗೆ ಲೀಲೆಗಳನ್ನು. ಸೊ ಅವನು ಆನಂದವನ್ನು ಅದರಲ್ಲಿ ಅವನು ಆನಂದವನ್ನು ಪಡಿತಾನೆ. ಕೃಷ್ಣನು ತನ್ನ ಭಕ್ತರಿಗೆ ಅಧೀನನಾಗಿ ಅವನು ಆನಂದ ಪಡೆಯೋದು. ನಂದ ಮಹಾರಾಜರ ಈ ಜೊತೆ ಆಗ್ಬೋದು, ಅವರ ಚಪ್ಪಲಿಯನ್ನು ತಲೆ ಮೇಲೆ ಹಾಕೊಂಡ್ ಬರೋದು, ಇಲ್ಲಾಂದ್ರೆ ಈಗ ಯಶೋದೆ ಮಾಯಿ ಲೀಲೆಗಳು ನೋಡೋದು. ಸೊ ಇದೆಲ್ಲೂ ಆನಂದವನ್ನು ಕೃಷ್ಣ ಅನುಭವಿಸೋದು. ಸೊ ಎಲ್ಲವೂ ಕೂಡ ಇದೆ ಭೌತಿಕವಾಗಿ ನಾವು ವ್ಯಕ್ತಪಡಿಸೋ ಎಲ್ಲ ಮೂಲ ಕೃಷ್ಣನಿಂದನೇ ಎಲ್ಲ ಬರ್ತಾ ಇರೋದು. ಈ ಭಾವನೆಗಳು ಕೂಡ ಕೂಡ ಬರುತ್ತೆ. ಏನು ವ್ಯಕ್ತವಾಗುತ್ತೆ ನಮ್ಗೆ ಭೌತಿಕವಾಗಿ ಸುಖ ಆನಂದ ಅಂತಕ್ಕಂಥದ್ದು, ಅದು ಮೂಲವಾಗಿ ಕೃಷ್ಣನಲ್ಲಿದೆ. ಆದ್ರೆ ಕೃಷ್ಣನಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ, ಯಾವ ಭೌತಿಕ ಕಲ್ಮಶವಿಲ್ಲ. ಬೇರೆ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದ್ರೆ ನೀವು ಹೇಗೆ ಕುಂತಿದ್ದೀರಿ, ದಿಗ್ಭ್ರಮೆ ಆಯ್ತು ಅಂತ ಎಲ್ಲರೂ ಬಹಳ ಚೆನ್ನಾಗಿ ವಿಮರ್ಶೆ ಕೊಟ್ಟರು. ಸೊ ನಾವು ಮುಂದುವರ್ಸೋಣ. ಪರಿಪೂರ್ಣ ನಾಗರಿಕತೆಯ ಕುಂತಿಯ ಪ್ರಾರ್ಥನೆ 37ನೇ ಶ್ಲೋಕದ ಇದು. ಪರಿಪೂರ್ಣ ನಾಗರಿಕತೆಯ ಗರಿಷ್ಠ ಸಾಧನೆ ಎಂದರೆ ಕಲಿತನದಿಂದ, ವಿತ್ ವ್ಯಾಲರ್, ಆಕ್ಚುಲಿ ವ್ಯಾಲರ್ ತುಂಬಾ ಒಂದು ಇದರಿಂದ, ಧೈರ್ಯದಿಂದ ಅಥವಾ ಸಾಮರ್ಥ್ಯದಿಂದ ಕಾರ್ಯನಿರ್ವಹಿಸುವುದು ಮತ್ತು ಅದೇ ಸಮಯಕ್ಕೆ ಭಗವಂತನ ಸಂಪೂರ್ಣವಾಗಿ ಅವಲಂಬಿಸುವುದು. ಈ ಮಟ್ಟದ ನಾಗರಿಕತೆಯನ್ನು ಆದರ್ಶಯುತವಾಗಿ ಕಾರ್ಯರೂಪಕ್ಕೆ ತಂದವನೆಂದರೆ ಪಾಂಡವರೇ. ನಿಸ್ಸಂಶಯವಾಗಿಯೂ ಅವರು ಭಗವಾನ್ ಶ್ರೀಕೃಷ್ಣನ ಪೂರ್ಣಾನುಗ್ರಹದ ಅವಲಂಬಿಗಳಾಗಿದ್ದರು. ಆದರೆ ಅವರು ಭಗವಂತನ ಮೈಗಳ್ಳ ಪರತಂತ್ರ ಜೀವಿಗಳಾಗಿರಲಿಲ್ಲ. ಸೊ ಬಹಳ ಚೆನ್ನಾಗಿದೆ ಈ ಸ್ಟೇಟ್ಮೆಂಟ್. ಇದು ಏನಂದ್ರೆ, ಇದು ಹೇಗೆ ಐಡಲ್ ಪ್ಯಾರಸೈಟ್ಸ್, ಅವ್ರ ಮೈಗಳ್ಳ ಪರತಂತ್ರ ಜೀವಿಗಳಲ್ಲ ಅವರು. ಸೊ ಅವರು ಸ್ವಂತಹ ಕೂಡ ಅವ್ರಿಗೆ ಎಷ್ಟೋ ಅವ್ರ ಅರ್ಹತೆಗಳಿತ್ತು. ಒಬ್ಬೊಬ್ಬರು ಯಾರು, ಧರ್ಮರಾಜ, ಭೀಮಸೇನ, ಅರ್ಜುನ ಎಲ್ಲರೂ ಕೂಡ ಬಹಳ ಭೌತಿಕ ಅರ್ಹತೆಗಳನ್ನು ಕೂಡ ಪಡೆದಿದ್ರು. ಎಷ್ಟು ಅಸ್ತ್ರಗಳು ಪಡೆದಿದ್ರು, ಎಷ್ಟು ದೇವತೆಗಳನ್ನು ಇಂದ ಪಡೆದಿದ್ರು ಅವರು. ಅವರ ಅಭ್ಯಾಸ, ಈ ಅರ್ಜುನ ಬಗ್ಗೆ ನಾವು ಕೇಳ್ತೀವಲ್ಲ, ಗುಡಾಕೇಶ ಅಂತ ಕೇಳ್ತೀವಿ. ಗುಡಾಕೇಶ ಅಂದ್ರೆ ನಿದ್ದೆಯನ್ನು ಜಯಿಸಿದವನು. ಆಮೇಲೆ ದ್ರೋಣಾಚಾರ್ಯರ ಶಿಷ್ಯನಾದಾಗಲೂ ಕೂಡ ಅವರು ಬೆಸ್ಟ್ ಡಿಸೈಪಲ್, ಅವರು ಎಲ್ಲರ ಶಿಷ್ಯರಿಗೆ ಉತ್ತಮವಾದ ಶಿಷ್ಯ. ಸೊ ಅವ್ರು ರಾತ್ರಿ ಹೊತ್ತು ಕೂಡ ಅವ್ರು ಅಭ್ಯಾಸ ಮಾಡ್ತಾ ಇದ್ರು. ಮತ್ತೆ ಹಾಗೆ ದ್ರೋಣಾಚಾರ್ಯರು, ನಾನು ನಿನ್ನ ಉನ್ನತವಾದ ಯೋಧನಾಗಿ ಮಾಡ್ತೇನೆ,
ಈ ಮೂರು ಲೋಕದಲ್ಲಿ ನಿನ್ನಷ್ಟು ಯಾರು ಸಮ ಇರೋದು. ಸೊ ಆ ರೀತಿ ತುಂಬಾ ಅವರು ಎಲ್ಲ ಆ, ಅರ್ಹತೆಗಳನ್ನು ಪಡೆದವರು. ಅವ್ರು ಸುಮ್ಮನೆ ಅವರು ನಾವು ಕೃಷ್ಣ ಭಕ್ತಿಯಲ್ಲಿದ್ದೇವೆ, ನಾವು ಆಯ್ತು ಇನ್ನೇನು ಮಾಡೋದು ಬೇಡ, ನಾವು ಮಲಗಿದ್ರೆ ಸಾಕು. ಸೊ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ಸೊ ಕೃಷ್ಣನು 18 ದಿವಸದಲ್ಲಿ ಕೊಟ್ಬಿಟ್ಟ ಯಾರಿಗೆ? ಪಾಂಡವರಿಗೆ ಸಂಪೂರ್ಣ ಇಬ್ಬ ಭೂಲೋಕದ ಆಧಿಪತ್ಯ 18 ದಿವಸ. ಸೊ ನಿಮಗೂ ಕೂಡ ಕೊಡ್ಬೋದು ಕೃಷ್ಣ, ಆದ್ರೆ ನೀವೇನ್ ಮಾಡ್ತೀರಾ? ಕೃಷ್ಣ ಕೊಟ್ರೆ ನಿಮಗೆ ನೀವು ಮಲಗ್ತೀರಾ ಅಷ್ಟೇ. ಸೊ ನಾವು ನೋಡ್ತೀವಿ ಯಾರಿಗಾದ್ರೂ ಅಧಿಕಾರ ಸಿಗೋದು, ಇನ್ನೊಂದು ಸಿಗೋದು, ಒಂದು ಕಷ್ಟವಿಲ್ಲದೆ ಇನ್ನೊಂದಿಲ್ಲ ಸಿಕ್ಕಿದ್ರೆ ಅದು ಎಷ್ಟು ಸಮಯ ಇರುತ್ತೆ, ಅದು ಹಾಗೆ ಫಿನಿಶ್ ಮಾಡು. ಅದರ ಒಂದು ಸಾಮರ್ಥ್ಯ, ಅದರ ಒಂದು ಇದು ಬೆಲೆ ಗೊತ್ತಿಲ್ಲ, ಇನ್ನೊಂದು ಅದು ಪ್ರಾಮಾಣಿಕವಾಗಿ ಅದನ್ನ ಪಡೆದಿಲ್ಲ. ಹಾಗಿರುವಾಗ ಅದು ಈ ಫ್ರೀಯಾಗಿ ಬರುತ್ತೆ, ಅದು ಫ್ರೀಯಾಗಿ ಹೋಗ್ಬಿಡುತ್ತೆ. ಸೊ ಆ ರೀತಿ ಅದರ ಒಂದು ಬೆಲೆ, ಅದರ ಒಂದು ಜವಾಬ್ದಾರಿ, ಅದರ ಒಂದು ಇದು ತಿಳಿದ ಮೇಲೆ ನಾವು ಅದನ್ನ ಸರಿಯಾಗಿ ಅದನ್ನ ಹೊಣೆಗಾರಿಕೆ ರಕ್ಷಣೆ ಮಾಡಕ್ಕಾಗುತ್ತೆ. ಹೇಗೆ ಇಲ್ಲಿ ಧರ್ಮರಾಜರು ಇವರೆಲ್ಲ ಸಂಪೂರ್ಣ ಧರ್ಮದ ಇದರಲ್ಲಿದ್ದಾರೆ, ಹಾಗೆ ಇದ್ದಾರೆ. ಮತ್ತೆ ಎಲ್ಲ ಅರ್ಹತೆಗಳನ್ನು ಪಡೆದಿದ್ದಾರೆ. ಅವರೇನು ಯಾವ ಅರ್ಹತೆ ಇಲ್ಲದೆ, ಯಾವ ಶ್ರಮವಿಲ್ಲದೆ ಅವರು. ಸೊ ಕೃಷ್ಣ ಅರ್ಜುನನಿಗೆ ಏನು, ನೀನು ಮಲಗು, ನಾನು ನಿನ್ಗೆ ಕೊಡ್ತೇನೆ, ನಾನು ನಿನ್ಗೋಸ್ಕರ ಯುದ್ಧ ಮಾಡಿದ್ದೀನಿ. ಸೊ ಅರ್ಜುನ ಯುದ್ಧ ಮಾಡ್ದ, ಯುದ್ಧದಲ್ಲಿ ಅರ್ಜುನ ಶ್ರಮ ಪಟ್ಟ. ಸೊ ಕೃಷ್ಣ ಗೀತೆಯಲ್ಲಿ ಹೇಳೋದು, ನೀನು ಗೆದ್ರೆ ನೀನು ಈ ಸಾಮ್ರಾಜ್ಯವನ್ನು ಪಡಿತೀಯ, ಸತ್ರು ಕೂಡ ನಿನಗೆ ನಾಶ ಇಲ್ಲ. ಸೊ ಆ ರೀತಿಯಲ್ಲೆಲ್ಲ ಕೃಷ್ಣ ಹೇಳೋದು. ಸೊ ಅಂದ್ರೆ ಕೃಷ್ಣ ಭಕ್ತರಾದವರು ಅವರು ಕೃಷ್ಣನ ಅವಲಂಬಿಸೋದಷ್ಟೇ ಅಲ್ಲ, ಅಲ್ಲಿ ಹೇಳ್ತಾ ಇರೋದು ಇಲ್ಲಿ ಅವರು ಶ್ರಮ ಕೂಡ ಪಡಬೇಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಸೊ ನಾವು ನಮ್ಮ ಪ್ರಯತ್ನ ಕೂಡ ಇರಬೇಕು. ಸೊ ಇದು ಶಿಲ ಪ್ರಭುಪಾದರ ಬಗ್ಗೆ ಹೇಳ್ತಾರೆ. ಸೊ ಎಷ್ಟು ಶ್ರಮ ಪಟ್ಟರು ಶಿಲ ಪ್ರಭುಪಾದರು ಹೇಳ್ತಾರೆ, ಈ ವಯಸ್ಸಲ್ಲಿ 70ನೇ ವಯಸ್ಸಲ್ಲಿ ನಾನು ಇಷ್ಟು ಶ್ರಮ ಪಡ್ತಾ ಇದ್ದೀನಿ. ಅವರು ಶಿಷ್ಯರು ಕೂಡ ನೋಡಿದ್ದು, ಅವರು ಅಷ್ಟು ಶ್ರಮ ಪಡೆದ್ ನೋಡು, ಅವರು ಕೂಡ ಅವರ ಜೀವವನ್ನು ಅವರು ಪ್ರಭುಪಾದರಿಗೆ ಅವರು ಮುಡಿಪಾಗಿಟ್ಟರು. ಶಿಲ ಪ್ರಭುಪಾದರು ಕೆಲವೇ ಗಂಟೆ ನಿದ್ದೆ, ಅವರು 2 ಗಂಟೆ 3 ಗಂಟೆ ತಾಸೇನು ರಾತ್ರಿಯಲ್ಲಿ ಅಷ್ಟೇ. ಮತ್ತೆ ಮಧ್ಯರಾತ್ರಿಯಲ್ಲಿದ್ದು ಅವರೆಲ್ಲ ಪುಸ್ತಕಗಳನ್ನ ಅನುವಾದ ಮಾಡ್ತಾ ಇದ್ರು, ಅದರ ಭಾವಾರ್ಥ ಕೊಡ್ತಾ ಇದ್ರು. ಇಂದಿನ ಆಚಾರ್ಯರಿಗೆಲ್ಲ ಟೀಕೆಗಳೆಲ್ಲ ಅದೆಲ್ಲ ಅಧ್ಯಯನ ಮಾಡಿ ನಮ್ಗೆ ಇವತ್ತಿಗೆ ನಾವು ಅದನ್ನ ಹೇಗೆ ಅದನ್ನ ಅಭ್ಯಾಸ ಮಾಡ್ಬೇಕು ಅದನ್ನ ತಿಳಿಸ್ಕೊಡ್ತಾ ಇದ್ರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಭುಪಾದ ನಿರಂತರವಾಗಿ ಹೋಗ್ತಾ ಇದ್ರು. ಹೇಳ್ತಾರೆ ಶಿಲ ಪ್ರಭುಪಾದ, ನನಗೆ ಇಷ್ಟು ಕೇಂದ್ರಗಳಿದೆ, ಆದ್ರೆ ಎಲ್ಲೂ ಕೂಡ ನಾನು 3 ದಿವಸಕ್ಕಿಂತ ಹೆಚ್ಚು ಇರ್ಲಿಕ್ಕೆ ನಾನು ಪ್ರಯಾಣ ಮಾಡ್ಬೇಕು. ಸೊ ಆ ವಯಸ್ಸಿನಲ್ಲಿ ಪ್ರಯಾಣ, ಸೊ ಒಂದು ಸ್ಥಳದಿಂದ ನಾವು ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡೋದೇನು ಸುಮ್ಮನೆ ಆಗುತ್ತಾ? ಸೊ ಪ್ರಯಾಣ ಮಾಡೋದು, ಮತ್ತೆ ಅಲ್ಲಿ ಹೋಗಿ ಅಲ್ಲಿ ದಿನಚರಿ. ಸೊ ನಮಗೆ ಒಂದ್ ಕಡೆ ಹೋದ್ರೆ ಆಯಾಸ ಆಗುತ್ತೆ, ಇನ್ನೊಂದಾಗುತ್ತೆ. ಸೊ ಶಿಲ ಪ್ರಭುಪಾದರ ಒಂದ್ ಕಡೆ ಅವ್ರು ಯಾರೋ ಪತ್ರಕರ್ತರು ಕೇಳಿದಾಗ, ನನ್ನಷ್ಟು ನೀವು ಕೆಲಸ ಮಾಡಕ್ಕಾಗಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಯಾಕಂದ್ರೆ ಸಾಧಾರಣವಾಗಿ ನಾವು ದೇವರು ಭಗವಂತನ ಭಕ್ತಿ ಮಾಡೋದಂದ್ರೆ ನಾವು ಮೈಗಳ್ಳರು, ನಾವೇನು ಕೆಲಸ ಮಾಡೋದಿಲ್ಲ ಆತರ ಜನರ ಭಾವನೆ ಆಗಿರುತ್ತೆ. ಇಲ್ಲ, ಆತರ ಅಲ್ಲ. ಸೊ ಭಕ್ತರಾದವರು ಅವರು ಕೃಷ್ಣನಿಗೋಸ್ಕರ ಅವರು ಶ್ರಮಿಸ್ಬೇಕು ಅವರು. ಸೊ ಹೀಗೆ ನಮಗೆ ಇಲ್ಲಿ ಪಾಂಡವರು ಅವರ ಉದಾಹರಣೆ ಇದೆ, ಶಿಲ ಪ್ರಭುಪಾದರ ಉದಾಹರಣೆ ಇದೆ. ಸೊ ಶುದ್ಧ ಭಕ್ತರ್ ಅವರ ಉದಾಹರಣೆ ನಮಗೆ. ಸೊ ಎಷ್ಟು ಅವರು ಅವರ ನಾವು ಅದರ ನಮಗೆ ಪಾಠ ನಮಗೆ. ಇದು ಕೇವಲ ಭಕ್ತಿ ಅಂದ್ರೆ ಇದು ಕೇವಲ ಈಸಿ ಲೈಫ್ ಅಲ್ಲ, ಈಸಿ ಗೋಯಿಂಗ್ ಲೈಫ್ ಅಲ್ಲ, ನಮಗೆ ಪಾಠ. ಸೊ ಇವತ್ತು ಈಗ 40ನೇ ಶ್ಲೋಕ, ಇದಕ್ಕೆ ಇನ್ನೊಂದ್ಸಲ ಎಲ್ಲ ಡಿವೈಡ್ ಆಗಿ ಹೇಳ್ಬೋದು ಅನ್ಸುತ್ತೆ. 40ನೇ ಶ್ಲೋಕ, ಇಮೇ ಜನಪದ ಸ್ವೃದ್ಧ ಸುಪಕೌಷಧಿ ವಿರುದ್ಧ ವನಾದ್ರಿ ನದಿ ಉದನ್ವಂತೋ ಈ ವೇದಾಂತೆ ತಪ ವೀಕ್ಷಿತ. ಸೊ ಇದನ್ನು ಡಿಸ್ಕಸ್ ಮಾಡಿ ಸೊ ಇದರ ಬ್ರೇಕಪ್ ಮಾಡ್ತೀನಿ ನಾನು ಅಷ್ಟೇ. ಆದ್ಮೇಲೆ ಎರಡು ಇನ್ನೇ ಅಷ್ಟೇ, ಆಲ್ಮೋಸ್ಟ್ ಫಿನಿಶ್. ಇದು
Just breakout room where it is. There it's good. Yes. Re-entry ಮಾಡಬೇಕಲ್ಲ. ಎಷ್ಟು ಸೊ ಡಿಸ್ಕಸ್ ಮಾಡಿ ಮತ್ತೆ ಇದು 40ನೇ ಶ್ಲೋಕ ಮತ್ತೆ ಇದರ ಯಾರು ಪ್ರೆಸೆಂಟ್ ಮಾಡಿ ಯಾರು ಇವಾಗ ಹೇಳಿದ್ದೀರಾ ಅವ್ರು ಬಿಟ್ಟು ಬೇರೆ ಯಾರು ಪ್ರೆಸೆಂಟ್ ಮಾಡಿ
ಹರೇ ಕೃಷ್ಣ. ಸೊ ಕಸ್ತೂರಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ. ಇಲ್ಲಿ ಭಗವಂತನ ನಮ್ಗೆ ಭಗವಂತನಿಂದ ಭಗವಂತನ ದಯೆಯಿಂದನೇ ನಮ್ಗೆ ಸಮೃದ್ಧಿಯಾಗಿ ಎಲ್ಲ ಒಂದು ನೈಸರ್ಗಿಕ ಪ್ರಕೃತಿಯಿಂದನೇ ನಮ್ಗೆ ಸಹಜವಾಗಿ ಸಿಗ್ತಾ ಇದೆ ಎಲ್ಲ ಒಂದು ಧಾನ್ಯಗಳು, ವನಸ್ಪತಿಗಳು, ಹಣ್ಣುಗಳು, ನದಿಗಳು ಎಲ್ಲ ಒಂದು ಖನಿಜ ತುಂಬಿರುವಂತ ಒಂದು ಪರ್ವತಗಳು, ಎಲ್ಲ ಮರಗಳು ಎಲ್ಲಾನು ನಮ್ಗೆ ಔಷಧಿ ಮರಗಳಿದೆ, ಧಾನ್ಯಗಳಿದೆ, ಎಲ್ಲ ಸಮೃದ್ಧಿಯಾಗಿದೆ, ನದಿಗಳು ತುಂಬಿ ಹರಿತಾ ಇದೆ, ಖನಿಜ ತುಂಬಿರುವಂತ ಪರ್ವತಗಳೇ ಇದೆ. ಇದೆಲ್ಲ ಇದ್ರೂನು ಮನುಷ್ಯ ಒಂದು ದುಡಿಮೆ ಭೋಗಾಕಾಂಕ್ಷೆಗೆ ನಾವು ಇಲ್ಲಿ ಭಕ್ತಿ ಸೇವೆ ಮಾಡೋದ್ ಮುಖ್ಯ ಅಂತ ತಿಳಿಸ್ತಾ ಇದಾರ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಭಕ್ತಿಯಲ್ಲಿ ತೊಡಗಿಸ್ಕೋಬಹುದು. ನಾವು ಭೋಗಾಕಾಂಕ್ಷೆ ಮತ್ತು ನಾವು ಇಂದ್ರಿಯ ತೃಪ್ತಿಯಿಂದ ಐಹಿಕ ಒಂದು ಪ್ರಕೃತಿನ ನಾವು ಬಳಸ್ಕೊಂಡು ಐಹಿಕ ಒಂದು ಆಸೆಯಿಂದ ನಾವು ಪ್ರಕೃತಿನ ಬೇರೆ ತರ ಬಳಸ್ಕೊತಾ ಇದೀವಿ, ಸಿಕ್ಕಾಕೊಂಡಿದೀವಿ, ಶೋಷಕ ಪ್ರಯತ್ನ ಮಾಡ್ತಾ ಇದೀವಿ, ಇನ್ನೂ ಬೇಕು ಇನ್ನ ಏನೋ ಒಂದ್ ಮಾಡ್ಬೇಕು ಅಂತ. ಹಾಗಂದ್ರೂ ನಾವು ಇಷ್ಟೆಲ್ಲ ಇದ್ರು ನಮ್ಗೆ ಭಗವಂತನಿಂದ ಸಿಕ್ಕಿರೋ, ಪ್ರಕೃತಿಯಿಂದ ಸಿಕ್ಕಿರೋ ಕೊಡುಗೆ ಇದೆ. ಆದ್ರೂ ಕಸಾಯಿಖಾನೆಗಳು ಮತ್ತೆ ಎಲ್ಲ ಒಂದು ಪ್ರಾಣಿಯ ಅದು ನಮ್ಗೆ ಆಹಾರಕ್ಕೇನ್ ತೊಂದ್ರೆನೇ ಇಲ್ಲ. ಇಷ್ಟೆಲ್ಲ ಇದ್ರು ಇದೆಲ್ಲ ಯಾಕೆ ಅಂತ ತಿಳಿಸ್ತಾ ಇದಾರೆ ಇಲ್ಲಿ. ಮತ್ತೆ ಇಷ್ಟೆಲ್ಲ ನಾವು ಬೇಕಾಗೇ ಇಲ್ಲ. ನಾವು ಭಗವಂತನ ಭಕ್ತಿ ಮಾಡ್ಬೇಕು, ಭಗವಂತನ ನಿಯಮಗಳ ಅಧೀನವಾಗಿರ್ಬೇಕು ನಾವು, ಮತ್ತು ಭಕ್ತಿ ಸೇವೆ ಮಾಡೋದ್ ಮುಖ್ಯ. ಇಲ್ಲಿ ನಾವು ಪರಿಪೂರ್ಣತೆ ಮಾಡ್ಕೋಬೇಕು. ಮನುಷ್ಯ ಜನ್ಮ ಸಿಕ್ಕಿರೋದೇ ಭಕ್ತಿ ಸೇವೆ ಮಾಡೋದಕ್ಕೆ. ಇಲ್ಲಿ ಭಕ್ತಿ ಸೇವೆ ಮಾಡಿ ನಮ್ಮ ಒಂದು ಜನ್ಮ ಒಂದು ಪರಿಪೂರ್ಣತೆ ತಗೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕುಂತಿದೇವಿ ಈ ಸೂಚನೆ ನಿರ್ದಿಷ್ಟವಾಗಿದೆ ಅಂತ ಹೇಳ್ತಾರೆ. ಭಗವಂತ ಅನುಗ್ರಹ ಎಲ್ಲರ ಮೇಲಿದೆ, ಎಲ್ಲರಿಗೂ ಆಹಾರನೂ ಕೊಟ್ಟಿದ್ದಾರೆ, ಒಂದು ಸಮೃದ್ಧಿಯಾಗಿ ಎಲ್ಲಾ ಕೊಟ್ಟಿದ್ದಾರೆ. ಆದ್ರೂ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಮೇಯ್ನ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಭಟ್ಟ ಮಾತಾಜಿ ನೀವೇನ ಸೇರಿಸ್ಬೇಕಾ? ಪ್ರಭುಜಿ ಹರೇ ಕೃಷ್ಣ. ಮಾತಾಜಿ ಹೇಳಿದ್ದಾರೆ ಕೆಲವು ಪಾಯಿಂಟ್ಸ್, ಆದ್ರೆ ನಾನು ಪ್ರಭುಪಾದ್ರು ಒಂದ್ಸಲ ಒಂದ್ ಏರ್ಪೋರ್ಟ್ ಅಲ್ಲಿ ಇನ್ನೊಂದ್ ಕಡೆ ಹೋಗೋದಕ್ಕೂ ಏನೋ ಕಾಯ್ತಾ ಇರ್ತಾರೆ. ಆಗ ಜನಗಳು ಒಂದೇ ಸಮ ಬ್ಯುಸಿಯಾಗಿ ಬ್ಯಾಗ್ಗಳು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಹೋಗ್ತಾರೆ ಇವರು ಅಂತ ಕೇಳಿದಾಗ ಬೇರೆ ದೇಶಕ್ಕೆ ಹೋಗ್ತಾರೆ ಕೆಲಸ ಮಾಡಕ್ಕೆ ಅಂತ ಅವ್ರು ಯಾರೋ ಇನ್ನೊಬ್ರು ಹೇಳ್ತಾರೆ, ಅವ್ರ ಜೊತೆಗಿದ್ದವ್ರು ಅನ್ಸುತ್ತೆ. ಆಗ ಇವ್ರು ಪ್ರಭುಪಾದ್ರು ಆಕ್ಚುಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಕಣ್ಣೀರ್ ಹಾಕ್ತಾರೆ ಅಂತ ಹೇಳ್ತಾರೆ. ಅಂದ್ರೆ 2 ಹೊತ್ತು ಊಟ ಮಾಡೋದಕ್ಕೋಸ್ಕರ ಜನ ಇಷ್ಟೊಂದು ಕಷ್ಟ ಪಡ್ಬೇಕಾ ಅಂತ ಅವ್ರು ಅಂತಾರೆ. ಯಾಕೆಂದ್ರೆ ಭಗವಂತ ಎಲ್ಲಾರ್ಗು ಎಲ್ಲಾ ಜೀವಿಗಳು ಆಗೋ ಅಷ್ಟು ಸಮೃದ್ಧಿಯಾಗಿ ಕೊಟ್ಟಿರ್ತಾನೆ. ಆದ್ರೂ ಈ ತರ ಏನಂತ ರಜೋಗುಣ ತಮೋಗುಣ ಕೂಡಿರೋ ಜನಗಳು ಹೀಗೆಲ್ಲ ಓಡಾಡಿ ಕಷ್ಟ ಪಡ್ತಾರಲ್ಲ ಅಂತ ಒಂದು ಹೇಳ್ತಾರೆ ಪ್ರಭುಜಿ. ಆಮೇಲೆ ಇನ್ನೊಂದು ಅಂದ್ರೆ ಅವರು ಬೇರೆಯವ್ರನ್ನ ಶೋಷಣೆ ಮಾಡಿ ಆತರ ಮಾಡಿ ಅವರು ಸಂಪಾದನೆ ಮಾಡೋ ಅಂತದ್ ಏನ್ ಅವಶ್ಯಕತೆ ಇಲ್ಲ. ಭಕ್ತಿ ಸೇವೆ ಮಾಡ್ಕೊಂಡು ಕೃಷ್ಣ ಪ್ರಜ್ಞೆಯಿಂದ ಇದ್ರೇನೆ ಸಾಕು, ಅವ್ರಿಗೆ ಆತರ ಜೀವನ ನಡೆಸಿದ್ರೆ ಸಾಕು, ಅವ್ರಿಗೆ ಪ್ರತಿಯೊಂದು ಸಿಕ್ಕೇ ಸಿಗುತ್ತೆ ಅನ್ನೋದು ಪ್ರಭುಪಾದ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ಅದೇ ಈಗ ನಮ್ಗೆ ನ್ಯಾಚುರಲ್ ಆಗಿ ನಮ್ಗೆ ಅತಿವೃಷ್ಟಿ ಅನಾವೃಷ್ಟಿ ತುಂಬಾ ಪ್ರತಿ ಸಲನೂ ನೋಡ್ತಾನೆ ಇರ್ತೀವಿ. ಇದೆಲ್ಲ ಆಗ್ತಾ ಇರೋದು ನಾವು ಮಾಡ್ತಾ ಇರೋ ಇಂಬ್ಯಾಲೆನ್ಸ್ ಇಂದ, ನೇಚರಲ್ಲಿ ನಾವು ಮಾಡ್ತಾ ಇರೋ ಇಂಬ್ಯಾಲೆನ್ಸ್ ಇಂದ. ಆಮೇಲೆ ಕಸಾಯಿಖಾನೆಗಳ ಬಗ್ಗೆ ಮಾತಾಜಿ ಹೇಳಿದ್ರಲ್ಲ, ಆ ಪ್ರಾಣಿಗಳು ಪಾಪ ಮೂಕ ಪ್ರಾಣಿಗಳು, ಅವು ಕಣ್ಣೀರಿಂದ ಶಾಪ ತರ ಅವರು ಎಷ್ಟು ದುಃಖ ಪಡ್ತಾರೋ ಅದನ್ನ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ಆ ತರ ಪ್ರಭುಪಾದ್ರು ಇದರಿಂದ ನಾವು ಮನಸ್ಥಿತಿ ಅಂತ ತಿಳ್ಕೊಬಹುದು. ಇನ್ನೊಂದು ಈ ನಮ್ಗ್ ಬಂದಿರೋ ರೀಸೆಂಟ್ ಆಗಿ ನಾವು ಅನುಭವಿಸಿದ್ದು ಪ್ರತಿಯೊಂದು ಹೋಲ್ ವರ್ಲ್ಡ್ ಅಲ್ಲೇನೆ ಈ ಕೊರೋನಾ ಅನ್ನೋದು ಅದರಿಂದನೇ ಆ ತರನೇ ಅದರಿಂದ ಆಗಿರೋ ಎಫೆಕ್ಟ್ ಅಂತ ನಾವು ತಿಳ್ಕೊಬಹುದು ಪ್ರಭುಜಿ. ಆಮೇಲೆ ಇವೆರಡು ನಾನು ಸೇರಿಸ್ಬೇಕು ಅನ್ಕೊಂಡೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಭಗವಂತನ ಬಗ್ಗೆ ನಾವು ಸದಾ ಯೋಚನೆ ಮಾಡಿ ಭಕ್ತಿ ಸೇವೆಯಿಂದ ಮಾಡಿ ಭಗವಂತ ಕೊಟ್ಟಿರೋದು ಕರೆಕ್ಟ್ ಆಗಿದೆ, ಎಲ್ಲರಿಗೂ ಆಗೋ ಅಷ್ಟೇ ಕೊಡ್ತಾನೆ. ಅಂದ್ರೆ ಪ್ರಭುಜಿ ಸಚ್ಚಿದಾನಂದ ಪ್ರಭುಜಿ ಯಾವಾಗ್ಲೂ ಹೇಳ್ತಿರ್ತಾರೆ, ಇರುವೆಗೂ ಆಗೋಷ್ಟು ಕೊಡ್ತಾರೆ, ಆನೆಗೂ ಆಗೋಷ್ಟು ಕೊಡ್ತಾನೆ ಭಗವಂತ ಅಂತ ಹೇಳಿ. ಸೊ ಆತರ ನಾವು ತಿಳ್ಕೊಂಡು ಇರ್ಬೇಕು ಅಂತ ಪ್ರಭುಪಾದ್ರ ಮನಸ್ಥಿತಿ ಈ ತರ ಹೀಗೆ ಅಂತ ನಾನು ಗೀತಾ ಮಾತಾಜಿ ಇಬ್ರು ಡಿಸ್ಕಸ್ ಮಾಡಿದ್ವಿ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸರಿ ಕಮಲ ಮಾತಾಜಿ ನೀವೇನ್ ಹೇಳ್ತೀರಾ?
ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಪ್ರಭುಪಾದರು ಅವರು ಭಗವದ್ಗೀತೆಯಲ್ಲಿ ಹೇಳಿರೋ ತರ ಯಜ್ಞ ಚಕ್ರದ ಮೇಲೆ ಮತ್ತೆ ವರ್ಣಾಶ್ರಮ ಧರ್ಮ ಇದು ಎರಡನ್ನೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸುಂದರವಾದ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಈಗ ನಾವ್ ಏನ್ ಮಾಡ್ತಾ ಇದೀವಿ, ಅದನ್ನೆಲ್ಲ ಬಿಟ್ಬಿಟ್ಟು ಭಗವಂತ ಅವನ ದೃಷ್ಟಿಯಿಂದನೇ ಇಷ್ಟೊಂದೆಲ್ಲ ನಮಗ್ ಬೇಕಾಗಿರುವಂತ ಗಿಡಮೂಲಿಕೆ, ಧಾನ್ಯ, ಹಣ್ಣು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಆದ್ರೂ ನಾವು ಅದನ್ನ ತಿಂದು ಅದನ್ನ ನಾವು ದೈವಿಕವಾಗಿ ಬದುಕಿ ಸಾಧಿಸ್ತಾ ನಾವ್ ಏನ್ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ಅದ್ರ ಮೇಲೆ ಒಡೆತನ ಸಾಧಿಸ್ತಾ ಇದೀವಿ. ಮತ್ತೆ ದೊಡ್ಡ ದೊಡ್ಡ ದೈತ್ಯಾಕಾರದ ಕಾರ್ಖಾನೆಗಳನ್ನ ಕಟ್ಬಿಟ್ಟು ಅದರಿಂದ ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೀವಿ, ಮತ್ತೆ ಅದನ್ನ ಉಪಯೋಗಿಸ್ತಾ ಇದೀವಿ. ಅದರಿಂದ ನಮ್ದು ಏನಾಗುತ್ತೆ, ಈ ವರ್ಣಾಶ್ರಮ ಧರ್ಮದಲ್ಲಿ ಬರೋ ಹಂಗೆ ನಾವು ಯಾವ್ದನ್ನು ದೇವರಿಗೆ ಅರ್ಪಣೆ ಮಾಡಕ್ ಆಗಂಗಿಲ್ಲ, ಕಾರ್ಖಾನೆಯಿಂದ ಉತ್ಪಾದನೆ ಮಾಡಿರೋ ವಸ್ತುಗಳನ್ನ. ಅದರಿಂದ ನಾವೆಲ್ಲ ದೈವಹೀನ ಸಮಾಜದಲ್ಲಿ ಇರೋಂಗ್ ಆಗ್ತಾ ಇದೆ. ಅವರು ಹೇಳಿದಂತ ವರ್ಣಾಶ್ರಮ ಧರ್ಮದಲ್ಲಿ ನಾವ್ ಇರಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನಾವು ದೈವಹೀನ ಸಮಾಜರಾಗಿ ಹೋಗ್ತಾ ಇದೀವಿ. ಮತ್ತೆ ನಾವು ಪ್ರಾಣಿಗಳನ್ನು ಕೊಲ್ಲೋದ್ರಿಂದ ಅವರ ಯಜ್ಞ ಚಕ್ರದನ್ನ ನಾವು ಕಡಿಮೆ ಅಂದ್ರೆ ಅದು ಅವ್ರದ ಅಭಿವೃದ್ಧಿ, ಆ ಪ್ರಾಣಿಗಳ ಅಭಿವೃದ್ಧಿ ಕಡಿಮೆ ಆಗ್ತಾ ಇದೆ. ಅವ್ರ ಶೋಷಣೆಯಿಂದ ನಾವು ಅವ್ರ ಶಾಪ ತಗೊಂಡು ನಾವು ಶೋಷಣೆಗೆ ಒಳಗಾಗ್ತಾ ಇದೀವಿ. ಅದನ್ನ ಬಿಟ್ಟು ನಾವು ಪ್ರಕೃತಿ ಕೊಟ್ಟಿರುವಂತ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತೆ ಅವ್ರು ಕೊಟ್ಟಿರುವಂತ ಯಜ್ಞ ಚಕ್ರ ರೀತಿಯಲ್ಲಿ ಮತ್ತೆ ವರ್ಣಾಶ್ರಮ ಧರ್ಮದ ಸಮಾಜ ಸ್ಥಾಪನೆ ಮಾಡ್ಕೊಂಡು ಬದುಕಿದ್ರೆ ನಾವು ಸುಖವಾಗಿ ಬದುಕಬಹುದು ಅಂತ ಪ್ರಭುಪಾದ್ರ ಮನಸ್ಥಿತಿ ಇತ್ತು. ಅದನ್ನ ಈ ತರ ಹೇಳ್ತಾ ಇದಾರೆ ಪ್ರಭುಜಿ. ಹರೇ ಕೃಷ್ಣ. ಕುಸುಮ ಮಾತಾಡಿ, ನೀವೇನ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದಾರೆ ಆಲ್ಮೋಸ್ಟ್. ಪ್ರಭುಜಿ ಇಲ್ಲಿ ಹೇಳ್ತಿದ್ದಾರೆ, ಭಗವಂತ ನಮ್ಗೆ ನೈಸರ್ಗಿಕವಾಗಿ ಎಲ್ಲವನ್ನು ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಆದ್ರೆ ನಾವು ಮನುಷ್ಯನ ಅತಿ ಆಸೆಗೆ ಬಿದ್ದು ಕಾಡುಗಳನ್ನ ಎಲ್ಲಾ ಕಡೆ ಕಟ್ ಮಾಡಿ ನಾವೇನು ಉದ್ಯಮಗಳನ್ನ ತಯಾರು ಮಾಡ್ತಾ ಇದ್ವಿ. ಆ ಉದ್ಯಮಗಳಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಮಿಷಿನ್ಗಳು ಕೆಲಸ ಮಾಡ್ತಾ ಇದೆ. ಇದು ದೈವರಹಿತ ನಾಗರಿಕತೆಯಾಗಿದೆ. ಅಲ್ಲಿ ಮಾಡ್ತಕ್ಕಂತ ಉತ್ಪನ್ನಗಳೆಲ್ಲ ನಮ್ಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ. ಆ ತರದ್ದೆಲ್ಲ ನಾವು ಉತ್ಪಾದನೆಯನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ಪ್ರಭುಪಾದ ಹೇಳ್ತಾರೆ, ನಮ್ಗೆ ಒಂದ್ ಕಡೆ ಏನಂತ, ಸ್ವಲ್ಪ ಕೃಷಿ ಭೂಮಿ, ಒಂದು ಹಸು ಇದ್ರೆ ಸಾಕು, ನಾವು ಜೀವನವನ್ನ ನಡೆಸಬಹುದು ಅಂತ. ಆದ್ರೆ ಇಲ್ಲಿ ನಾವು ಫ್ಯಾಕ್ಟ್ರಿಗಳ ಹಿಂದೆ ಬಿದ್ದಿದೀವಿ. ಆಮೇಲೆ ನಮ್ಗೆ ತಿನ್ಲಿಕ್ಕೆ ಆಹಾರ ಇದ್ರೂ ನಾವು ಕಸಾಯಿಖಾನೆಗಳು ಜಾಸ್ತಿ ಆಗ್ತಾ ಇದೆ. ಬಡ ಪ್ರಾಣಿಗಳು, ಪಾಪ ಮೂರ್ಖ ಪ್ರಾಣಿಗಳನ್ನ ಕೊಂದು ತಿಂತಾ ಇದೀವಿ. ಅದೇ ಮುಖ್ಯವಾದ ಆಹಾರವನ್ನೇ ರೀತಿ ಬದುಕೋರು ಈಗ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಹೀಗೆ ನಮ್ಗೆ ಭಗವಂತ ನ್ಯಾಚುರಲ್ ಆಗಿ ಎಷ್ಟೊಂದು ನದಿಗಳನ್ನ ಕೊಟ್ಟಿದ್ದಾನೆ. ಅಕ್ಕಪಕ್ಕ ಫಲವತ್ತಾದ ಭೂಮಿ ಇದೆ. ಅದ್ರಲ್ಲಿ ನಾವು ಕೃಷಿಯನ್ನ ಮಾಡಿ ನಾವು ತಿಂದು ಬದುಕ್ಬೇಕು ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ನಿಯಮಗಳಿಗೆ ನಾವು ಅಧೀನರಾಗಿರ್ಬೇಕು ಮತ್ತು ಭಕ್ತಿ ಸೇವೆಯಿಂದ ಮಾನವನ ಜೀವನ ಪರಿಪೂರ್ಣತೆಯನ್ನ ಸಾಧಿಸಬೇಕು ಅನ್ನೋದನ್ನ ನಮ್ಗೆ ಪ್ರಭುಪಾದ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಶ್ರೀದೇವಿ ಮಾತಾಡಿ, ನೀವೇನ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಎಲ್ಲಾ ಪಾಯಿಂಟ್ಸ್ ಕವರ್ ಆಗಿದೆ ಪ್ರಭುಜಿ. ಇಲ್ಲಿ ಮುಖ್ಯವಾಗಿ ದೈವಹೀನ ನಾಗರಿಕತೆ ಇದೆ. ನಾವು ಕೃಷ್ಣನ ಸೆಂಟ್ರಲ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಮೂಲಭೂತವಾಗಿ ಏನ್ ಬೇಕು ಎಲ್ಲವನ್ನು ಪರಮಾತ್ಮ ಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಅದನ್ನ ಕಾಪಾಡ್ಕೊಂಡು ನಾವು ಭಕ್ತಿ ಸೇವೆ ಮಾಡೋದೊಂದೇ ನಮ್ಮ ಧ್ಯೇಯ ಆಗಿರ್ಬೇಕು ಅಂತ ಇನ್ನೊಂದು ಪಾಯಿಂಟ್ ಹೇಳ್ತಿದ್ದೇನೆ ಅಷ್ಟೇ ಪ್ರಭುಜಿ. ಇಲ್ಲಿ ಭಗವಂತನ ಅನುಗ್ರಹ ಎಲ್ಲರ ಮೇಲೇನು ಇದ್ದೇ ಇರುತ್ತೆ. ಆದ್ರಿಂದ ನಾವು ಅವನ ದಯಿಂದ ನಿಸರ್ಗ ಸಮೃದ್ಧಿ ಒಂದೇ ಸಾಮಾನ್ಯ ಉಳಿಸ್ಕೊಂಡ್ ಬರ್ಲಿ ಅಂತ ಇಲ್ಲಿ ಕುಂತಿದ್ದೇವೆ, ಬಯಸಿದ್ದಾಳೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಭುಪಾದರು ಇಲ್ಲಿ ತಿಳಿಸ್ತಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಯಾರು ಹೇಳಿಲ್ಲ? ಶಾಂತಿ ರೂಪಿಣಿ ಪದ್ಮಾ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ವ್ಯವಸಾಯ, ಗೋರಕ್ಷಣೆ ಮತ್ತು ಪ್ರಕೃತಿ ರಕ್ಷಣೆ ಇದು ಮೇನ್ ಆಗಿ ಹೇಳ್ತಾ ಇದ್ದಾರೆ. ಈಗ ಭಗವಂತ ಏನ್ ಮಾಡಿದಾನಂದ್ರೆ, ಈಗ ತಂದೆ ಒಬ್ಬ ಮಕ್ಕಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಟ್ಟ ಹಾಗೆ ಭಗವಂತ ನಮ್ಗೆಲ್ಲವನ್ನೂ ಕೊಟ್ಟಿದ್ದಾನೆ. ಇಲ್ಲಿ ನಮ್ಗೆ ಏನ್ ಧಾನ್ಯ, ಆಹಾರ ಏನೇನ್ ಬೇಕು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ. ಈ ಮನುಷ್ಯ ಮಾತ್ರ ಏನ್ ಮಾಡ್ತಾನಂದ್ರೆ, ತಾನು ಇಲ್ಲಿ ಯಜಮಾನಿಕೆ ತೋರಿಸಿ ಎಲ್ಲವನ್ನು ಅದನ್ನು ನಾಶ ಮಾಡ್ತಾ ಇದ್ದಾನೆ. ತನ್ನ ಇಷ್ಟದಂತೆ ತನ್ನ ಸುಖಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಅದು ಇಲ್ಲಿ ಆದ್ರಿಂದ ಎಲ್ಲವೂ ಏನಾಗ್ತಾ ಇದೆ, ಇಲ್ಲಿ ನಾಶವಾಗ್ತಾ ಇದೆ. ಈ ಪ್ರಕೃತಿ ಅದು ಆಗ್ಬಾರ್ದು ಅನ್ನೋದು ಉದ್ದೇಶ ಭಗವಂತನದ್ದು. ಮತ್ತೆ ಒಂದು ಹಾಲು ಕರೆಯುವುದಿರ್ಲಿ, ದೊಡ್ಡ ದೊಡ್ಡ ಹಸುಗಳು, ಈಗ ನಾಟಿ ಹಸುಗಳೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಹಸುಗಳು ತಂದರೆ ಕೆಮಿಕಲ್ ಫುಡ್ ಹಾಕುದು, ಮಿಷನ್ ಅಲ್ಲಿ ಹಾಲು ಹಿಂಡುದು, ಕೃತಕವಾಗಿ ಗಾಳಿಯನ್ನು ತಯಾರಿಸಿಕೊಂಡು ಅದನ್ನು ಬಳಸುವಂತಹದ್ದು, ಈ ತರ ಎಲ್ಲ ಇಲ್ಲಿ ನಡೀತಾ ಇದೆ. ಇದೆಲ್ಲ ನಾಶವಾಗ್ತಾ ಇದೆ. ಈ ಪ್ರಕೃತಿ ಅದ್ರ ಸಂರಕ್ಷಣೆ ಆಗ್ಬೇಕು. ಇಲ್ಲಿ
ಭಕ್ತಿ ಸೇವಾ ಕಾರ್ಯಗಳು ಜಾಸ್ತಿ ನಡಿಬೇಕು ಅನ್ನುವಂಥದ್ದು ಈ ಶ್ಲೋಕದಲ್ಲಿದೆ. ಕುಂತಿ ಮಾತೆ ಏನ್ ಹೇಳ್ತಾಳೆ, ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗ್ಲಿ, ನಿಸರ್ಗ ಸಮೃದ್ಧಿಯಾಗಿ ಅವರ ದಯೆಯಿಂದ ಬರ್ಲಿ ಅಂತ ಅವಳು ಬಯಸ್ತಾ ಇದ್ದಾಳೆ ಪ್ರಭುಜಿ. ಹರೇ ಕೃಷ್ಣ. ಮಧುಮಯ ಕೃಷ್ಣಕಾಂತ್ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ಎಲ್ಲ ಪಾಯಿಂಟ್ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿದ್ದು ಅಂತಂದ್ರೆ ನಿಸರ್ಗ ಸಮೃದ್ಧಿ ಅದು ಭಗವಂತನ ಅನುಗ್ರಹದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ ನಿಸರ್ಗ ಸಮೃದ್ಧಿ ಆಗ್ಬೇಕಾದ್ರೆ ಭಗವಂತನ ಅನುಗ್ರಹ ಬರಬೇಕು. ಹಾಗಾದ್ರೆ ಭಗವಂತನ ಅನುಗ್ರಹ ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಅಲ್ಲಿ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಏನ್ ಮಾಡ್ಬೇಕು ಈಗ ಅಂದ್ರೆ ಭಗವಂತನ ನಿಯಮ, ಆ ಪ್ರಕೃತಿ ನಿಯಮ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಪಾಲನೆ ಮಾಡ್ಬೇಕು. ಮತ್ತೆ ಅದನ್ನ ಜೊತೆಗೆ ನಾವು ಭಕ್ತಿ ಸೇವೆಯಿಂದ ನಾವು ಈ ಮಾನವ ಜನ್ಮವನ್ನ ಪರಿಪೂರ್ಣ ಮಾಡ್ಬೇಕು. ಇದಕ್ಕೆಲ್ಲ ಕೈಗಾರಿಕೆ, ಇಂಡಸ್ಟ್ರಿ ಇಂಥದೆಲ್ಲ ಯಾವುದು ಬೇಕಾಗ್ಲಿಲ್ಲ, ಕಸಾಯಿಖಾನೆ ಬೇಕಾಗಿಲ್ಲ. ನಮಗೆ ಧಾನ್ಯದ ಸಿಕ್ಕಿದ್ದು ಭಗವಂತ ಕೊಟ್ಟಿದ್ದು ನೈಸರ್ಗಿಕ ಸಮೃದ್ಧಿಯಿಂದ ನಾವು ಬದುಕಬಹುದು ಅಂತ ಹೇಳ್ತಾರೆ. ಮುಖ್ಯ ನಮಗೆ 2 ಪಾಯಿಂಟ್ ಹೇಳಿದ್ದಾರೆ. ಪ್ರಕೃತಿ ನಿಯಮ ಪಾಲಿಸಿ ಭಗವಂತನ ಭಕ್ತಿ ಸೇವೆ ಮಾಡಿ, ಆಗ ಭಗವಂತನ ಅನುಗ್ರಹ ಸಿಕ್ಕತ್ತೆ. ಆಗ ನಿಸರ್ಗ ದೇವಿ ನಮಗೆ ಎಲ್ಲವನ್ನು ಕೊಡ್ತಾಳೆ, ಈ ಸಂಪತ್ತನ್ನು ಅಂತ ಹೇಳ್ತಾರೆ. ಹರೇ ಕೃಷ್ಣ ಪ್ರಭು. ಸುನಂದ ಮಾತಾಜಿ, ನೀವೇನು ಹೇಳ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಪದ್ಮಾ ಮಾತಾಜಿ ಅವ್ರು ನಮ್ ಗ್ರೂಪ್ ಅಲ್ಲಿ ಹೇಳಿದ್ದಾರೆ, ಆದ್ರೂ ಇನ್ನೊಂದ್ ಸ್ವಲ್ಪ ಹೇಳಿ. ಇದು ಪ್ರಭುಪಾದರು ನಮ್ಗೆ ಮೇನ್ ಕೊಟ್ಟಿರೋದು, ಇಲ್ಲಿ ಹೇಳ್ಕೊಟ್ಟಿರೋದು ವರ್ಣಾಶ್ರಮ ಪದ್ಧತಿ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಬ್ರಾಹ್ಮಣರು ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಗೆ ವೈಶ್ಯರಾಗಿ ಸೇವೆ ಮಾಡ್ಬೇಕಾಗುತ್ತೆ. ಒಂದು ಹಸು ಸಾಕೋದಾಗ್ಲಿ, ಇಲ್ಲ ಕೃಷಿನ ಮಾಡೋದಾಗ್ಲಿ, ಒಂದು ಆಹಾರ ತಯಾರಿಸೋದಾಗ್ಲಿ, ಬೆಳೆಯೋದಾಗ್ಲಿ, ಇದ್ ಮಾಡೋದಾಗ್ಲಿ, ಧಾನ್ಯಗಳನ್ನ ಇದ್ ಮಾಡೋದು, ಅದೆಲ್ಲ ಮುಖ್ಯವಾಗಿ ವೈಶ್ಯರ ಕೆಲಸ ಆಗಿರೋದ್ರಿಂದ ಇದು ವೈಶ್ಯರಿಗೆ ಮುಖ್ಯವಾಗಿ ಹೇಳಿರೋದು. ನಾವ್ ಈಗ ಕಲಿಯುಗದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ವೈಶ್ಯ ಹೋಗಿ ಬ್ರಾಹ್ಮಣನ್ ಕೆಲಸ ಮಾಡ್ತೀನಿ ಅಂತ ಹೋಯ್ತಾ ಇರೋದು, ಕ್ಷತ್ರಿಯ ಹೋಗಿ ನಾನು ಇನ್ನೇನೋ ಮಾಡ್ತೀನಿ ಆತರ ಮಾಡೋದಕ್ಕಿಂತ ನಮ್ದು ಯಾವ್ಯಾವ್ದು ಕಾರ್ಯಗಳಿದೆಯೋ ಪ್ರಕೃತಿ ನಿಯಮವಾಗಿ ನಮಗ್ ಬಂದಿರೋ ಕಾರ್ಯಗಳನ್ನೇ ನಾವು ಯೂಸ್ ಮಾಡ್ಕೊಂಡು ಭಕ್ತಿ ಸೇವೆನ ಯಾವ ತರ ಅನುಕೂಲ ರೀತಿಲಿ ಮಾಡ್ಬೇಕು ಅನ್ನೋದನ್ನ ಪ್ರಭುಪಾದರು ಇಲ್ಲಿ ನಮಗ್ ತೋರ್ಸ್ಕೊಟ್ಟಿದ್ದಾರೆ. ಭಕ್ತಿಗೆ ಅನುಕೂಲವಾದಂಗೆ ನಾವು ವ್ಯವಸಾಯ ಮಾಡೋದ್ರಿಂದ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡೋದ್ರ ಮೂಲಕ ಸೇವೆ ಮಾಡ್ಬೋದು, ಇಲ್ಲ ಹಾಲು ಈ ತರ ಎಲ್ಲ ಮಾಡ್ಬೋದು. ಈಗಿನ ಇದ್ದ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಕೈಗಾರಿಕೋದ್ಯಮಿಗಳಾಗಿ ಸೇವೆ ಮಾಡ್ಬೇಕು, ಹೆಚ್ಚೆಚ್ಚು ಹಣ ಗಳಿಸ್ಬೇಕು, ಹೆಚ್ಚು ಫ್ಯಾಷನ್ ಆಗಿ ಬದುಕ್ಬೇಕು ಅಂತ ಹೇಳಿ ನಮ್ಮ ನಮ್ ನಿಜ ಧರ್ಮನ ಬಿಟ್ಟು ನಮ್ದು ಏನು ಪ್ರಕೃತಿಗೆ ಅನುಗುಣವಾಗಿ ಬಂದಿದ್ಯೋ ಅದನ್ನ ಬಿಟ್ಟು ನಾವು ಬೇಡದೇ ಇರೋ ಕೆಲಸ ಮಾಡಿ ಪ್ರಕೃತಿನ ಹಾಳು ಮಾಡ್ತಾ ಇದೀವಿ. ಇಲ್ಲಿ ಹೇಳ್ತಾರೆ, ಇದು ಸಾಕಷ್ಟು ತರಕಾರಿ, ಹಣ್ಣು ಎಲ್ಲ ಔಷಧಿಗಳು ಎಲ್ಲ ಸಿಗ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತಾ ಇದ್ವಿ, ಬೇಡದೇ ಇರೋದೆಲ್ಲ ತಿಂದು ಹಾಸ್ಪಿಟ್ಲಿಗೆ ಹೋಗೋದು, ತುಂಬಾ ಅನಾರೋಗ್ಯದಿಂದ ಬೇಡದೇ ಇರೋ ಮಾತ್ರೆ ಟ್ಯಾಬ್ಲೆಟ್ ತಗೊಂಡು ಈ ಸೈಡ್ ಎಫೆಕ್ಟ್ ಮಾಡ್ಕೊಂಡು ಇದ್ ಮಾಡೋದು, ಈ ತರ ಎಲ್ಲ ಮಾಡ್ಕೊಂತ ಇದೀವಿ. ಇದೆಲ್ಲ ಭಕ್ತಿಗೆ ಅಷ್ಟು ಅನುಕೂಲ ಅಲ್ಲ, ಅನಾನುಕೂಲವಾಗೇ ಇದಾಗ್ತಾ ಇದೆ. ಮತ್ತೆ ಈ ಫ್ಯಾಷನ್ ಆಗಿ ಮನೆಗೆ AC ಇಲ್ಲ TV ಇದೆಲ್ಲಾನು ಇಟ್ಕೊಂಡು ಭಕ್ತಿಗೆ ಅನಾನುಕೂಲ ಮಾಡ್ಕೊಂತ ಇದ್ವಿ. ಇದನ್ನೆಲ್ಲ ಬಿಟ್ಟು ಪ್ರಕೃತಿನ ಪ್ರಕೃತಿ ದೈವಿ ಪ್ರಕೃತಿ ಕೊಟ್ಟಿದ್ದಲ್ಲ ಅದನ್ನ ಬಳಸ್ಕೊಂಡು ನಾವು ಜೀವನ ಮಾಡ್ಬೇಕು ಅನ್ನೋದನ್ನ ಮುಖ್ಯವಾಗಿ ಪ್ರಭುಪಾದರು ಇಲ್ಲಿ ನಮ್ಗೆ ತೋರ್ಸ್ಕೊಡ್ತಾ ಇರ್ತದೆ. ಇದು ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋದನ್ನ ತೋರ್ಸ್ಕೊತಾ ಇದೆ. ಪ್ರತಿಯೊಂದು ಜೀವಿಲೂ ಕೂಡ ಪರಮಾತ್ಮನ ರೂಪದಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ಪ್ರಭುಪಾದರು ನಮಗ್ ತೋರ್ಸ್ಕೊಟ್ಟು ಇದನ್ನೆಲ್ಲ ಮಾಡಬಾರ್ದು. ಆಹಾರ ಇಲ್ಲಿ ಹಣ್ಣು, ಹಾಲು, ತರಕಾರಿ ಇವನ್ನೆಲ್ಲ ನೀವು ಸ್ವೀಕಾರ ಮಾಡಿ ಅಂತ ನಮ್ಗೆ ಪ್ರಭುಪಾದರು ತುಂಬಾ ಇದಾಗಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಲೂ ಕೂಡ ಒಂದ್ ಕಡೆ ಬರುತ್ತೆ, ನಿಮ್ಮ ತಪ್ಪಾಗಿ ಏನೋ ಒಂದು ತಪ್ಪಾಗಿ ಸರಿಯಾದ್ರೆ ತಪ್ಪಾಗಿ ಮಾಡಿದ್ರು ಪರವಾಗಿಲ್ಲ, ನಿಮ್ ಕರ್ತವ್ಯನ ನೀವು ಮಾಡಿದ್ರೆ, ನಿಮಗ್ ಬಂದಿರೋ ಕರ್ತವ್ಯನ ಮಾಡಿದ್ರೆ ಅದ್ರಲ್ಲಿ ಒಳ್ಳೆತನ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾರಲ್ಲ, ಆತರ ಇದು ಪ್ರಭುಪಾದ ನಮಗೆ ತುಂಬಾ ಅನುಕೂಲ ಆಗೋ ತರ ಹೇಳ್ಕೊಟ್ಟಿದ್ದಾರೆ. ನಾವು ಹರೇ ಕೃಷ್ಣ. ಪಾಯಿಂಟ್ಸ್ ಹೇಳಿದ್ರು ಪ್ರಭು. ಇಲ್ಲಿ ಇನ್ನೊಂದು 2 ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಪ್ರಭು. ಈಗ ನಾವು ನಮ್ಮ ಮಾನವ ಜನ್ಮಕ್ಕೆ ಏನ್ ಬೇಕೋ ಎಲ್ಲಾ ನೈಸರ್ಗಿಕ ಎಲ್ಲಾ ಸಿಗ್ತಾ ಇದೆ. ಆದ್ರೆ ಏನ್ ಮಾಡ್ತಾ ಇದ್ರೆ ನಾವು ಹೆಚ್ಚಾಗಿ ಕೈಗಾರಿಕೆಗಳ ಮೇಲೆ ಅವಲಂಬಿಸಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಕೈಗಾರಿಕೆಗಳನ್ನ ನಾವು ಡಿಪೆಂಡೆನ್ಸ್ ಆಗಿ, ಮತ್ತು ಇದರಿಂದ ಏನಾಗುತ್ತೆ ಅಂದ್ರೆ ದೇಶಗಳ ಮಧ್ಯೆ ಒಂದು ವೈರತ್ವ ಬೆಳ್ಕೊಂಡು ಸಮಾಜದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ. ಮತ್ತೆ 2ನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ
ಅದು ಬಂಡವಾಳಶಾಹಿನ ಪ್ರೋತ್ಸಾಹಿಸ್ತಾ. ಆದ್ರೆ ಪ್ರಭುಪಾದ ಪ್ರಕಾರ ಒಂದು ಆದರ್ಶ ಸಮಾಜ ಕಟ್ಟಬೇಕಂತ ಅವಶ್ಯಕತೆ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಎರಡನೇದು ಏನಾಗುತ್ತೆ ಅಂದ್ರೆ, ನಾವು ಮಾನವರು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಕೈಗಾರಿಕೆಗಳು ಮತ್ತೆ ದುಡಿ ಮೇಲೆ ಹೆಚ್ಚು ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತೀವಿ, ನಮ್ಮ ಸಮಯವನ್ನೆಲ್ಲಾನು ಹೆಚ್ಚಾಗಿ ದುಡಿಯೋಕ್ಕೋಸ್ಕರ ನಾವು ವ್ಯಯ ಮಾಡ್ತೀವಿ. ಹೇಗೆ ಅಂತ ಹೇಳಿ ಪ್ರಭುಪಾದರು ನಮ್ಗೆ ಒಂದು ಸೂತ್ರ ಕೊಟ್ಟಿದ್ದಾರೆ. 8 ಗಂಟೆ ನಾವು ಭಕ್ತಿ ಕಾರ್ಯಕ್ಕೆ, 8 ಗಂಟೆ ನಮ್ಮ ಒಂದು ದೇಹವನ್ನು ಕಾಪಾಡ್ಕೊಳ್ಳಿಕ್ಕೆ, ಇನ್ನೊಂದು 8 ಗಂಟೆ ನಾವು ಆ ನಮ್ಮ ಆರೋಗ್ಯ ಕಾಪಾಡಿ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ದಿನದ 12 ಗಂಟೆ ದುಡಿತೀವಿ, ಒಂದು 2 ಗಂಟೆ 1 ಗಂಟೆ ಮಾತ್ರ ನಾವು ನಮ್ಮ ಆಧ್ಯಾತ್ಮಿಕ ಕೆಲಸನ ಮಾಡ್ಲಿಕ್ಕೆ ನಾವು ಬಳಸ್ತಾ ಇದೀವಿ. ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಈ ರೀತಿಯಾದ ಭಕ್ತಿ ಸೇವನೆ ಮಾಡ್ಬೇಕಾದ್ರೆ ಪ್ರಭುಪಾದ ವರ್ಣ ಸಂಪದತೆ ನಾವು ಇಲ್ಲಿ ಬೆಳೆಸ್ಕೊಳ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ ನೀವೇ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಪ್ರಭುಪಾದ್ರೆ ಹೇಳ್ತಾರೆ ಪ್ರಭುಜಿ, ಈಗ ಭೂಮಿ ಮೇಲೆ ನಿಜವಾಗ್ಲೂ ಯಾವ್ದಾದ್ರು ಕೊರತೆ ಅನ್ನೋದಿದೆ ಅಂದ್ರೆ ಅದು ಕೃಷ್ಣ ಪ್ರಜ್ಞೆ ಒಂದೇ. ಉಳಿದ ಹಾಗೆ ಎಲ್ಲವೂ ಕೂಡ ಯಥೇಚ್ಛವಾಗಿಯೇ ಇದೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಇರುವಂತ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಆದ ಕಾರಣ ಅವನು ಎಲ್ಲರನ್ನ ಶೋಷಣೆ ಮಾಡ್ತಾನೆ, ಮತ್ತೆ ಭೋಗ ಜೀವನವನ್ನ ಮಾಡೋದಿರ ದೃಷ್ಟಿಯಿಂದ ಎಲ್ಲರನ್ನು ಪ್ರಕೃತಿಯನ್ನು ಕೂಡ ಒಂದು ದುಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಒಬ್ರು ಕೇಳ್ತಾರೆ ಪ್ರಭುಪಾದ್ರನ್ನ, ಹಾಗಾದ್ರೆ ನೀವು ಟೆಕ್ನಾಲಜಿಗೆ ಅಗೇನ್ಸ್ಟ್ ಇದ್ದೀರಾ ಅಂತ. ಅದಕ್ಕೆ ಪ್ರಭುಪಾದ್ರ ಹೇಳ್ತಾರೆ ಯುಕ್ತ ವೈರಾಗ್ಯ ಅಂತ. ನಾವು ಟೆಕ್ನಾಲಜಿ ಏನಾದ್ರು ಮಾಡಿದ್ರು ಕೂಡ ಅದನ್ನು ಕೂಡ ಭಕ್ತಿ ಜೀವನದಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದು. ಆಗಲ್ದೆ ನಾವು ಮತ್ತೆ ಅದನ್ನ ನಮ್ಮ ರಜಗುಣ ತಮಗುಣದಲ್ಲಿ ಯಾವ್ದೋ ಬೇಡದೇ ಇರೋ ವಿಷಯ ಆಸಕ್ತಿಗಳಿಗಾಗಿ ಅದನ್ನ ಬಳಸ್ಕೊಳ್ತಾ ಇದೀವಿ ಅಂದ್ರೆ ಅದು ಕೂಡ ನಮಗೆ ಶೋಷಣೆ ಇನ್ನು ಹೆಚ್ಚಿಸುವಂತದ್ದೇ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾರೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನನಗಿಂತ ಹೆಚ್ಚಾಗಿ ಎಲ್ಲರೂ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಆದ್ದರಿಂದ ಕೃಷ್ಣನ ಸರಳವಾದ ನೋಟದಲ್ಲಿ ಅನೇಕ ಸುಂದರವಾದ ಸಂಗತಿಗಳು ಕಾಣುತ್ತವೆ ಎಂದು ಕುಂತಿದೇವಿ ವ್ಯಕ್ತಪಡಿಸುತ್ತಾಳೆ. ನಿಮ್ಮ ಸರಳವಾದ ನೋಟದಿಂದ, ಆದ್ದರಿಂದ ನೀವು ಕೃಷ್ಣನ ನೋಟಕ್ಕಾಗಿ ಸರಳವಾಗಿ ಮನವಿ ಮಾಡಿದರೆ ಕೊರತೆಯ ಪ್ರಶ್ನೆಯೇ ಇಲ್ಲ, ಅಗತ್ಯದ ಪ್ರಶ್ನೆಯೇ ಇಲ್ಲ, ಎಲ್ಲವೂ ಪೂರ್ಣಗೊಳ್ಳುತ್ತದೆ. ಕೃಷ್ಣ ಗ್ಲಾನ್ಸ್ ಈ ಶ್ಲೋಕದಲ್ಲಿ ಹೇಳಿದಾಗೆ ತವ ವೀಕ್ಷಿತಾಯಿ. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇದಕ್ಕೋಸ್ಕರ ನಾವು ಕೃಷ್ಣನಿಗೆ ಮನವಿ ಮಾಡಬೇಕು. ಈ ಪಾಠದ ಉದ್ದೇಶಗಳು ಏನು ಅಂತ ಇದೆಲ್ಲ ನಾವು ಡಿಸ್ಕಸ್ ಮಾಡಿಲ್ಲ ಅಂತ. ಮನಸ್ಥಿತಿ ಮತ್ತು ಧ್ಯೇಯ, ಅಕಿಂಚನ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ವಿಧಾನಗಳನ್ನು ಚರ್ಚಿಸಿ, ವೈಯಕ್ತಿಕ ಅಳವಡಿಕೆ, ಶ್ಲೋಕದ ಭಾವಾರ್ಥವನ್ನು ಉಲ್ಲೇಖಿಸಿ, ಪವಿತ್ರ ನಾಮೋಚ್ಚಾರಣೆ, ಗುಣಮಟ್ಟ ಸುಧಾರಿಸುವ ವಿಧಾನಗಳನ್ನು ಚರ್ಚಿಸಿ ಇದೆಲ್ಲ ಮಾಡಬೇಕಿತ್ತು. ನಾನು ಎಷ್ಟು ಮಟ್ಟಿಗೆ ನನಗೆ ಧೈರ್ಯದಿಂದ ಕೆಲಸ ಮಾಡಿ, ಆದರೆ ಅದೇ ಸಮಯದಲ್ಲಿ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾಗಿ ಎಂಬ ಉಲ್ಲೇಖದ ಆದರ್ಶ ಅನುಷ್ಠಾನಕಾರರು ಪಾಂಡವರು, ಅದು ಹೇಗೆ ಎಂಬುದರ ಉದಾಹರಣೆ ಪ್ರತಿಬಿಂಬಿಸಿ ಮತ್ತು ಅವರ ಜೀವನದಲ್ಲಿ ಇದರ ಪ್ರಸ್ತುತಿಯನ್ನು ಚರ್ಚಿಸಿ. ಅವ್ರದ್ದು ಇಂದ್ರಪ್ರಸ್ಥ ಮಾಡಿದ್ದು ಅಷ್ಟೇ. ಅವರು ಹೇಳ್ತಾರೆ ಅವರು ಕೊಟ್ಟಿದ್ದು ಎಷ್ಟು ಒಂದು ಏನದು ಮರುಭೂಮಿ ತರ ಕೊಡೋದು, ಆದ್ರೆ ಅದನ್ನ ಅವರು ಬದಲಾವಣೆ ಮಾಡಿದ್ರು. ಆಮೇಲೆ ಎಷ್ಟು ಸಮಯ ಪಾಂಡವರಿಗೆ ಈ ದೇವತೆಗಳೆಲ್ಲ ಸಹಾಯ ಕೇಳೋದು, ಇಂದ್ರ ಸಹಾಯ ಕೇಳೋದು, ಇಲ್ಲ ಅಗ್ನಿದೇವ ಸಹಾಯ ಕೇಳೋದು, ಇದೆಲ್ಲ ಇದೆ. ಸೊ ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ. ರಾಜರಾದವರು ಕ್ಷತ್ರಿಯ ಧರ್ಮ, ಸೊ ಆ ರೀತಿಯಲ್ಲಿ ಧರ್ಮಕ್ಕೋಸ್ಕರ ಸೊ ಭಗವಂತನ ಪರವಾಗಿ ಧರ್ಮಸ್ಥಾಪನೆಗೆ ಬಂದದ್ದು. ಶುದ್ಧ ಭಕ್ತರು ಬರೋದು ಕೂಡ ಅವರು ಕೂಡ ಭಗವಂತನ ಹೇಗೆ ಧರ್ಮಸ್ಥಾಪನೆ ಅವರು ಸೊ ಎಷ್ಟು ಶ್ರಮಿಸಿದರು ಪಾಂಡವರು. ಆಮೇಲೆ ಅವರದೇ ರಾಜ್ಯ ಅವರಿಗೆ ಸಿಗ್ಬೇಕಾದ್ರೆ ಅದು ರಾಜ್ಯ ಸಿಗೋದು ಎಷ್ಟು ಕಷ್ಟ ಆಯ್ತು ಅವ್ರಿಗೇನು ಬೇರೆ ಗೊತ್ತಿಲ್ಲ. ಅವ್ರಿಗೆ ಸೊ ಹೇಳ್ತಾರೆ ಅವ್ರು ಕ್ಷತ್ರಿಯರು, ಅದಕ್ಕೆ ಅವರು ಮಹಾಭಾರತ ಯುದ್ಧದ ಮುಂಚೆ ಕೂಡ 5 ಗ್ರಾಮಗಳು ಕೇಳುತ್ತೆ, ಸಾಕು ನಮ್ಗೆ, ನೀವೇ ಇಟ್ಕೊಳ್ಳಿ ಸಂಪೂರ್ಣ ರಾಜ್ಯವನ್ನು, ಸಂಪೂರ್ಣ ಭೂಲೋಕದ ನಿರ್ವಹಣೆ ನೀವೇ ಮಾಡಿ, ನಮ್ಗೆ ಕೇವಲ 5 ಕೊಡಿ, ನಮ್ಗೆ ಇನ್ನೇನು ಬರೋದಿಲ್ಲ. ನಮ್ಗೆ ನಾವು ಕ್ಷತ್ರಿಯ ಧರ್ಮದಲ್ಲಿರೋದು, ನಾವು ಭಗವಂತನ ಪ್ರತಿನಿಧಿಗಳಾಗಿ ರಾಜರು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅದೇ ಇದ್ದೇವೆ, ನಮ್ಗೆ ಕೊಡಿ ಅಂತ. ಈಗ ಹಿಂದೆ ಕೂಡ ಅವರು ಆ ಮರುಭೂಮಿಯನ್ನು ಹೇಗೆ ಬದಲಾವಣೆ ಮಾಡಿರ್ತಾರೆ, ಇಂದ್ರಪ್ರಸ್ಥ, ಕಾಂಡಪ್ರ ಹಾಗೂ ಯಶೋದೆಯ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಶೋದೆಯ ಭಕ್ತಿಯ ಮನೋಭಾವನ ನೆನಪಿಟ್ಟುಕೊಂಡು ಕುಂತಿಯ ದಿಬ್ಬರನ್ನು ವಿವರಿಸಿದರು. ಶ್ರೀಲ ಪ್ರಭುಪಾದ ಮನಸ್ಥಿತಿ ಮತ್ತು ಧ್ಯೇಯ,
ಪ್ರಭುಪಾದ ಹೇಳಿಕೆಯನ್ನು ಚರ್ಚಿಸಲಾಗಿದೆ. ನೈಸರ್ಗಿಕ ಕೊಡುಗೆಗಳಿಂದ ಮಾನವ ಸಮೃದ್ಧಿ ಅಭಿವೃದ್ಧಿ. ಇಲ್ಲಿರುವಂತೆ ನಾವು ಕೇಳುತ್ತೇವೆ, ಜಪ ಮಾಡುತ್ತಿದ್ದೇವೆ. ವಿಷಯ ಏನು? ವಿಷಯವೆಂದರೆ ಕೃಷ್ಣ. ನಾವು ಇಲ್ಲಿ ಯಾವುದೇ ಮಾರುಕಟ್ಟೆ ವರದಿಯನ್ನು ಕೇಳುತ್ತಿಲ್ಲ. ಇದರ ಬೆಲೆ ಎಷ್ಟು, ಈ ಷೇರು ಅಥವಾ ಈ ಷೇರಿನ ಬೆಲೆ ಏನು, ಇಲ್ಲ. ನಾವು ಕೃಷ್ಣನ ಬಗ್ಗೆ ಕೇಳುತ್ತಿದ್ದೇವೆ. ಮತ್ತು ಕೇಳುವ ಪ್ರಶ್ನೆ ಇದ್ದಾಗ ಮಾತನಾಡುವುದು ಅಥವಾ ಪಠಣ ಮಾಡುವುದು. ಆದ್ದರಿಂದ ನಾವು ಕೃಷ್ಣನ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಜಪಿಸುತ್ತಿದ್ದೇವೆ. ಅದು ಭಕ್ತಿ. ಸರಳವಾಗಿ ಯಾವಾಗಲೂ ಕೃಷ್ಣನ ಕುರಿತು ಶ್ರವಣ ಮತ್ತು ಪಠಣದಲ್ಲಿ ನಿರತರಾಗಿರಿ. ಶ್ರೀಮದ್ ಭಾಗವತ ಪ್ರವಚನ, ಪ್ರಭುಪಾದ ಲಾಸ್ ಏಂಜಲೀಸ್, ಏಪ್ರಿಲ್ 28, 1973.